ಬನ್ನಿ ಒಂದಾಗಿ ಶಾಂತಿಗೆ ಎಲ್ಲ ಮುಂದಾಗಿ. ಈ ಶಾಂತಿ ಗೀತೆಯನ್ನು ನೆರವೇರಿಸಲಿಕ್ಕಾಗಿ ಹಿರಾ ಕಾಲೇಜ್ ವಿದ್ಯಾರ್ಥಿನಿಯರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಪರಂಪರೆಯನ್ನು ಪ್ರತಿಬಿಂಬಿಸುವಂತಹ ಶಾಂತಿ ಗೀತೆಯನ್ನು ಬಹಳ ಸುಮಧುರವಾಗಿ ಪ್ರಸ್ತುತಪಡಿಸಿದಂತಹ ಹಿರಾ ಕಾಲೇಜ್ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಧರ್ಮದ ವಿದ್ವಾಂಸರುಗಳು ಹೂಗಿಡಕ್ಕೆ ನೀರೆರಚುವುದರ ಮೂಲಕ ಇದೀಗ ಕಾರ್ಯಕ್ರಮಕ್ಕೆ ಅಧಿಕೃತವಾದಂತಹ ಚಾಲನೆಯನ್ನು ನೀಡಿದ್ದಾರೆ. ಇವತ್ತು ಈ ಸೌಹಾರ್ದ ಕೂಟವನ್ನು ಸದ್ಭಾವನಾ ವೇದಿಕೆಯ ಮುಂದಾಳುತನದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಉದ್ದೇಶ ಒಂದೇ, ಈ ಪರಿಸರದಲ್ಲಿ ಬದುಕುವ ನಾವು ಎಲ್ಲರೂ ಒಗ್ಗಟ್ಟಾಗಿ ಬಾಳಬೇಕು, ಎಲ್ಲರೂ ಅನ್ಯೋನ್ಯತೆಯಿಂದ ಇರಬೇಕು. ಎಲ್ಲ ಧರ್ಮದವರು ಅವರವರ ಧರ್ಮವನ್ನು ಪ್ರೀತಿಸಿದರೂ ಕೂಡ ನಾವು ಮಾನವರು,
ಮಾನವರಾಗಿ ಬದುಕಬೇಕು ಎಂಬುದೇ ಈ ಸದ್ಭಾವನಾ ವೇದಿಕೆಯ ಮುಖ್ಯ ಗುರಿ. ಇಂದಿನ ಈ ಸಮಾರಂಭದ ಅಧ್ಯಕ್ಷರು, ನಮ್ಮ ಸದ್ಭಾವನಾ ವೇದಿಕೆಯ ಅಧ್ಯಕ್ಷರು ಶ್ರೀ ಪ್ರಸಾದ್ ರಾಯ್ ಕಲೆಮಾರ್. ಕಳೆದ 3 ವರ್ಷಗಳಿಂದ ಈ ಸಂಘಟನೆಯ ಜವಾಬ್ದಾರಿಯನ್ನು ವಹಿಸಿಕೊಂಡು ಈ ಸಂಘಟನೆಯನ್ನು ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಹೋಗ್ತಾ ಬಂದಿರುವರು. ಮಂಗಳ ಗಂಗೋತ್ರಿ ಲಯನ್ಸ್ ಕ್ಲಬ್ಬಿನ ಇವರು ಸದಸ್ಯರು ಕೂಡ ಆಗಿದ್ದಾರೆ. ಲಯನ್ಸ್ ಜಿಲ್ಲಾ ಸಂಘದ ಅನೇಕ ಹುದ್ದೆಗಳನ್ನು ನಿರ್ವಹಿಸಿದವರು. ಹಿಂದೂ ರುದ್ರಭೂಮಿ ಲಯನ್ಸ್ ಕ್ಲಬ್ಬಿನ ಮುಂದಾಳುತನದಲ್ಲಿ ಈ ಸಮಾಜಕ್ಕೆ ಅರ್ಪಿಸಿದಂಥ ಕೀರ್ತಿ ನಮ್ಮ ಈ ಸಂಘದ ಅಧ್ಯಕ್ಷರಿಗೆ ಸಲ್ಲುತ್ತದೆ. ಅಧ್ಯಕ್ಷರೇ, ನಿಮ್ಮನ್ನು ಇಲ್ಲಿ ನೆರೆದಿರುವಂಥ ಸರ್ವರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇಂದು ಸೌಹಾರ್ದ ಸಂದೇಶವನ್ನು ನೀಡಲಿರುವವರು ನಮ್ಮ ಜೊತೆಯಲ್ಲಿದ್ದಾರೆ. ಅದರಲ್ಲಿ ಮೊದಲನೆಯವರಾಗಿ ಪರಮ ಪೂಜ್ಯ ಶ್ರೀ ಶ್ರೀ ಈಶ ವಿಠಲದಾಸ ಸ್ವಾಮೀಜಿ, ಸಾಂದೀಪನಿ ಸಾಧನಾಶ್ರಮ, ಶ್ರೀ ಕ್ಷೇತ್ರ ಕೇಮಾರ್. ಸಾಮಾಜಿಕ ಹೋರಾಟಗಾರರು. ಸಮಾಜಕ್ಕೆ ಒಂದು ಅನ್ಯಾಯವಾದಾಗ ಸಮಾಜದ ಜನರೊಡನೆ ಒಟ್ಟಿಗೆ ಸೇರಿಕೊಂಡು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಎಲ್ಲರಿಗೂ ನ್ಯಾಯ ಒದಗಿಸಿ ಕೊಡುವಲ್ಲಿ ಇವರ ಪಾತ್ರ ಪ್ರಮುಖವಾಗಿದೆ. ಅನೇಕ ಇಂಥ ಸೌಹಾರ್ದ ಕೂಟಗಳಲ್ಲಿ ಭಾಗವಹಿಸಿ ಅನೇಕ ಸಂದೇಶಗಳನ್ನು ನೀಡಿರುವ ಇವರು ಈ ಸಮಾಜದಲ್ಲಿ ಜನರಿಗೆ ಒಗ್ಗಟ್ಟು ಕೂಡಿಸುವಲ್ಲಿ ಇವರ ಆ ಸಂದೇಶ ಖಂಡಿತವಾಗಿ ಯಶಸ್ವಿಯಾಗಿದೆ. ಇವತ್ತು ನಮ್ಮ ಜೊತೆಯಲ್ಲಿದ್ದರೆ ನಮ್ಮೊಡನೆ ಮಾತನಾಡಲಿಕ್ಕೆ ಸ್ವಾಮೀಜಿಯವರೇ, ನಿಮಗೆ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇನ್ನೊಬ್ಬರು ಮುಖ್ಯ ಸಂದೇಶ ನೀಡಲಿರುವವರು ನಮ್ಮವರಾಗಿದ್ದಂಥ 1ನೇ ಫಾದರ್ ಎಲಿಯಸ್ ಡಿಸೋಜಾ, ಧರ್ಮಗುರುಗಳು, ನಿತ್ಯಾದರ್ ಚರ್ಚ್. ಮಂಗಳೂರು ದಕ್ಷಿಣ ವಲಯದಲ್ಲಿ 10 ಚರ್ಚುಗಳಲ್ಲಿ ನಿತ್ಯಾದರ್ ಚರ್ಚು ಕೂಡ ಒಂದಾಗಿದೆ. ಈ ಚರ್ಚಿನಲ್ಲಿ ಅವರು ಕೇವಲ ಕ್ರೈಸ್ತ ಧರ್ಮದ ಸಮುದಾಯದ ಜನರನ್ನು ಮತ್ತು ಒಗ್ಗಟ್ಟಾಗಿ ಇಟ್ಟುಕೊಂಡು ಅವರ ಸೇವೆಯನ್ನು ಮಾಡ್ತಾ ಇಲ್ಲ. ಆ ಪರಿಸರದಲ್ಲಿ ಈ ಮಂಗಳೂರು ದಕ್ಷಿಣ ವಲಯದಲ್ಲಿ ಜೀವಿಸುವಂಥ ಎಲ್ಲ ಸಮುದಾಯದವರನ್ನು ಒಗ್ಗಟ್ಟಾಗಿ ಕೊಂಡೋಗಿ ಎಲ್ಲರ ಪ್ರೀತಿಗೆ ಪಾತ್ರರಾಗಿರುವಂತಹ 1ನೇ ಫಾದರ್ ಎಲಿಯಸ್ ಡಿಸೋಜಾ, ನೀವು ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದರ ನಿಮ್ಮನ್ನು ಇಲ್ಲಿ ನೆರೆದಿರುವ ಸರ್ವರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಜನಾಬ್ ಮೊಹಮ್ಮದ್ ಕುಂಜೆ, ಖತೀಬರು, ಮಸ್ಜಿದುಲ್ ಹುದಾ ತುಕೋಟ್, ಶಾಂತಿ ಪ್ರಕಾಶನದ ವ್ಯವಸ್ಥಾಪಕರು, ಜಮಾತೆ ಇಸ್ಲಾಂ ಹಿಂದ್ ಮಂಗಳೂರು, ಇದರ ಅಧ್ಯಕ್ಷರಾಗಿರುವ ತಾವು. ಇವರ ಅನೇಕ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೇನೆ. ಅನೇಕ ಸಂದೇಶಗಳನ್ನು ಕೇಳಿದ್ದೇನೆ. ಖಂಡಿತವಾಗಿ ಅವರ ಸಂದೇಶವು ಅರ್ಥವರ್ಥವಾಗಿರುತ್ತದೆ. ಇಂದಿನ ಪರಿಸ್ಥಿತಿಯಲ್ಲಿ ಈ ಸಮಾಜಕ್ಕೆ ನಾವು ಯಾವ ರೀತಿ ಹೋಗಬೇಕು ಎಂಬುದನ್ನು ಆ ಸಂದೇಶಗಳಲ್ಲಿ ಅಡಕಿರುತ್ತದೆ. ತಾವು ಇಂದಿನ ಸಮಾರಂಭಕ್ಕೆ ಆಗಮಿಸಿದ್ದೀರಾ. ನಿಮಗೆ ನಾನು ಸದ್ಭಾವನಾ ವೇದಿಕೆ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ವಿದ್ಯಾಧರ್ ಶೆಟ್ಟಿ, ಹೊಸಕುರಲ್, ಇದರ ನಿರ್ದೇಶಕರು. ಈ ಪರಿಸರದಲ್ಲಿ ಏನು ಕಾರ್ಯಕ್ರಮ ನಡೆದರೂ ಕೂಡ ಒಂದು ಪ್ರಸಾರ ಆಗಿ ಜನರ ಮನಕ್ಕೆ ಮುಟ್ಟಿಸುವಂತಹ ಕಾರ್ಯಕ್ರಮ ಇವರ ಮುಂದಾಳುತನದಲ್ಲಿ ನಡೆಯುತ್ತಾ ಇದೆ. ನಿಮಗೆ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇಂದು ನಮ್ಮ ಜೊತೆಯಲ್ಲಿ ಉಪಸ್ಥಿತರಿದ್ದಾರೆ ಕೋಡಿಚಾಲ್ ಇಬ್ರಾಹಿಂ, ಮಂಗಳೂರು ಮೂಡದ ಮಾಜಿ ಅಧ್ಯಕ್ಷರು, ಹಿರಿಯ ರಾಜಕಾರಣಿ, ಒಳ್ಳೆಯ ವಾಗ್ಮಿ. ತಾವು ಆಗಮಿಸಿದ್ದೀರಾ, ನಮ್ಮ ಕರೆಯನ್ನು ಸ್ವೀಕರಿಸಿದ್ದೀರಾ. ನಿಮಗೆ ಸದ್ಭಾವನಾ ವೇದಿಕೆ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದೆ. ಸೈಂಟ್ ಅಲೋಷಿಯಸ್ ಕಾಲೇಜ್ ಬೀರಿ ಮಾಡೂರು, ಇಲ್ಲಿಯ ನಿರ್ದೇಶಕರಾದ 1ನೇ ಫಾದರ್ ಡೆನಿಸ್ ಡಿಸೋಜಲ್ಲ ಲೋಬೋ, ಡೆನಿಸ್ ಲೋಬೋ, ತಾವು ಕೂಡ ಆಗಮಿಸಿದ್ರ. ಕಳೆದ ಸಲ ನಿಮ್ಮ ಮುಂದಾಳುತನದಲ್ಲಿ ಮಾಡೂರಿನಲ್ಲಿ ಇಂಥದೇ ಒಂದು ಕಾರ್ಯಕ್ರಮ ನಡೆದಿತ್ತು. ನಾವೆಲ್ಲರೂ ಬಂದಿದ್ದೆವು. ಅತ್ಯುತ್ತಮ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಹೋಗುವಂಥ ಒಂದು
ಮುಂದಾಳುತನ ವಹಿಸಿಕೊಳ್ಳುವಂಥ ಒಳ್ಳೆಯ ಒಬ್ಬ ಧರ್ಮಗುರುಗಳು. ತಾವು ಇಲ್ಲಿ ಆಗಮಿಸಿದಿರಾ, ನಿಮಗೆ ಸದ್ಭಾವನಾ ವೇದಿಕೆಯ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸದ್ಭಾವನಾ ವೇದಿಕೆಯ ಸದಸ್ಯರು ನಾವು ಹೆಚ್ಚು ಮಂದಿ ಇಲ್ಲ. ಸದ್ಭಾವನಾ ವೇದಿಕೆಯಲ್ಲಿ ಹೆಚ್ಚು ಕಡಿಮೆ 20ರ ಒಳಗೆ 17 ಮಂದಿ. ಆದರೆ ಎಲ್ಲರೂ ಒಗ್ಗಟ್ಟಾಗಿ ಒಂದೇ ಮನಸ್ಸಿನಿಂದ 3 ಧರ್ಮದವರು ಈ ವೇದಿಕೆಯಲ್ಲಿದ್ದೇವೆ. 3 ಧರ್ಮದವರು ಜೊತೆ ಸೇರಿ ಈ ಸಮಾಜಕ್ಕೆ ಏನಾದರೂ ಒಳ್ಳೆಯದಾಗಲಿ ಎನ್ನುವುದನ್ನು ನಮ್ಮೆಲ್ಲರ ಆಶಯ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಸದ್ಭಾವನಾ ವೇದಿಕೆಯ ಸರ್ವ ಸದಸ್ಯರಿಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕೊನೆಯದಾಗಿ, ಇಂದಿನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಬೇಕಾದರೆ ನಿಮ್ಮ ಆಗಮನ ಖಂಡಿತವಾಗಿ ನಮಗೆ ಅಗತ್ಯವಾಗಿತ್ತು. ಹೆಚ್ಚು ಕಡಿಮೆ 100 ಮಂದಿ 200 ಮಂದಿ ಬರುತ್ತಾರೆ ಎಂಬ ನಿರೀಕ್ಷೆ ಮಾಡಿದ್ದೆವು. ಆದರೆ ನೀವು ಬಂದಿದ್ದೀರಾ ನಮ್ಮ ಕಾರ್ಯಕ್ರಮಕ್ಕೆ. ನಿಮಗೆ ಈ ಸದ್ಭಾವನೆ ವೇದಿಕೆ ಮೇಲಿರುವಂತಹ ಪ್ರೀತಿ, ಅದರ ಜೊತೆಯಲ್ಲಿ ಈ ಈದ್ ಸೌಹಾರ್ದ ಕೂಟದಲ್ಲಿ ಭಾಗವಹಿಸಬೇಕು. ಇಲ್ಲಿ ಏನು ಸಂದೇಶ ಸಿಗುತ್ತದೆ ಅದನ್ನು ಸ್ವೀಕರಿಸಿಕೊಂಡು ಅದರಿಂದ ಏನಾದರೂ ಸ್ವಲ್ಪವನ್ನು ಇತರರಿಗೆ ಕೊಡುವಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡೋಣ. ಇಲ್ಲಿಗೆ ಆಗಮಿಸಿದ ಎಲ್ಲರಿಗೂ ಆತ್ಮೀಯವಾಗಿ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಹೋಗ್ತಾ ಇದ್ದೇವೆ. ನಮ್ಮ 3 ಧರ್ಮದ ಪ್ರಮುಖ ವ್ಯಕ್ತಿಗಳಾದಂತಹ 3 ವಿದ್ವಾಂಸರನ್ನು ನಾನು ಇಲ್ಲಿ ಸನ್ಮಾನಿಸ್ತಾ ಇದ್ದೇವೆ. ಕೇಮಾರು ಮಠದ ಸ್ವಾಮೀಜಿಗಳಾದಂತಹ ಶ್ರೀ ಶ್ರೀ ಈಶ ವಿಠಲದಾಸ ಸ್ವಾಮೀಜಿಯವರು, ಅದೇ ರೀತಿ ನಿತ್ಯಾದರ್ ಚರ್ಚ್ ಇಲ್ಲಿನ ಫಾದರ್ ಎಲಿಯಾಸ್ ಡಿಸೋಜಾ, ಮಸ್ಜಿದುಲ್ ಹುದಾ ತಕ್ಕೋಟು ಇಲ್ಲಿನ ಕತಿಬರಾದ ಜನಾಬ್ ಮೊಹಮ್ಮದ್ ಕುಂಜಿ ಇವರನ್ನು ನಾವು ಬಹಳ ಆತ್ಮೀಯವಾಗಿ ಇಲ್ಲಿ ಸನ್ಮಾನಿಸಲಿಕ್ಕೆ ನಾವು ಬಹಳ ಹೆಮ್ಮೆ ಪಡ್ತಾ ಇದ್ದೇವೆ. ನಮ್ಮ ಪೂಜ್ಯ ಶ್ರೀ 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 ಈಶ ವಿಠಲದಾಸ ಸ್ವಾಮೀಜಿಯವರು, ವಂದನೀಯ ಫಾದರ್ ಎಲಿಯಾಸ್ ಡಿಸೋಜರವರು, ಹಾಗೆ ಬಹುಮಾನ್ಯ ಜನಾಬ್ ಮೊಹಮ್ಮದ್ ಕುಂಜಿ ಅವರು, ಸದ್ಭಾವನಾ ವೇದಿಕೆಯ ಅಧ್ಯಕ್ಷರು ಶ್ರೀಯುತ ಪ್ರಸಾದ್ ರೈ ಕಲ್ಲಿಮಾರ್, ಪ್ರಧಾನ ಕಾರ್ಯದರ್ಶಿಗಳು ಶ್ರೀಯುತ ಅನ್ವರ್ ಸಾಬ್, ಹಾಗೆ ಉಪಾಧ್ಯಕ್ಷರು ಜೋಸ್ಲಿನ್ ಡಿಸೋಜ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಗಣ್ಯ ಸಮಾಜದ ಬಂಧುಗಳೇ, ಸದ್ಭಾವನಾ ವೇದಿಕೆ ಹೆಸರು ಹೇಳುವಾಗಲೇ ಒಂದು ಒಳ್ಳೆಯ ಭಾವನೆಯ ಇರುವಂತಹ ವೇದಿಕೆ ಎನ್ನುವಂತಹ ಅರ್ಥ ಈ ಒಂದು ವೇದಿಕೆಯಲ್ಲಿ ಮೂಡುತ್ತದೆ. ಸತ್ ಪ್ಲಸ್ ಭಾವನೆ, ಸದ್ಭಾವನೆ ಎನ್ನುವುದು ನಮ್ಮ ಸಾಧಾರಣ ಆ ಒಂದು ಶಬ್ದದ ಅರ್ಥ. ಯಾವುದು ಸತ್, ಯಾವುದು ಭಾವನೆ, ಯಾವುದು ಒಳ್ಳೆಯದಿದೆಯೋ, ಯಾವುದು ಸತ್ಯವಾಗಿದೆಯೋ, ಯಾವುದು ಎಲ್ಲರಿಗೂ ಪ್ರೀತಿಯನ್ನು ಕೊಡ್ತದೆ ಅದೇ ಸತ್. ಎಲ್ಲರಿಗೂ ಒಳ್ಳೆಯ ಹಿತವಾದ ಭಾವನೆಯನ್ನು ಯಾವುದು ಉಂಟು ಮಾಡ್ತದೆ ಅದೇ ಸದ್ಭಾವನೆ. ಹಾಗಿದ್ದರೆ ಇಂತಹ ಸದ್ಭಾವನಾ ವೇದಿಕೆಯ ಅಗತ್ಯ ಏನು ಎನ್ನುವುದನ್ನು ಬಹಳಷ್ಟು ಕಾಲದಿಂದ ಇಲ್ಲಿ ಬಹಳಷ್ಟು ಮಂದಿ ಬೇರೆ ಬೇರೆ ಹೆಸರಿನಲ್ಲಿ ಕಾರ್ಯಾಚರಿಸಿಕೊಂಡು ಬಂದಿದ್ದಾರೆ. ಆದರೆ ಇಲ್ಲಿ 2015ನೇ ಇಸವಿಯಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಮತ್ತು ಕೆಲವು ಸಮಾನ ಮನಸ್ಕ ಸದಸ್ಯರು ಸೇರಿಕೊಂಡಾಗ ಒಂದು ಇಂತಹ ವೇದಿಕೆಯನ್ನು ಇಲ್ಲಿ ಹುಟ್ಟು ಹಾಕಬೇಕು ಎನ್ನುವಂತಹ ಆಲೋಚನೆ ಸದ್ಭಾವನಾ ವೇದಿಕೆಯ ಹುಟ್ಟಿಗೆ ನಾಂದಿಯಾಯಿತು. 2015 ಮೇಯಲ್ಲಿ ಕೇವಲ ಬೆರಳೆಣಿಕೆಯ ಸದಸ್ಯರು ಇದ್ದುಕೊಂಡು ಆರಂಭಿಸಿದಂತಹ ಸದ್ಭಾವನಾ ವೇದಿಕೆ ಇವತ್ತಿಗೂ ಸದಸ್ಯ ಸಂಖ್ಯೆಯನ್ನು ನಾವು ಹೆಚ್ಚು ಮಾಡೋ ಪ್ರಯತ್ನಕ್ಕೆ ಹೋಗಲಿಲ್ಲ. ಯಾಕೆ? ಸಮಾನ ಮನಸ್ಕರು ತಮ್ಮದಾದಂತಹ ಸ್ವಹಿತದಿಂದ ಸಮಾಜದ ಸ್ವಾಸ್ಥ್ಯಕ್ಕಾಗಿ ಒಂದು ಒಳ್ಳೆಯ ಸಂಘಟನೆಗೆ ಸೇರುವುದಿದ್ದರೆ ಅವರಿಗೆ ಸ್ವಾಗತ. ಇದು ಬಲವಂತದ ಸದಸ್ಯತ್ವದ ಅಭಿಯಾನ ಇಲ್ಲಿ ಏನೂ ಇಲ್ಲ. ಹಾಗಾಗಿ ಸದ್ಭಾವನಾ ವೇದಿಕೆ ಒಂದು ನಿಯಮಿತ ಕಾರ್ಯಕರ್ತರ ಒಂದು ತಂಡವಾಗಿ ಉಳ್ಳಾಲದಲ್ಲಿ ಏನು ನಾವು ಮಾಡಬಹುದು ಎನ್ನುವಂತಹ ಆಲೋಚನೆಯಲ್ಲಿ ತೊಡಗಿಸಿಕೊಂಡು ಮುಂದುವರಿತಾ ಇದೆ. 2015-16ನೇ ಇಸವಿಯನ್ನು ನಾವು ಒಮ್ಮೆ ಅವಲೋಕನ ಮಾಡಿದಾಗ ಉಳ್ಳಾಲ ಎನ್ನುವುದು ಬಹಳ ಪ್ರಕ್ಷುಬ್ಧವಾದಂತಹ ವಾತಾವರಣದಿಂದ ಕೂಡಿತ್ತು. ಉಳ್ಳಾಲಕ್ಕೆ ಒಂದು ಹೆಸರೇ ಇದೆ, ಕೋಮು ಸೂಕ್ಷ್ಮ ಪ್ರದೇಶ ಅಂತ ಹೇಳಿಕೊಂಡು ನಮ್ಮ ಉಳ್ಳಾಲವನ್ನು ನಾವು ಆ ಪರಿಸ್ಥಿತಿಗೆ ತಂದು ಮುಟ್ಟಿಸಿದ್ದೇವೆ. ಅದು ಯಾಕಾಯಿತು, ಯಾರಿಂದಾಯಿತು, ಹೇಗಾಯಿತು ಅದಿಲ್ಲಿ ಪ್ರಶ್ನೆಯಲ್ಲ. ಆದರೆ ಇದು ಆಗದ ಹಾಗೆ ಹೇಗೆ ಏನು ಮಾಡಬಹುದು, ಒಂದು ಸ್ವಾಸ್ಥ್ಯ ಸಮಾಜಕ್ಕಾಗಿ ನಮ್ಮ ಚಿಂತನೆ ಏನು, ನಮ್ಮ ಕೊಡುಗೆ ಏನು, ಈ ಪ್ರಯತ್ನ ಸದ್ಭಾವನಾ ವೇದಿಕೆಯಿಂದ ಸಣ್ಣ ಒಂದು ಬೆರಳ ಎಣಿಕೆಯ ಪ್ರಯತ್ನದ ಹಾಗೆ ಆರಂಭ ಆಯಿತು. ನಾವು ಒಂದು ಕವನವನ್ನು ಕೇಳಿದ್ದೇವೆ, ಹಣತೆಯನ್ನು ಹಚ್ಚುವಾಗ ಈ ಹಣತೆಯನ್ನು ನಾವು ಹಚ್ಚುತ್ತೇವೆ ಲೋಕವನ್ನು ಬೆಳಗುತ್ತೇವೆ ಎನ್ನುವ ಭ್ರಮೆಯಿಂದಲ್ಲ, ಆದರೆ ಹಚ್ಚಿದಂತಹ ಹಣತೆಯಲ್ಲಿ ಪರಸ್ಪರ
ನನ್ನ ಮುಖವನ್ನು ನೀವು ನೋಡುವಂತಾಗಲಿ, ನಿಮ್ಮ ಮುಖವನ್ನು ನಾನು ನೋಡುವಂತಾಗಲಿ. ಅರ್ಥಾತ್ ನಾವು ನೀವು ನಮ್ಮ ಪರಸ್ಪರ ಮುಖವನ್ನು ನೋಡಿಕೊಂಡು ಒಬ್ಬರೊಬ್ಬರನ್ನು ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನದಲ್ಲಿ ಒಬ್ಬರೊಬ್ಬರನ್ನೊಡನೆ ಬೆರೆತು ಸಮಾಜದಲ್ಲಿ ಯಾವ ರೀತಿಯಲ್ಲಿ ಸಾಮರಸ್ಯದಿಂದ ಬದುಕಬಹುದು ಎನ್ನುವ ಆ ಒಂದು ಒಳ್ಳೆಯ ಅರ್ಥ ಕೊಡುವಂತಹ ಕವಿತೆ ಅದು. ಇಲ್ಲಿ ನಮ್ಮ ಪ್ರಯತ್ನವೂ ಅಷ್ಟೇ. ನಾವೇನೋ ದೊಡ್ಡದಾದಂತಹ ಸಾಮರಸ್ಯವನ್ನು, ಸೌಹಾರ್ದವನ್ನು ಅಥವಾ ಇಡೀ ಸಮಾಜವನ್ನು ಒಟ್ಟು ಮಾಡುತ್ತೇವೆ ಅಂತಹ ಭ್ರಮೆ ಖಂಡಿತವಾಗಿಯೂ ನಮಗಿಲ್ಲ. ಆದರೆ ಅಂತಹ ಆಶೆಯೊಂದು ಇದೆ. ಆಶೆ ಯಾವತ್ತೂ ಮನುಷ್ಯನಿಗೆ ತಪ್ಪು ಅಲ್ಲ. ಬುದ್ಧ ಒಂದು ಕಡೆಯಲ್ಲಿ ಹೇಳಿದ್ದಾನೆ, ಆಸೆಯೇ ದುಃಖಕ್ಕೆ ಮೂಲ. ಅದು ಯಾವಾಗ ಆಗುತ್ತದೆ? ಆಸೆ ಎನ್ನುವುದು ಯಾವಾಗ ಅತಿಯಾಗುತ್ತದೆ ಅದು ದುಃಖಕ್ಕೆ ಮೂಲ ಆಗುತ್ತದೆ. ನಮ್ಮ ಸಮಾಜದಲ್ಲಿ ಇವತ್ತು ಆಗ್ತಾ ಇರುವುದು ಅದೇ. ಆಸೆ ಎಲ್ಲರಿಗೂ ಇದೆ, ಆದರೆ ಅದು ಅತಿಯಾಗಿರುವಾಗ ಅದು ಎಲ್ಲರಿಗೂ ದುಃಖಕ್ಕೆ ಕಾರಣ ಆಗಿದೆ. ಆದರೆ ನಮಗೆಲ್ಲ ಒಂದು ಸಣ್ಣ ಆಸೆ ಏನು? ನಾವೆಲ್ಲರೂ ಮನುಷ್ಯರು, ಸಂಘಜೀವಿಗಳು. ನಾವು ಬದುಕುವುದೇ ನಾಳೆಯ ಆಶೆಯಿಂದ. ನಾಳೆಗಾಗಿ ಹಾಗೆ, ನಾಳೆಗಾಗಿ ಹೀಗೆ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಸಿದ್ಧ ಮಾಡಿಕೊಳ್ತೇವೆ. ಆದರೆ ನಮಗೆ ಗೊತ್ತಿಲ್ಲ ನಾಳೆ ನಮ್ಮದು ಇದೆಯೋ ಇಲ್ವೋ, ನಮಗೆ ಗೊತ್ತಿಲ್ಲ. ಆದರೆ ನಾಳೆಯೊಂದು ಇದೆ, ಅದಕ್ಕಾಗಿ ಎಲ್ಲ ತಯಾರಿಗಳು, ಅದಕ್ಕಾಗಿ ಎಲ್ಲ ರೀತಿಯ ಆಸೆಗಳು. ಒಂದು ಒಳ್ಳೆಯ ಆಸೆ, ಆ ಹಿತಮಿತವಾದಂತಹ ಆಸೆಯಲ್ಲಿ ನಾವು ಬದುಕುತ್ತಾ ಇದ್ದೇವೆ. ಆ ಬದುಕನ್ನು ಮುಂದುವರಿಸಲೋಸ್ಗ ಇಂತಹ ಒಂದು ಸಣ್ಣದಾದಂತಹ ಪ್ರಯತ್ನ ನಮ್ಮದು. ಇದನ್ನು ಸದ್ಭಾವನಾ ವೇದಿಕೆ 2015ನೇ ಇಸವಿಯಲ್ಲಿ ಆರಂಭಿಸಿಕೊಂಡು ಸಣ್ಣ ಸಣ್ಣ ಪ್ರಯತ್ನದ ಮೂಲಕವಾಗಿ ಸಮಾಜಕ್ಕೆ ಏನು ಕೊಡುಗೆ ನೀಡಬಹುದು ಎನ್ನುವಂತಹ ನಿರಂತರ ಪ್ರಯತ್ನವನ್ನು ಮಾಡಿಕೊಂಡು ಬಂತು. ಸಾಮಾಜಿಕ ಸ್ವಾಸ್ಥ್ಯ ಮುಖ್ಯ ಉದ್ದೇಶ ಅಂತ ನಮ್ಮ ಸ್ವಾಗತ ಮಾಡಿದಂತಹ ಜಾಸ್ಲಿನ್ ಮಾಸ್ಟರ್ ಅವರು ಹೇಳಿದರು. ಸಾಮಾಜಿಕ ಸ್ವಾಸ್ಥ್ಯ ನಮ್ಮ ಮುಖ್ಯ ಉದ್ದೇಶ ಹೌದು. ಆದರೆ ಸಾಮಾಜಿಕ ಸ್ವಾಸ್ಥ್ಯ ಅಂತ ಹೇಳುವಾಗ ಆ ಸ್ವಾಸ್ಥ್ಯವನ್ನು ಹೇಗೆ ನಾವು ಮಾಡಬಹುದು? ಇದು ಬಹಳ ಕಠಿಣವಾದಂತಹ ಪ್ರಶ್ನೆ, ಸವಾಲಿನ ಪ್ರಶ್ನೆ. ನಮ್ಮನ್ನು ನಾವೇ ಸ್ವಾಸ್ಥ್ಯ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲದಿದ್ದರೆ ಸಮಾಜವನ್ನು ಹೇಗೆ ಸ್ವಾಸ್ಥ್ಯ ಮಾಡಿಕೊಳ್ಬಹುದು? ಹಾಗಾಗಿ ಸಮಾಜದ ಸ್ವಾಸ್ಥ್ಯಕ್ಕಾಗಿ ನಾವು ಏನೆಲ್ಲ ಮಾಡಬಹುದು ಅಂತ ಆಲೋಚನೆ ಮಾಡಿದಾಗ ಇಲ್ಲಿ ನಾವು ಕೊಂಡುಕೊಂಡಂತಹ ಒಂದು ನಮ್ಮ ಇತಿಮಿತಿಯ ಪ್ರಯತ್ನದಲ್ಲಿ ನಾವು ಕೊಂಡುಕೊಂಡಂತಹ ಒಂದು ಮುಖ್ಯ ಪಿಡುಗು ಅಂತ ಹೇಳಿದರೆ ಮಾದಕ ದ್ರವ್ಯದ ಪಿಡುಗನ್ನು ಇಲ್ಲಿ ಕಂಡುಕೊಂಡೆವು. ಉಳ್ಳಾಲದಲ್ಲಿ ಇದರ ವಿಷಯಗಳು ಬಹಳಷ್ಟು ಪತ್ರಿಕೆಗಳಲ್ಲಿ ಬರ್ತಾ ಇತ್ತು, ಸಾಮಾಜಿಕವಾಗಿ ಚರ್ಚೆಯಾಗುತ್ತಿತ್ತು, ಸಾಮಾಜಿಕ ಜಾಲತಾಣಗಳಲ್ಲಿ ಬಿತ್ತರವಾಗ್ತಾ ಇತ್ತು. ಹಾಗಿದ್ದರೆ ಇಂತಹ ಮಾದಕ ದ್ರವ್ಯಗಳ ವಿರುದ್ಧ ಏನು ಮಾಡಬಹುದು, ಯಾವ ರೀತಿಯ ಕೊಡುಗೆಯನ್ನು ನಾವು ಕೊಡಬಹುದು ಅಂತ ಹೇಳಿಕೊಂಡು ಸದ್ಭಾವನಾ ವೇದಿಕೆ ಆಲೋಚನೆ ಮಾಡಿದಾಗ ವೇದಿಕೆಯ ಸದಸ್ಯರ ಒಂದು ಒಮ್ಮತದ ತೀರ್ಮಾನವಾಗಿ ಈ ಪರಿಸರದಲ್ಲಿರುವಂತಹ ಶಾಲೆಗಳು, ಕಾಲೇಜುಗಳಲ್ಲಿ ಮಾದಕ ದ್ರವ್ಯದ ಪಿಡುಗಿನ ವಿರುದ್ಧ ಎಚ್ಚರಿಕೆಯ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ಬೇಕು ಎನ್ನುವಂತಹ ಒಂದು ತೀರ್ಮಾನ ಬಂತು. ಇದರಿಂದ ಏನು ಆಗುತ್ತದೆ ಏನು ಬಿಡುತ್ತದೆ ಎನ್ನುವಂತಹ ವಿಷಯ ಅಲ್ಲ. ಆದರೆ ವಿದ್ಯಾರ್ಥಿಗಳನ್ನೇ ನಾವು ಯಾಕೆ ಆಯ್ಕೆ ಮಾಡಿಕೊಂಡವು ಅಂತ ಹೇಳಿದರೆ, ನಾವು ಇತ್ತೀಚೆಗೆ ಗಮನಿಸಿದಾಗ ಯುವ ಜನಾಂಗ, ಅದರಲ್ಲೂ ವಿದ್ಯಾರ್ಥಿಗಳು ಇಂತಹ ಮಾದಕ ವ್ಯಸನಗಳಿಗೆ ಬಳಿ ಬೀಳುವುದನ್ನು ಬಹಳ ಬೇಗವಾಗಿ ನಾವು ಕಂಡುಕೊಳ್ತಾ ಇದ್ದೇವೆ. ನಮ್ಮ ಮನೆಯ ಮಕ್ಕಳು ಇಂತಹ ಚಟಕ್ಕೆ ದಾಸರಾಗುವಾಗ ನಮ್ಮ ಮನೆಯವರಿಗೆ ಅದು ಗೊತ್ತಿರುವುದಿಲ್ಲ ವಿಷಯ. ಯಾಕೆ ಹೀಗಾಗುತ್ತದೆ, ಯಾಕೆ ಮಕ್ಕಳು ಹೀಗಾದರು ಗೊತ್ತಾಗದ ಹಾಗೆಯೇ ನಮ್ಮ ಮಕ್ಕಳು ಕೆಟ್ಟ ಚಟದ ದಾರಿಯನ್ನು ಹಿಡಿದುಕೊಂಡು ಮುಂದುವರಿದು ಹೋಗಿರ್ತಾರೆ. ವಿಷಯ ತಿಳಿಯುವಾಗ ಅನಾಹುತಗಳು ಸಂಭವಿರುತ್ತವೆ. ಹಾಗಿದ್ದರೆ ಇದಕ್ಕೆ ಎಚ್ಚರಿಕೆಯ ಕಾರ್ಯಕ್ರಮಗಳನ್ನು ಈ ಪರಿಸರದ ಶಾಲಾ ಕಾಲೇಜುಗಳಲ್ಲಿ ಮಾಡಬಹುದು ಎನ್ನುವಂತಹ ತೀರ್ಮಾನದ ಮೂಲಕವಾಗಿ ಇಂತಹ ಮಾದಕ ದ್ರವ್ಯದ ವಿರುದ್ಧ, ಪಿಡುಗಿನ ಹೋರಾಟದ ವಿರುದ್ಧ ಸದ್ಭಾವನಾ ವೇದಿಕೆ ತನ್ನ ಒಂದು ಕಿರು ಪ್ರಯತ್ನವನ್ನು ಇಲ್ಲಿಯ ಪರಿಸರದ ಶಾಲಾ ಕಾಲೇಜುಗಳಲ್ಲಿ ಕೆಲವಾರು ಕಾರ್ಯಕ್ರಮಗಳು, ಜಾಗೃತಿ ಮಾಹಿತಿ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳುವ ಮೂಲಕವಾಗಿ ಈ ಪ್ರಯತ್ನ ಮುಂದುವರಿಯಿತು. ಹಾಗೆಯೇ ಮತ್ತೊಂದು ಕಡೆಯಿಂದ ಸಮಾಜದಲ್ಲಿ ಅನ್ಯಾಯಗಳಾದಾಗ ಅಥವಾ ಕೆಡುಕುಗಳಾದಾಗ ಇದನ್ನು ನಮ್ಮ ಇತಿಮಿತಿಯಲ್ಲಿ ವಿರೋಧಿಸುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡಲಿಕ್ಕೆ ಆರಂಭಿಸಿದೆವು. ಇಲ್ಲಿ ನಮ್ಮ ವಿರೋಧ ಎನ್ನುವುದು ಕೇವಲ ಇದನ್ನು ವಿರೋಧಿಸುವ ಮಂದಿ ಇದ್ದಾರೆ ಎನ್ನುವಂತಹ ತಾತ್ಪರ್ಯ. ಯಾಕಂತ ಹೇಳಿದರೆ ಈ ಸಮಾಜದಲ್ಲಿ ಆಗುವಂತಹ ಕೆಡುಕುಗಳನ್ನು ನಾವೆಲ್ಲ ಒಪ್ಪಿಕೊಳ್ತೇವೆ ಅಂತ ಅರ್ಥ ಅಲ್ಲ. ಕೆಡುಕುಗಳು ಇಲ್ಲಿ ಆಗುತ್ತವೆ, ಕೆಡುಕುಗಳು ಸಂಭವಿಸ್ತವೆ. ಆದರೆ ಈ ಕೆಡುಕುಗಳು ಸಂಭವಿಸಿದಾಗ ದುರಂತ ಏನು ಅಂತ ಹೇಳಿದರೆ, ಒಂದು ಮಾತು ಇಲ್ಲಿ ಹೇಳ್ತಾರೆ ಹಿರಿಯವರು, ಯಾವಾಗ ಅನ್ಯಾಯ ಆಗುತ್ತದೆಯೋ ಅಂತಹ ಅನ್ಯಾಯವನ್ನು ನಾವು ಸಹಿಸಿಕೊಂಡು ಕೂತೇವೆ ಅಂತಾದರೆ ಅದಕ್ಕೆ ನಮ್ಮಷ್ಟು ದೊಡ್ಡ ಮೂರ್ಖರು ಯಾರೂ ಇಲ್ಲ ಅಂತ ಹೇಳಿಕೊಂಡು. ಯಾಕೆಂದರೆ ಅನ್ಯಾಯವನ್ನು ತಡೆಯುವಂತಹ ಒಂದು ಸಣ್ಣ ಪ್ರಯತ್ನವನ್ನಾದರೂ ನಾವು ಮಾಡದಿದ್ದರೆ ನಾವು ಸಮಾಜದಲ್ಲಿ ಇದ್ದೇನು ಪ್ರಯೋಜನ ಎನ್ನುವಂತಹ ಒಂದು ಪ್ರಶ್ನೆ.
ಹಾಗಾಗಿ ಈ ಸಮಾಜದಲ್ಲಿ ಅನ್ಯಾಯಗಳು ಕೆಡುಕುಗಳಾದಾಗ ಇದನ್ನು ವಿರೋಧಿಸುವ ಒಂದು ಸಣ್ಣ ಪ್ರಯತ್ನವಾದರೂ ಆಗುತ್ತದೆ ಎನ್ನುವುದನ್ನು ಸದ್ಭಾವನಾ ವೇದಿಕೆ ತನ್ನ ಪ್ರಯತ್ನದಲ್ಲಿ ತೋರಿಸಿಕೊಟ್ಟಿತು. ಇದು ನಮ್ಮ ಪ್ರಯತ್ನ. ಹೀಗೆ ನಮ್ಮ ಕಾರ್ಯಕ್ರಮಗಳು ಮುಂದುವರಿದಾಗ ಆರ್ಥಿಕ ಸಹಕಾರ ಕೊಡುವಂತಹ ಒಂದು ಸಣ್ಣ ಪ್ರಯತ್ನವು ಸದ್ಭಾವನಾ ವೇದಿಕೆಯಿಂದ ಆಯಿತು. ಇಲ್ಲಿ ಯಾರಿಗೆ ಅಶಕ್ತರಿಗೆ ವಿದ್ಯಾರ್ಥಿಗಳಿಗೆ ಏನಾದರೂ ಕೊಡುಗೆ ಕೊಡುವುದಿದ್ದರೆ ಅಂತಹ ಕೊಡುಗೆಯನ್ನು ಕೂಡ ಸದ್ಭಾವನಾ ವೇದಿಕೆಯಿಂದ ಕೊಡುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡಿದೆವು. ಒಟ್ಟು ಈಗ ಇರುವಂತಹ ನಮ್ಮ ನೇರ ಸದಸ್ಯರ ಸಂಖ್ಯೆ 22. ಆದರೆ ಇದಕ್ಕೆ ಮುಂದುವರಿದು ಕೋಟೆಕಾರಿನ ಒಂದು ಭಾಗವು ನಮ್ಮೊಂದಿಗೆ ಸೇರಿಕೊಂಡು ಸದ್ಭಾವನಾ ವೇದಿಕೆ ಬೆಳೀತಾ ಇದೆ. ಇದನ್ನು ಇನ್ನಷ್ಟು ವಿಸ್ತಾರವಾಗಿಸುವಂತಹ ಪ್ರಯತ್ನ ನಮ್ಮಿಂದ ಸದಾ ಆಗುತ್ತಾ ಇದೆ. ಸೌಹಾರ್ದ ಸಮ್ಮೇಳನಗಳಾದಾಗ ಇದಕ್ಕೆ ಸಹಕಾರ ಕೊಡುವುದು. ಉದಾಹರಣೆಗೆ ಈ ಸಲ ಜನವರಿಯಲ್ಲಿ ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರದಲ್ಲಿ ಆದಂತಹ ಬಹು ಅದ್ಧೂರಿಯ ಒಂದು ಸೌಹಾರ್ದ ಸಮ್ಮೇಳನ ಕಾರ್ಯಕ್ರಮ. ಎಲ್ಲ ಈ ಪರಿಸರದ ಸಂಘ ಸಂಸ್ಥೆಗಳನ್ನು ಸೇರಿಸಿಕೊಂಡು ಒಂದು ಧರ್ಮ ಕೇಂದ್ರದ ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರದ 100ನೇ ವರ್ಷಾಚರಣೆಯ ಕಾರ್ಯಕ್ರಮ. ಅದು ಕೇವಲ ಒಂದು ಧರ್ಮ ಕೇಂದ್ರದ ಆಚರಣೆಯ ಕಾರ್ಯಕ್ರಮವಾಗದೆ ಎಲ್ಲ ಧರ್ಮದವರನ್ನು ಸೇರಿಸುವ ಒಂದು ಕಾರ್ಯಕ್ರಮವಾಗಿ ಸೌಹಾರ್ದ ಸಮ್ಮೇಳನವನ್ನು ಹಮ್ಮಿಕೊಂಡಾಗ ಅದಕ್ಕೆ ಪರಿಪೂರ್ಣ ಬೆಂಬಲವನ್ನು ಸದ್ಭಾವನಾ ವೇದಿಕೆ ಕೊಟ್ಟಿತು. ಅದರ ಪ್ರಚಾರಕ್ಕಾಗಲಿ ಅದರ ಕಲಾಪಕ್ಕಾಗಲಿ ಅದರ ಬೇರೆ ಬೇರೆ ಕಾರ್ಯಕ್ರಮಗಳಿಗಾಗಿ ನಾವೇನು ಕೊಡುಗೆ ಕೊಡಬಹುದು ಎನ್ನುವುದನ್ನು ತೀರ್ಮಾನಿಸಿಕೊಂಡು ನಮ್ಮ ಸರ್ವ ರೀತಿಯ ಕೊಡುಗೆಯನ್ನು ಸೌಹಾರ್ದ ಸಮ್ಮೇಳನದ ಯಶಸ್ಸಿಗೆ ನಾವು ಕೊಟ್ಟಿದ್ದೇವೆ. ಕಾರ್ಯಕ್ರಮ ಅದ್ಧೂರಿಯಾಗಿದೆ, ಯಶಸ್ವಿಯಾಗಿದೆ. ಆದರೆ ನಮ್ಮ ಕೊಡುಗೆಯೂ ಇದೆ ಅಂತ ಹೇಳಿಕೊಳ್ಳಿಕ್ಕೆ ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಇಂತಹ ಒಳ್ಳೆಯ ಕಾರ್ಯಕ್ರಮಗಳು ನಡೆದಾಗ ಸದ್ಭಾವನಾ ವೇದಿಕೆ ಸದಾ ಒಟ್ಟಿಗೆ ಇರುತ್ತದೆ ಎನ್ನುವಂತಹ ಒಂದು ಅಂಶವನ್ನು ನಾವು ಇಂತಹ ಕಾರ್ಯಕ್ರಮಗಳ ಮೂಲಕವಾಗಿ ಸಮಾಜಕ್ಕೆ ಕೊಡುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಸದಾ ಸಮಾಜದ ಒಳಿತಿಗಾಗಿ ಇರುತ್ತದೆ ಎನ್ನುವಂತಹ ಒಂದು ತೋರಿಸಿಕೊಡುವಂತಹ ಇದು ಕೇವಲ ಪ್ರಯತ್ನ ಅಲ್ಲ, ಇದು ನಮ್ಮ ಮನದಾಳದ ಹಂಬಲ. ನಾವೆಲ್ಲ ಸಮಾನ ಮನಸ್ಕರು. ನಮ್ಮ ಮನಸ್ಸಿನೊಳಗೆ ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮಗಳು ಇವೆ, ಒಳ್ಳೆಯದಾದಂತಹ ಜನರಿಗೆ ಕೊಡುವಂತಹ ಒಂದು ಆಶೆಗಳು ಇವೆ. ಇದು ಒಳ್ಳೆಯ ಆಶೆ ಎಂದು ತಿಳಿದುಕೊಂಡು ಜನರಿಗೆ ಇಂತಹ ಕಾರ್ಯಕ್ರಮಗಳನ್ನು ಕೊಡುವ ನಮ್ಮ ಪ್ರಯತ್ನ ಸದಾ ಮುಂದುವರಿಯುತ್ತಾ ಇದೆ. ಈ ಮುಂದುವರಿದ ಭಾಗವಾಗಿಯೇ ಸೌಹಾರ್ದ ಸಮ್ಮೇಳನದ ರೀತಿಯಲ್ಲಿ ಈದ್ ಸೌಹಾರ್ದ ಸಮ್ಮೇಳನಗಳನ್ನು ಸದ್ಭಾವನಾ ವೇದಿಕೆ ಕಳೆದ 2 ವರ್ಷಗಳಿಂದ ನಡೆಸಿಕೊಂಡು ಬಂದಿದೆ. ಕಳೆದ ವರ್ಷದ ನಮ್ಮ ಪೊಸಕುರಲ್ ಬಳಗ ವರ್ಷದಲ್ಲಿ 3 ಕಾರ್ಯಕ್ರಮ ಸೌಹಾರ್ದವನ್ನು ಆಚರಿಸ್ತಾ ಇದೆ. ಸೌಹಾರ್ದ ಇಫ್ತಾರ್ ಕೂಟ, ಸೌಹಾರ್ದ ದೀಪಾವಳಿ, ಸೌಹಾರ್ದ ಕ್ರಿಸ್ಮಸ್. ಕಳೆದ ವರ್ಷದ ಸೌಹಾರ್ದ ದೀಪಾವಳಿ ಕಾರ್ಯಕ್ರಮಕ್ಕೂ ಸದ್ಭಾವನಾ ವೇದಿಕೆ ಜತೆಯಾಗಿತ್ತು. ನಮ್ಮ ಕೃಷ್ಣಗಟ್ಟಿಯವರು ಅದರ ಒಂದು ಮುಖ್ಯ ಪ್ರಾಯೋಜಕರಾಗಿರ್ತಾರೆ. ಅಂತಹ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಸದ್ಭಾವನಾ ವೇದಿಕೆಯು ಜತೆಯಾಗಿತ್ತು ಅಂತ ಹೇಳಿಕೊಳ್ಳುವಾಗ ಹೊಸಕುರಲ್ ಬಳಗವೂ ಒಂದು ರೀತಿಯಲ್ಲಿ ಸೌಹಾರ್ದ ಕಾರ್ಯಕ್ರಮಗಳನ್ನು ಬಿಂಬಿಸುವ ಪ್ರಯತ್ನ, ಸದ್ಭಾವನಾ ವೇದಿಕೆಯಂತೂ ಅದೇ ಉದ್ದೇಶಕ್ಕಾಗಿ ಹುಟ್ಟಿಕೊಂಡ ಸಂಸ್ಥೆ. ಹೀಗೆ 2 ಜತೆಯಾದಾಗ ಜಂಟಿಯಾಗಿ ಸಮಾಜವನ್ನು ಒಂದು ಎಚ್ಚರಿಸುವಂತಹ, ಸೌಹಾರ್ದವಾಗಿ ಬೆರೆಯುವಂತಹ, ಸಾಮರಸ್ಯ ಮೂಡಿಸುವಂತಹ ಒಂದು ಕಾರ್ಯ ನಮ್ಮಿಂದ ಆಗುತ್ತಾ ಇದೆ ಅಂತ ಹೇಳಿಕೊಳ್ಳಲಿಕ್ಕೆ ಹೆಮ್ಮೆಯಾಗುತ್ತಾ, ನಾವು ಇಲ್ಲಿ ಒಂದು ರೀತಿಯಲ್ಲಿ ನಮ್ಮನ್ನು ನಾವು ತಿಳಿದುಕೊಂಡಾಗ ಬಹು ರಹಸ್ಯವೋ ಸೃಷ್ಟಿ, ಬಹು ರಹಸ್ಯವೋ ಜೀವ, ಅಹುದಲ್ಲವೆಂಬ ಭಾವ ಬರಿದೆಹದಕ್ಕೆ ಗುಹೆಯಳಿದೆಲ್ಲ ತತ್ವಗಳ ತತ್ವದ ಮೂಲ ಬಹಿರಂತರ ರಹಸ್ಯ ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಕಡೆ ಈ ರೀತಿಯಾಗಿ ಹೇಳ್ತದೆ. ಈ ಜೀವ ಅಥವಾ ಇದೆಲ್ಲವೂ ಬಹು ರಹಸ್ಯ, ಜೀವವೂ ರಹಸ್ಯ, ಪ್ರಕೃತಿಯ ಸೃಷ್ಟಿಯ ವಿಸ್ಮಯವೂ ರಹಸ್ಯ. ಇದನ್ನು ತಿಳಿದುಕೊಳ್ಳುವಂತಹ ನಮ್ಮ ಪ್ರಯತ್ನ ಎಷ್ಟು ಸಾಗಿದೆ, ಇದುವೇ ನಮ್ಮ ನಿಜವಾದ ಜೀವನದ ಅರ್ಥ. ಅಹುರವಾಗಿ ನಡೆಯುತ್ತಾ ಇದೆ. ನಾನು ಒಳ್ಳೆಯದು ಅಂತ ಹೇಳಿಕೊಂಡು ಒಪ್ಪಿದ್ದನ್ನು ಇನ್ನೊಬ್ಬರು ಒಳ್ಳೆಯದು ಅಲ್ಲ ಅಂತ ಹೇಳಿಕೊಳ್ಬಹುದು. ಈ ವಾದದ ಸಂಘರ್ಷ ಯಾವಾಗಲೂ ಈ ಭೂಮಿಯೊಳಗೆ ಇರ್ತದೆ. ಒಳಿತು ಕೆಡುಕುಗಳು ಯಾವತ್ತೂ ಇರುತ್ತದೆ. ಆದರೆ ಇದೆಲ್ಲವೂ ಬರಿದು ಒಂದು ಗುಹೆಯೊಳಗೆ ತತ್ವದೊಳಗಿನ ತತ್ವ ಅಡಗಿದೆ. ಆ ಗುಹೆ ಯಾವುದು ಅಂತ ಹೇಳಿಕೊಂಡಾಗ ಯಾವ ಪರಮಾತ್ಮನೆಂಬ ನಮಗೆ ಕಾಣದಂತಹ ಭಗವಂತ, ನಾವು ಒಂದೊಂದು ಹೆಸರಿನಿಂದ ಒಂದೊಂದು ರೀತಿಯಲ್ಲಿ ನಾವು ನನ್ನನ್ನು ಆರಾಧಿಸ್ತೇವೆ. ಅಂತಹ ಪರಮಾತ್ಮನ ಒಂದು ತತ್ವ ನಮ್ಮೊಳಗಿದೆ ಅಂತ ಹೇಳಿಕೊಳ್ಳುತ್ತಾ ನಾವು ಮನುಷ್ಯರಾಗಿದ್ದೇವೆ, ಮಾನವೀಯತೆಯನ್ನು ನಮ್ಮೊಳಗೆ ಬೆಳೆಸಿಕೊಂಡಿದ್ದೇವೆ. ಈ ಮಾನವೀಯತೆಯ ಅಂಶಗಳು ಕೇವಲ ನಮ್ಮನ್ನಷ್ಟೇ ಮಾತ್ರ ಒಟ್ಟು ಮಾಡುವುದಲ್ಲ, ನಮ್ಮ ಸಮಾಜವನ್ನು ಒಟ್ಟು ಮಾಡಬೇಕು. ನಮ್ಮ ಮಕ್ಕಳನ್ನು ಒಳ್ಳೆಯ ದಾರಿಯಲ್ಲಿ ಬೆಳೆಸುವಂತಹ, ಅವರನ್ನು ಸಮಾಜಕ್ಕೆ ಒಳ್ಳೆಯ ಕೊಡುಗೆಗಳಾಗಿ ನೀಡುವಂತಹ ಒಂದು ಪ್ರಯತ್ನ ಈ ಸಮಾಜದಲ್ಲಿ ಮೂಡಿ ಬರಬೇಕು ಎನ್ನುವಂತಹ ಆಶಯದೊಂದಿಗೆ ಸದ್ಭಾವನಾ ವೇದಿಕೆ ಈಗ 3 ವರ್ಷ ತಾನೇ ಎಳೆಯ ಹಸುವಾಗಿದೆ.
ಮುಂದಕ್ಕೆ ಇದು ಬೆಳೆಯಲಿಕ್ಕೆ ಸರ್ವ ಧರ್ಮದವರು ಸೇರಿ ಕೈ ಸೇರಿ ಇಲ್ಲಿ ನೀರೆರೆದಿದ್ದಾರೆ. ನೀರೆರೆದಂತಹ ಈ ಒಂದು ಸಣ್ಣ ಗಿಡ ಅದು ಮರವಾಗಿ ಹೆಮ್ಮರವಾಗಿ ಬೆಳೆಯಬೇಕಿದ್ರೆ ನಾವೆಲ್ಲರೂ ಜೊತೆಯಾಗೋಣ. ನಾವೆಲ್ಲರೂ ಜೊತೆಯಾಗುವ ಮೂಲಕವಾಗಿ ನಾವು ಪ್ರಕೃತಿಯನ್ನು ಆರಾಧಿಸ್ತೇವೆ, ಪರಿಸರವನ್ನು ಆರಾಧಿಸ್ತೇವೆ. ಇದಕ್ಕೆ ಉದಾಹರಣೆಯಾಗಿ ಇವತ್ತು ನಾವು ಅಲ್ಲಿ ಕೆಳಗೆ ಚಹಾ ಸ್ವೀಕರಿಸಿದಂತಹ ತಟ್ಟೆ ಮತ್ತು ಇತರ ವಸ್ತುಗಳು ನಾವು ಯಾವುದನ್ನು ಪ್ಲಾಸ್ಟಿಕ್ ಬಳಸಿ ಮಾಡಲಿಲ್ಲ. ಪ್ಲಾಸ್ಟಿಕ್ ರಹಿತವಾದಂತಹ ತಟ್ಟೆ ಪ್ಲೇಟುಗಳಲ್ಲಿ ನಾವು ಚಹಾವನ್ನು ತಿಂಡಿಯನ್ನು ಸೇವನೆ ಮಾಡಿದೆವು. ಇದು ನಮ್ಮ ಪ್ರಕೃತಿಯನ್ನು ಉಳಿಸುವಂತಹ ಒಂದು ನಮ್ಮ ಸಣ್ಣ ಕೊಡುಗೆ. ಇಂತಹ ಕೊಡುಗೆಗಳು ಸಮಾಜಕ್ಕೆ ಯಾವತ್ತೂ ಇರಲಿ. ಸದ್ಭಾವನಾ ವೇದಿಕೆಯ ನಮ್ಮ ಯಾವ ಕಾರ್ಯಕ್ರಮ ಇದೆಯೋ 3 ವರ್ಷದ ಈ ಎಳ್ಳೆಯ ಹಸುಳೆಯ ಕಾರ್ಯಕ್ರಮವನ್ನು ನೀವೆಲ್ಲರೂ ಆನಂದದಿಂದ ಸ್ವೀಕರಿಸುವಿರಿ ಎಂಬ ನಂಬಿಕೆಯೊಂದಿಗೆ, ನೀವೆಲ್ಲರೂ ನಮ್ಮೊಂದಿಗೆ ಜೊತೆ ಸೇರುವಿರಿ ಎಂಬ ನಂಬಿಕೆಯೊಂದಿಗೆ, ನಿಮ್ಮಿಂದ ನಮ್ಮ ಕಾರ್ಯಕ್ರಮಗಳು ಸಮಾಜಕ್ಕೆ ಮತ್ತಷ್ಟು ಹರಡಲಿ. ಸಮಾಜವೆಲ್ಲವೂ ಸದ್ಭಾವನಾ ವೇದಿಕೆಯ ಜೊತೆಯಲ್ಲೂ ಇರಲಿ. ಸದ್ಭಾವನಾ ವೇದಿಕೆ ಮಾಡುವಂತಹ ಒಳ್ಳೆಯ ಕಾರ್ಯಕ್ರಮಗಳಿಗೆ ಎಲ್ಲರೂ ಜೊತೆ ಸೇರುವಂತಾಗಲು ನಾವೆಲ್ಲರೂ ಸೇತುವೆಯಾಗೋಣ. ಸಮಾಜದ ಸ್ವಾಸ್ಥ್ಯ ನಮ್ಮಿಂದ ಆದಷ್ಟು ಮೂಡಿ ಬರುವಂತಹ ಪ್ರಯತ್ನಕ್ಕೆ ಎಲ್ಲರೂ ಕೈ ಸೇರಲಿ. ವೇದಿಕೆಯಲ್ಲಿ 3 ಮಂದಿ ಗಣ್ಯರು, ಇದು ಕೂಡ ಒಂದು ತಾತ್ಪರ್ಯ. 3 ಧರ್ಮದವರು ಸೇರಿಕೊಂಡು ಒಂದು ಸಮಾಜಕ್ಕೆ ಸಂದೇಶ ಕೊಡುವಾಗ 3 ಧರ್ಮದವರ ರೀತಿಯ ಸಂದೇಶಗಳು ವಿಭಿನ್ನವಾಗಿದ್ದರೂ ಎಲ್ಲರ ಆಶಯ ಒಂದೇ ಆಗಿರ್ತದೆ. ಅದು ಈ ಸಮಾಜಕ್ಕೆ ಒಳ್ಳೆಯದಾಗಬೇಕು ಎನ್ನುವಂತಹದ್ದು ಆ ಆಶಯ, ನಮ್ಮೊಳಗಿರುವಂತಹ ಆಶಯ ಎಲ್ಲರಿಗೂ ಒಳ್ಳೆಯದಾಗಲಿ, ಒಳಿತನ್ನು ತರಲಿ. ಸದ್ಭಾವನಾ ವೇದಿಕೆಗೆ ನಿಮ್ಮೆಲ್ಲರ ಸಹಕಾರ ಯಾವತ್ತೂ ಇರಲಿ. ಎಲ್ಲರಿಗೂ ನಮಸ್ಕಾರ, ಶುಭವಾಗಲಿ, ವಂದನೆಗಳು. ಮಾಡುತ್ತಿರುವ ಸದ್ಭಾವನೆಯಿಂದ ಸಾಮರಸ್ಯದೆಡೆಗೆ ಇದರ ಸಂಕೇತವಾದ ಸದ್ಭಾವನಾ ವೇದಿಕೆ ಉಳ್ಳಾಲ ಇದರ ಧ್ಯೇಯೋದ್ದೇಶಗಳನ್ನು, ಕಾರ್ಯಚಟುವಟಿಕೆಗಳನ್ನು ಪ್ರಾಸ್ತಾವಿಕ ಮಾತುಗಳ ಮೂಲಕ ನಮ್ಮ ಮುಂದಿಟ್ಟು ಎಲ್ಲರ ಸಹಕಾರವನ್ನು ನಿರೀಕ್ಷಿಸಿದ ಶ್ರೀ ವಿದ್ಯಾಧರ್ ಶೆಟ್ಟಿ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಪ್ರೀತಿಯ ಬಂಧುಗಳೇ, ಇದೀಗ ನಾವು ಕಾರ್ಯಕ್ರಮದ ಪ್ರಮುಖ ಘಟ್ಟದತ್ತ ಸಾಗ್ತಾ ಇದ್ದೇವೆ. ಸೌಹಾರ್ದ ಸಂದೇಶಗಳು ಇದೀಗ ನಮ್ಮ ವೇದಿಕೆಯ ಮುಂದೆ ಹರಿದು ಬರಲಿದೆ. ನಾನು ಪ್ರಥಮವಾಗಿ ನಿತ್ಯಾದರ್ ಚರ್ಚ್, ನಿತ್ಯಾದರ್ ನಗರ, ಬಬ್ಬುಕಟ್ಟೆ, ಪರ್ಮನ್ನೂರು ಇದರ ಧರ್ಮಗುರುಗಳಾದಂತಹ ಫಾದರ್ ಎಲಿಯಾಸ್ ಡಿಸೋಜಾ ಇವರನ್ನು ನಾನು ಬಹಳ ಗೌರವಪೂರ್ವಕವಾಗಿ ಭಾಷಣ ಪೀಠದ ಕಡೆಗೆ ಆಹ್ವಾನಿಸ್ತಾ ಇದ್ದೇನೆ. ನಾವು ಈ ಹಬ್ಬದ ಸಂದರ್ಭದಲ್ಲಿದ್ದೇವೆ. ಈದುಲ್ ಫಿತ್ರ್ ಹಬ್ಬ, ಇವು ನಮ್ಮ ಮುಸ್ಲಿಂ ಸಮುದಾಯದವರು ಈ ಹಬ್ಬವನ್ನು ಆಚರಿಸಿದ ಸಂದರ್ಭದಲ್ಲಿ ಈ ಹಬ್ಬದ ಆಚರಣೆಯದಿಂದಾಗಿ ನಮ್ಮೆಲ್ಲರಲ್ಲಿ ಶಾಂತಿ, ಸಂತೋಷ ನೆಲೆಸಲಿ ಹಾಗೂ ದೇವರು ನಮ್ಮನ್ನು ಕರುಣಿಸಲಿ ಎಂದು ಪ್ರಾರ್ಥಿಸ್ತೇನೆ. ಪ್ರಿಯರೇ, ನನ್ನ 2 ಅನಿಸಿಕೆಗಳು ಈ ಸಂದರ್ಭದಲ್ಲಿ ಏನೆಂದರೆ, ಈ ಹಬ್ಬ ಈದುಲ್ ಫಿತ್ರ್ ಹಬ್ಬ ಮುಸ್ಲಿಂ ಸಮುದಾಯ ಆಚರಿಸುವಂಥ ಹಬ್ಬ, ಅದರ ಹಿಂದೆ 1 ತಿಂಗಳು ಉಪವಾಸ ಆಚರಣೆ ಉಂಟು. ಇದರಿಂದಾಗಿ ಈ ಹಬ್ಬ ಆಚರಣೆಗೆ ಒಂದು ಅರ್ಥ ಬರ್ತದೆ ನನ್ನ ಅನಿಸಿಕೆಯ ಪ್ರಕಾರ. ನೋಡಿ, ಉಪವಾಸ ಏನು ಮಾಡ್ತದೆ, ನಮ್ಮನ್ನು ನಮ್ಮ ಆತ್ಮಶುದ್ಧತೆ ಹಾಗೂ ದೈವಾನುಗ್ರಹ ಪಡೆಯಲು ಈ ಉಪವಾಸ ನಮಗೆ ನೆರವಾದರೆ, ಇನ್ನೊಂದು ರೀತಿಯಲ್ಲಿ ಈ ಉಪವಾಸದಿಂದ ಊಟಕ್ಕಿಲ್ಲದವರ ನೆನಪು ಕೂಡ ನಮಗೆ ಮಾಡಲಿಕ್ಕೆ ಸ್ಮರಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದರ ಅರ್ಥ ಏನು ನೋಡಿ, ಒಂದೊತ್ತು ಊಟ ಇಲ್ಲದಿದ್ದರೆ ನಮಗೆ ಎಷ್ಟು ಸಹಿಸಲಿಕ್ಕೆ ಆಗೋದಿಲ್ಲ. ಆದರೆ ನಮ್ಮ ರಾಷ್ಟ್ರದಲ್ಲಿ, ಭಾರತದಲ್ಲಿ ಅದೆಷ್ಟೋ ಜನರು ಊಟ ಇಲ್ಲದೆ ಮಲಗುವವರು ಇದ್ದಾರೆ ಅಂತ ಹೇಳುವಾಗ ನಮಗೆ ಈ ಉಪವಾಸದ ಆಚರಣೆಯಿಂದ ಅದರ ನಿಜವಾದ ಅರ್ಥ, ಯಾರಿಗೆ ಊಟ ಇಲ್ಲ ಅಂಥವರ ನೆನಪಾಗ್ತದೆ. ಅದಕ್ಕೋಸ್ಕರ ಈ ಹಬ್ಬದ ಸಂದರ್ಭದಲ್ಲಿ ನಮ್ಮ ಮುಸ್ಲಿಂ ಸಮುದಾಯದವರು ಏನು ಮಾಡ್ತಾರೆ, ಒಂದು ಪ್ಯಾಕೇಜ್ ಮಾಡಿ ಊಟ ವಿತರಣೆ ಮಾಡುವಂಥ ತುಂಬ ಕಡೆ ನಾವು ನೋಡ್ತಾ ಇದ್ದೇವೆ. ನಿಜವಾಗಿಯೂ ಈ ಒಂದು ಉಪವಾಸದ ಸಂದರ್ಭ ಅವರಿಗೆ ಬೇರೆಯವರನ್ನು ಸ್ಮರಿಸಲಿಕ್ಕೆ ಖಂಡಿತವಾಗಿಯೂ ಒಂದು ಒಳ್ಳೆಯ ಅವಕಾಶ. ಇದರಿಂದ ನಾವು ಯಾರೇ ಇರಲಿ, ಯಾವ ಸಮುದಾಯದವರೇ ಇರಲಿ, ಯಾರೇ ಹಸಿದಿದ್ದಾರೆ ಅವರಿಗೆ ನಮ್ಮಿಂದ ಊಟ ಕೊಡುವಂಥ ಒಂದು ಚಿಕ್ಕ ಕೆಲಸವನ್ನು ನಾವು ಮಾಡುವುದು ನಿಜವಾಗಿಯೂ ಅರ್ಥಭರಿತ ಸಂಭ್ರಮದ ಆಚರಣೆ ಅಂತ ನಾನು ಭಾವಿಸ್ತೇನೆ. ಈ ಸದ್ಭಾವನಾ ವೇದಿಕೆಯನ್ನು ನಾವು ಇಲ್ಲಿ ಆರಂಭಿಸಿ
ಕೆಲವೊಂದು ಒಳ್ಳೆಯ ಕೆಲಸಗಳನ್ನು ನಾವು ಮಾಡುವ ಚಿಂತನೆಯಲ್ಲಿದ್ದೇವೆ ಅಂತ ಹೇಳಿ ನಮ್ಮ ಪ್ರಾಸ್ತಾವಿಕ ಭಾಷಣದಲ್ಲಿ ಶ್ರೀಮಾನ್ ವಿದ್ಯಾಧರ್ ಶೆಟ್ಟಿ ಅವರು ಹೇಳಿದರು. ಅಂದರೆ ನಾವು ಈ ಒಂದು ಸದ್ಭಾವನಾ ವೇದಿಕೆ ಅನ್ನೋದು ದೀಪ ಅಂತ ನಾವು ಭಾವಿಸೋಣ. ದೀಪ ಇಡೀ ಜಗತ್ತಿಗೆ ಬೆಳಕು ಕೊಡುವುದಿಲ್ಲ, ಆದರೂ ಅಲ್ಲಿರುವಂಥ ಜನರಿಗೆ ನೋಡಲಿಕ್ಕೆ, ಮುಖ ನೋಡಲಿಕ್ಕೆ ಒಂದು ಅವಕಾಶ ಮಾಡಿ ಕೊಡ್ತದೆ ಕತ್ತಲೆಯಲ್ಲಿ. ಯಾವುದೆಲ್ಲ ಕೆಲಸಗಳನ್ನು ಅವರು ಗಮನದಲ್ಲಿ ಇಟ್ಟಿದ್ದಾರೆ ಅಂದರೆ, ಎಲ್ಲಿಯಾದರೂ ಅನ್ಯಾಯ ನಡೆಯುವಾಗ ನಾವು ಸ್ವರ ಎಬ್ಬಿಸಿದ್ರೆ ನಾವು ಈ ಸಮಾಜದಲ್ಲಿ ಏನು ಪ್ರಯೋಜನ ಇಲ್ಲ. ಎಲ್ಲಿಯಾದರೂ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ, ಅಲ್ಲಿ ನಾವು ಏನಾದರೂ ಯಾರಾದರೂ ಈ ವಿಷಯವನ್ನು ಬಯಲಿಗೆ ಎಳೆಯದಿದ್ರೆ ನಾವಿದ್ದೇನು ಪ್ರಯೋಜನ ಇಲ್ಲ. ಇಂಥ ಕೆಲವು ಒಳ್ಳೊಳ್ಳೆಯ ಕೆಲಸಗಳನ್ನು ಹೇಳಿದರು. ಮತ್ತೊಂದು ಹೇಳಿದರು, ಈ ಯುವ ಜನರು ಡ್ರಗ್ಸ್ಗಳಿಗೆ ಹೋಗ್ತಾ ಇರುವಾಗ ನಾವು ಇಲ್ಲಿ ಕೈಕಟ್ಟಿ ಕೂತ್ಕೊಳ್ಳಿಕ್ಕೆ ಆಗುವುದಿಲ್ಲ, ಮುಂದಿನ ಜನಾಂಗ ನಾವು ಅವರ ರಕ್ಷಣೆಗೆ ಓಡಬೇಕಾಗ್ತದೆ. ಇಂಥ ಕೆಲವು ಉತ್ತಮ ಕೆಲಸಗಳನ್ನು ಈ ಸದ್ಭಾವನಾ ವೇದಿಕೆ ಹಮ್ಮಿಕೊಂಡಿದೆ. ಅದಕ್ಕೋಸ್ಕರ ಇವರು ಮಾಡುವಂಥ ಈ ಸದ್ಭಾವನಾ ವೇದಿಕೆಯನ್ನು ನಾವೆಲ್ಲರೂ ಸಹಕಾರ ಕೊಡಬೇಕು, ಅವರ ಬೆನ್ನಿಗೆ ನಾವು ನಿಲ್ಲಬೇಕು ಅಂತ ಹೇಳಿ ನನ್ನ ಆಶಯ. ನಾವಿಂದು ಸೌಹಾರ್ದದ ಹೆಸರಿನಲ್ಲಿ ಒಂದಾಗಿದ್ದೇವೆ. ಯಾಕೆ ಸೌಹಾರ್ದ ನಮಗೆ ಇವತ್ತು ಬೇಕಾಗಿದೆ? ಇವತ್ತು ನಮಗೆ ಯಾಕೆ ಸೌಹಾರ್ದ ಯಾಕೆ ಬೇಕಾಗಿದೆ ಎಂಬ ಪ್ರಶ್ನೆ ಇತ್ತೀಚಿನ ದಿನಗಳಲ್ಲಿ ನಾವು ಕೇಳ್ತಾ ಇದ್ದೇವೆ. ಮೊದಲೆಲ್ಲ ಸೌಹಾರ್ದ ಇರಲಿಲ್ಲ. ನಿಮ್ಮ ಬಾಲ್ಯದಲ್ಲಿ ಕೇಳಿದ್ರೆ ನೀವು ಈ ಸರ್ವಧರ್ಮ ಸಮ್ಮೇಳನ ಸೌಹಾರ್ದಗಳನ್ನು ನಾವು ಕೇಳಲಿಲ್ಲ. ಯಾಕೆ ಇರ್ಬೋದು ನೋಡಿ, ನಾನು ಸಣ್ಣವನಿರುವಾಗ ಅಂದರೆ ಪ್ರೈಮರಿ ಸ್ಕೂಲಿಗೆ ಹೋಗುವಾಗ ಶಾಲೆಯ ಹತ್ರ ಒಂದು ಮಾರ್ಗ, ಈ ಮಾರ್ಗದ ಹತ್ರ ಹೋಗುವ ಅಲ್ಲಿ ಬಸ್ ನಿಲ್ತದೆ. ಅಲ್ಲಿ ಯಾರಾದರೂ ಬಸ್ಸಿನಲ್ಲಿ ಇಳಿದರೆ ನಮ್ಮ ಹೋಗುವಾಗ ಬಸ್ಸಿಗೆ ಸ್ವಲ್ಪ ಟೈಮ್ ಇದ್ದರೆ ಚಹಾ ಕುಡಿಯಲಿಕ್ಕೆ ಒಂದು ಹೋಟೆಲ್. ಈ ಹೋಟೆಲ್ ಯಾರದು ಅಂತ ನಾವು ಕೇಳಲಿಲ್ಲ ಇಷ್ಟ ತನಕ, ಆದರೆ ಅದು ಯಾರದು ನಮ್ಗೆ ಗೊತ್ತು. ಕರೀಮ್ರವರ ಹೋಟೆಲ್, ಕರೀಂ ಬಾವ ಅವರ ಹೋಟೆಲಲ್ಲಿ ಹೋಗಿ ನಾವು ಯಾರು ಅಂತ ಇಲ್ಲ, ನಮ್ಮ ನೆಂಟರೆಲ್ಲರೂ ಅಲ್ಲಿ ಕೂತ್ಕೊಂಡು ಒಂದು ಚಹಾ ಕುಡಿದು ಮತ್ತೆ ಬಸ್ಸಿಗೆ ಹೋಗೋದು. ಆ ಕಾಲದಲ್ಲಿ ಒಂದು ಬಸ್ಸು 2 ಬಸ್ಸು ಅಷ್ಟೇ. ಮತ್ತು ನಾವು ಶಾಲೆಗೆ ಹೋಗುವ ಮಕ್ಕಳು ಇನ್ನೊಂದು ಅಂಗಡಿ ಉಂಟು, ಅಲ್ಲಿ ಏನಾದರೂ ನಮಗೆ ಸ್ವೀಟ್ಸ್ ಮಿಠಾಯಿ ಬೇಕಾದರೆ ಇನ್ನೊಬ್ಬರ ಅಂಗಡಿ, ಅದು ಅಂಗಡಿ ಯಾರದು? ಅಬ್ಬು ಬಿಹಾರಿ ಅಂತ. ಈ 2 ಮೇಯ್ನ್ ಇರುವುದು ನಮಗೆ. ಬಸ್ಸಿನಲ್ಲಿ ಇಳಿಯುವುದು, ತಂದೆ ತಾಯಿಯವರು ಹೋಗಿ ಅಲ್ಲಿಂದ ಕಾರಕಡ್ಡಿಯ ಚಕ್ಕುಲಿಯ ತಕೊಂಡು ಬರೋದು ಮನೆಗೆ. ನಮಗೆ ಅದು ಯಾವುದು ಏನು ಅಂತ ನಾವು ನೋಡಲಿಲ್ಲ. ಆದರೆ ಯಾರ ಹೋಟೆಲ್ ಅಂತ ನಮಗೆ, ಯಾರ ಅಂಗಡಿ ಅಂತ ನಮಗೇನು ತಲೆ ಟೆನ್ಷನ್ ಇರಲಿಲ್ಲ. ಆದರೆ ಅಲ್ಲಿ ಹೋಗಿ ಚಹಾ ಕುಡಿದರೆ, ಅಲ್ಲಿಯ ವಸ್ತುಗಳನ್ನು ನಾವು ತಂದರೆ ನಮಗೆ ಏನೋ ಒಂದು ರೀತಿಯ ನಮ್ಮ ಹೋಟೆಲ್, ನಮ್ಮ ಅಂಗಡಿ ಅಂತ ಅನಿಸಿಕೆ ಇತ್ತು. ಅಂಥ ಒಂದು ಕಾಲ. ಅಲ್ಲಿ ನಮಗೆ ಸೌಹಾರ್ದತೆ, ಸಾಮರಸ್ಯ ಸಭೆ, ನಮಗೆ ಸರ್ವಧರ್ಮ ಸಮ್ಮೇಳನ ಏನು ಇರಲಿಲ್ಲ. ಅದು ಬಿಟ್ಟು ಅಲ್ಲಿ ಜಾತ್ರೆಗಳು ನಡೀತವೆ, ಎಲ್ಲರೂ ಇದ್ದೇವೆ ನಾವು ಅಲ್ಲಿ. ಅಲ್ಲಿ ಒಂದು ಯಕ್ಷಗಾನ ನಡೀತದೆ, ಅಲ್ಲಿ ನಾವೆಲ್ಲರಿದ್ದೇವೆ. ಹೀಗಂತ ಹೇಳುವಾಗ ಯಾವುದೇ ರೀತಿಯ ತಾರತಮ್ಯ ಇರಲಿಲ್ಲ. ಆದರೆ ಈಗ ಇತ್ತೀಚಿನ ದಿನಗಳಲ್ಲಿ ಇದೆಲ್ಲ ನಮಗೆ ಅವಶ್ಯಕತೆ ಅಂತ ಮೂಡಿ ಬಂದಿದೆ. ಯಾಕೆ? ನಾವೀಗ ವಿದ್ಯಾವಂತರಾಗಿದ್ದೇವೆ. ಇದು ಸಮಸ್ಯೆ ಆಗಿದೆಯೇ ಏನೋ ನೋಡಿ. ನಾವಿಂದು ವಿದ್ಯಾವಂತರಾಗಿದ್ದೇವೆ ನಿಜ, ಆದರೆ ಉತ್ತಮ ನಾಗರಿಕರಾಗಲಿಲ್ಲ. ಇದು ವಿದ್ಯಾಭ್ಯಾಸದ ಸಮಸ್ಯೆ ಅಲ್ಲ. ನಾವಿಂದು ಶ್ರೀಮಂತರಾಗಿದ್ದೇವೆ, ಆದರೆ ವಿಶಾಲ ಹೃದಯವಂತರಾಗಿಲ್ಲ. ನಾವಿಂದು ಧಾರ್ಮಿಕರಾಗಿದ್ದೇವೆ, ಆದರೆ ಒಬ್ಬರನ್ನೊಬ್ಬರು ಪ್ರೀತಿಸುವಂಥವರಾಗಿಲ್ಲ. ನಾವು ಉತ್ತಮ ನಾಗರಿಕರಾಗಬೇಕಾಗಿದೆ, ಹೃದಯವಂತರಾಗಬೇಕಾಗಿದೆ, ಹಾಗೂ ಪರಸ್ಪರ ಪ್ರೀತಿಸುವಂತರಾಗಬೇಕಾಗಿದೆ. ನಮ್ಮ ಸೇವೆ, ದಾನ ಧರ್ಮ, ನಮ್ಮ ಸತ್ಕಾರ್ಯಗಳು ಜಾತಿ ಮತದ ಎಲ್ಲೇ ಮೀರಿ ಇವ ನಮ್ಮವ ಅವ ನಮ್ಮವನಲ್ಲ ಎಂಬ ಭೇದ ಭಾವ ಮಾಡದೆ ಎಲ್ಲ ಜನರಿಗೆ ತಲುಪಬೇಕು. ವಿಶಾಲ ಹೃದಯವಂತರಾಗಬೇಕು. ಆದ್ದರಿಂದ ನಮಗೆ ಇಂದು ಬೇಕಾಗಿರೋದು ವಿಶಾಲ ಹೃದಯವಂತಿಕೆ. ಎಲ್ಲರೂ ನಮ್ಮ ಸಹೋದರರು ಹಾಗೂ ಸಹೋದರಿಯರೇ. ಅದಕ್ಕೋಸ್ಕರ ನಮ್ಮ ಕ್ರೈಸ್ತ ಧರ್ಮದ ಸ್ಥಾಪಕರಾಗಿದ್ದಂಥ ಯೇಸು ಕ್ರಿಸ್ತರು ಹೇಳ್ತಾರೆ, ನೀವು ನಿಮ್ಮನ್ನು ಮಾತ್ರ ಪ್ರೀತಿಸುವುದಾದರೆ ನೀವು ಸಾಧನೆ ಮಾಡುವುದೇನಿಲ್ಲ. ಅದು ಕೆಟ್ಟ ಜನರು ಕೂಡ ಅವರವರನ್ನು ಪ್ರೀತಿಸ್ತಾರೆ. ಆದರೆ ನೀವು ನಿಮ್ಮ
ವಿರೋಧಿಗಳನ್ನು ಕೂಡ ಪ್ರೀತಿಸಬೇಕು. ಅವರು ಕೂಡ ಯಾರು ನಿಮ್ಮನ್ನು ಹಿಂಸಿಸ್ತಾರೆ ಅವರಿಗೋಸ್ಕರ ದೇವರಲ್ಲಿ ಪ್ರಾರ್ಥಿಸಬೇಕು. ಅವರಿಗೆ ಇವರು ಅಂತಲ್ಲ, ಎಲ್ಲರಿಗೋಸ್ಕರ ಎಲ್ಲರನ್ನು ನಾವು ಪ್ರೀತಿಸಬೇಕು, ಕ್ಷಮಿಸಬೇಕು. ಇದರಿಂದ ಹೀಗೆ ಮಾಡಿದರೆ ನಾವು ಒಂದು ಸಹೋದರ ಸಹೋದರತೆಯನ್ನು ಬಾಳಲಿಕ್ಕೆ ಸಾಧ್ಯ ಆಗ್ತದೆ ಎಂಬ ಸಂದೇಶವನ್ನು ನಮಗೆ ನೀಡಿದ್ದಾರೆ. ನಾವು ಇಂದು ಸೌಹಾರ್ದತೆ ಬೆಳೆಸಬೇಕಾದ್ರೆ ಏನು ಮಾಡಬೇಕು? ಈಗ ಸೌಹಾರ್ದತೆ ಬೇಕು, ನಮಗೆಲ್ಲರಿಗೂ ಸಾಮರಸ್ಯ ಬೇಕಾಗಿದೆ, ಸಹೋದರ ಸಹೋದರರಿಗೆ ಬಾಳುವಂಥ ಒಂದು ವಾತಾವರಣ ಬೇಕಾಗಿದೆ. ಆದರೆ ಇದು ಬೆಳೆಸುವುದು ಹೇಗೆ ಎಂಬ ಕೆಲವು ನನ್ನ ಅನಿಸಿಕೆಗಳು ಹೀಗೆ ಉಂಟು. ಮೊದಲನೇದಾಗಿ, ಪ್ರತಿಯೊಂದು ಧರ್ಮದಲ್ಲಿ ಒಳಿತನ್ನು ಮತ್ತು ಕೆಡುಕನ್ನು ಮಾಡುವ ಜನರಿದ್ದಾರೆ ಎಂದು ನಾವು ಒಪ್ಪಿಕೊಳ್ಳಬೇಕು. ಪ್ರತಿಯೊಂದು ಧರ್ಮದಲ್ಲಿ ಒಳಿತನ್ನು ಮಾಡುವ ಜನರಿದ್ದಾರೆ, ಕೆಡುಕನ್ನು ಮಾಡುವ ಜನರಿದ್ದಾರೆ. ಆದರೆ ಒಳಿತನ್ನು ಮಾಡುವ ಜನರು ಸಾಧಾರಣ 90-98% ಇದ್ದರೆ, ಕೆಡುಕನ್ನು ಮಾಡುವ ಜನರು ಕೇವಲ 1-2% ಇದ್ದಾರೆ ಅಷ್ಟೇ. ಹೀಗೆ ಈ ಪ್ರತಿಯೊಂದು ಧರ್ಮದಲ್ಲಿ ಕೂಡ ನಾನು ಹೇಳ್ತಾ ಇದ್ದೇನೆ, 2-3% ಜನರು ಮೂಲಭೂತವಾದಿಗಳು, ಸಂಕುಚಿತ ಮನೋಭಾವದವರು ಹಾಗೂ ಅನ್ಯ ಧರ್ಮದ ಅಹಿಂಸಿತರು ಇದ್ದಾರೆ. ಹೇಗೆ ಸಮಾಜದಲ್ಲಿ ವಿಕೃತಗಾಮಿಗಳಿದ್ದ ಹಾಗೆ ಇವರು ಕೂಡ ಸಮಾಜದಲ್ಲಿ ವಿಕೃತಗಾಮಿಗಳು ಅಂತಂದರೆ ಬೇರೆಯವರಿಗೆ ಕಷ್ಟ ಕೊಟ್ಟು ಸಂತೋಷ ಪಡುವವರು. ಎಷ್ಟು ಶೇಕಡ ಇರ್ಬೋದು? 1-2%. ಎಲ್ಲರೂ ಹಾಗೆ ಮಾಡುವವರಲ್ಲ. ಯಾರಿಗಾದರೂ ಸಮಸ್ಯೆ ಆಗುವಾಗ ಅವ್ರಿಗೆ ಕೂಡ ನೋವಾಗ್ತದೆ. ತುಂಬ ಘಟನೆಗಳನ್ನು ನೀವು ವಿಶ್ಲೇಷಣೆ ಮಾಡೋ ಗೊತ್ತಾಗ್ತದೆ. ಹೀಗೆ ಆದರೆ ಉಳಿದ 98% ಜನ ವಿಶಾಲ ಮನೋಭಾವದವರಾಗಿದ್ದಾರೆ. ಧಾರ್ಮಿಕ ಶ್ರದ್ಧೆ, ದೇವರಲ್ಲಿ ಭಕ್ತಿ ಹೊಂದಿದ ಹಾಗೂ ಯಾರಿಗೂ ಕೇಡು ಮಾಡದ ಹಾಗೂ ಕೇಡು ಬಯಸದ ಜನ ಇರ್ತಾರೆ. ಧರ್ಮದ ಹೆಸರು ಹಾಳಾಗುವುದು ಈ 2-3% ಜನರಿಂದ. ಅವರು ಮಾಡಿದ ಕೆಟ್ಟ ಕೆಲಸಕ್ಕಾಗಿ ಇಡೀ ಸಮಾಜವೇ ಬೆಲೆ ತೆರಬೇಕಾಗ್ತದೆ. ಈ 2-3% ಜನರನ್ನು ನಾವು ಸರಿದಾರಿಗೆ ತರಬೇಕಾಗಿದೆ. ಆದರೆ ಇಲ್ಲಿ ಈ 2-3% ಜನರನ್ನು ತಪ್ಪು ದಾರಿಯಿಂದ ಸರಿದಾರಿಗೆ ತರುವುದರ ಬದಲು ಬೇರೆ ಆಗಿಬಿಡ್ತದೆ. ಅಂಥವರನ್ನು ಕೆಟ್ಟ ದಾರಿಗೆ ಎಳೆಯುವವರು ಜನ ನಮ್ಮಲ್ಲಿದ್ದಾರೆ. ಅವರ ಅಸಹಾಯಕತೆಯ ಲಾಭ ಪಡೆಯುವವರೇ ಜಾಸ್ತಿ. ಇದರಿಂದ ಇಂಥವರಿಂದ ಅನೇಕ ಕೆಟ್ಟ ಕೆಲಸಗಳು ಆಗ್ತವೆ ನೋಡಿ. ಗಾಂಜಾ ಮಾರಾಟ, ಕಳ್ಳತನ, ಕೊಲೆ, ಸುಲಿಗೆ, ದರೋಡೆ, ಕೋಮುಗಲಭೆ, ಅತ್ಯಾಚಾರ ಇತ್ಯಾದಿ. ನಾವಿಂದು 98% ಒಳಿತನ್ನು ಮಾಡುವ ಜನರಿಂದ ಸಮಸ್ಯೆ ಎದುರಿಸ್ತಾ ಇಲ್ಲ. ಆದರೆ 2-3% ಕೆಡುಕನ್ನು ಮಾಡುವವರಿಂದ ಈ ಸಮಾಜ ಸಮಸ್ಯೆಯಲ್ಲಿ ಬಲಿಯಾಗಿದೆ. ನಾವೆಲ್ಲರೂ ಇವರ ಕೃತ್ಯಗಳಿಂದ ತಲೆ ತಗ್ಗಿಸುವಂತಾಗಿದೆ. ಇದನ್ನು ನಾವು ಅರ್ಥ ಮಾಡಿಕೊಂಡು ಈ ಧರ್ಮವನ್ನು ನಾವು ಅನಲೈಸ್ ಮಾಡಬೇಕಾಗ್ತದೆ. ಒಂದು ಧರ್ಮದಲ್ಲಿ 2-3% ಜನ ಕೆಟ್ಟದನ್ನು ಮಾಡ್ತಾರೆ ಅಂತ ಹೇಳಿ ಆ ಧರ್ಮದ ಒಂದು ಹೆಸರನ್ನೇ ನಾವು ಹಾಳು ಮಾಡಿದರೆ ಅದು ತಪ್ಪಾಗ್ತದೆ. ಆ ಎಲಿಮೆಂಟ್ಗಳು, ಅಂಶಗಳು ಎಲ್ಲ ಧರ್ಮದವರಲ್ಲೂ ಕೂಡ ಇರ್ತಾರೆ ಎಂಬುದು ನಾವು ಅರ್ಥ ಮಾಡಿಕೊಂಡ್ರೆ ಈ ಒಂದು ವಿಷಯವನ್ನು ನಾವು ಬದಿಗಿಟ್ಟು ಅದನ್ನು ಅಲ್ಲಿಯೇ ಬಿಟ್ಟು ನಾವು ಒಂದು ಉತ್ತಮ ಬಾಂಧವ್ಯ ಬೆಳೆಸಲಿಕ್ಕೆ ಸಾಧ್ಯ ಆಗ್ತದೆ. ಎರಡನೇದಾಗಿ, ಇವತ್ತು ಧರ್ಮಗಳ ಬಗ್ಗೆ ಎರಡನೇ ವಿಷಯ ಏನಂದರೆ, ಇವತ್ತು ಧರ್ಮಗಳ ಬಗ್ಗೆ ಅಪಪ್ರಚಾರ, ಅವಹೇಳನ, ನಿಂದನೆ ಜಾಸ್ತಿ ಆಗುತ್ತಾ ಉಂಟು. ಅದನ್ನು ನಾವು ನಿಲ್ಲಿಸಬೇಕಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ, ವಾಟ್ಸಪ್, ಫೇಸ್ಬುಕ್ ಹಾಗೂ ಸುದ್ದಿವಾಹಿನಿಗಳಲ್ಲಿ ಇತರ ಧರ್ಮಗಳ ಬಗ್ಗೆ ಅನಗತ್ಯ ಗೊಂದಲ ಸೃಷ್ಟಿ ಮಾಡುವ ಸಮಾಜಘಾತುಕ ಶಕ್ತಿಗಳು ಉಂಟು. ಈ ಶಕ್ತಿಗಳ ಹುಟ್ಟಡಗಿಸಬೇಕಾಗಿದೆ. ಬೇರೆ ಬೇರೆ ಧರ್ಮಗಳ ಹಿನ್ನೆಲೆ, ಬೋಧನೆಗಳು, ನಂಬಿಕೆಗಳು, ಆಚಾರ ವಿಚಾರಗಳು ಬೇರೆ ಬೇರೆಯಾಗಿರುವುದು ಸಹಜ. ಆದರೆ ಇದನ್ನು ಎಲ್ಲರೂ ಒಪ್ಪಿಕೊಳ್ಳಬೇಕಾಗಿಲ್ಲ. ಒಂದು ಧರ್ಮದ ಆಚಾರ ವಿಚಾರಗಳನ್ನು ಇಡೀ ಭೂಲೋಕ ಒಪ್ಪಿಕೊಳ್ಬೇಕಾಗಿಲ್ಲ. ಆದರೆ ಅದು ಅವರಿಗೆ ಸೀಮಿತವಾಗಿರ್ತದೆ, ಅದು ಅವರಿಗೆ ಒಪ್ಪಿಗೆ ಆಗ್ತದೆ. ಅವರು ಅದನ್ನು ಪಾಲಿಸ್ತಾರೆ, ಅವರು ಅದನ್ನು ಭಕ್ತಿಯಿಂದ ಜೋಪಾನ ಮಾಡಿ ಅದು ನಮ್ಮ ಟ್ರೆಡಿಷನ್, ನಮ್ಮ ಸಂಪ್ರದಾಯ ಅಂತ ಮುನ್ನಡೆಸ್ತಾ ಹೋಗ್ತಾರೆ. ಅದು ಆಯಾ ಧರ್ಮಕ್ಕೆ ಬಿಟ್ಟ ವಿಷಯ. ನಾವು ಅದನ್ನು ಅಥವಾ ಬೇರೆಯವರು ಮೂರನೆಯ ಬಂದು ಅವರ ಧರ್ಮದ ಬಗ್ಗೆ, ಇವರ ಧರ್ಮದ ಬಗ್ಗೆ ಇತ್ತ ವಿಷಯಗಳನ್ನು ಎತ್ತಿಕೊಂಡು ಗೊಂದಲ ಸೃಷ್ಟಿ ಮಾಡೋದರಿಂದ ಅಲ್ಲಿ ಸಂಘರ್ಷ ಉಂಟಾಗ್ತದೆ.
ಧಾರ್ಮಿಕ ವಿಷಯಗಳು ಬಹಳ ಸೂಕ್ಷ್ಮ ವಿಷಯಗಳು. ಅವುಗಳ ಬಗ್ಗೆ ಕಮೆಂಟ್ ಮಾಡಿ ಗೊಂದಲ ಸೃಷ್ಟಿ ಮಾಡುವುದರಿಂದ ನಾವು ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡ್ತೇವೆ. ಎಲ್ಲ ಧರ್ಮಗಳಲ್ಲಿ ನೋಡಿ, ನಾವು ಬೇರೆಯವರ ಧರ್ಮದ ಬಗ್ಗೆ ನಾವು ಮಾತಾಡಲಿಕ್ಕೆ ಹೋಗುವಾಗ ನಮ್ಮ ಧರ್ಮದಲ್ಲಿ ಕೂಡ ಕೆಲವು ಅಂಶಗಳಿಲ್ವಾ? ಉಂಟು. ಅದಕ್ಕೋಸ್ಕರ ನಮ್ಮ ಧರ್ಮದ ಸ್ಥಾಪಕರಾದ ಯೇಸು ಕ್ರಿಸ್ತರು ಒಂದ್ಸಲ ಹೇಳ್ತಾರೆ, ನಿನ್ನ ಕಣ್ಣಲ್ಲಿ ಒಂದು ದಿಮ್ಮಿ ಇರುವಾಗ ಬೇರೆಯವರ ಕಣ್ಣಲ್ಲಿರುವ ಅಣುವನ್ನು ತೆಗೆಯಲು ಹೋಗುವುದು ಎಷ್ಟು ಸಮಂಜಸ ಅಂತ. ಅಂದರೆ ನಮ್ಮ ಕಣ್ಣಲ್ಲಿಯೇ ದೊಡ್ಡದೊಂದು ದಿಮ್ಮಿ ಬ್ಲಾಕ್ ಇರುವಾಗ ಬೇರೆಯವರ ಕಣ್ಣಲ್ಲಿ ಸ್ವಲ್ಪ ಸಣ್ಣ ಒಂದು ಕಸ ಬಿದ್ದಿದೆ, ನಾನು ತೆಗೆಯುತ್ತೇನೆ ಅಂತ ಹೋದರೆ ಸರಿ ಆಗ್ತದಾ? ಮೊದಲೇನು ಮಾಡಬೇಕು ನಾವು? ನಮ್ಮ ಕಣ್ಣಲ್ಲಿದ್ದಂಥ ದಿಮ್ಮಿಯನ್ನು ತೆಗೆದರೆ ಮತ್ತೆ ಅವರ ಕಣ್ಣಲ್ಲಿರುವಂಥ ಸಣ್ಣ ಕಸವನ್ನು ತೆಗೆಯಲಿಕ್ಕೆ ನಮಗೆ ಸುಲಭ ಆಗ್ತದೆ. ಬೇರೆಯವರ ಧರ್ಮ ಹಾಗೂ ನಂಬಿಕೆಗಳು ಅವರವರಿಗೆ ಬಿಟ್ಟ ವಿಷಯ, ಅವರವರೇ ಸರಿ ಮಾಡಿಕೊಳ್ತಾರೆ. ಇತರರು ಅದರ ಬಗ್ಗೆ ಮಾತಾಡಿದರೆ ಅದು ಗೊಂದಲ ಹಾಗೂ ಸಂಘರ್ಷ. ನಮ್ಮ ಧರ್ಮವನ್ನು ಪ್ರೀತಿಸೋಣ, ಪರರ ಧರ್ಮವನ್ನು ಗೌರವಿಸೋಣ. ಇಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಮ್ಮ ಧರ್ಮ ನಮ್ಮೊಂದಿಗೆ, ನಮ್ಮ ಸ್ನೇಹ ಎಲ್ಲರೊಂದಿಗೆ. ನಮ್ಮ ಧರ್ಮ ನಮ್ಮ ನಿಯಂತ್ರಣದಲ್ಲಿರಬೇಕು, ಅದು ನಮಗೆ ಅನ್ವಯಿಸಿದ್ದು ಅಷ್ಟೇ. ಖಲೀಲ್ ಗಿಬ್ರಾನ್ ಎಂಬ ಲೆಬನಾನಿ ಬರಹಗಾರ ಹೀಗೆ ಹೇಳ್ತಾನೆ, ನೀನು ನಿನ್ನ ಮಸೀದಿಯಲ್ಲಿ ನಮಾಜ್ ಮಾಡುವಾಗ ನಾನು ನಿನ್ನನ್ನು ಪ್ರೀತಿಸ್ತೇನೆ, ನೀನು ನಿನ್ನ ದೇವಾಲಯದಲ್ಲಿ ಮಂಡಿಯೂರಿ ಪ್ರಾರ್ಥಿಸುವಾಗ ನಾನು ನಿನ್ನನ್ನು ಪ್ರೀತಿಸ್ತೇನೆ, ನೀನು ನಿನ್ನ ಚರ್ಚಿನಲ್ಲಿ ಕೈ ಎತ್ತಿ ದೇವರನ್ನು ಪ್ರಾರ್ಥಿಸುವಾಗ ನಾನು ನಿನ್ನನ್ನು ಪ್ರೀತಿಸ್ತೇನೆ. ಯಾಕಂದರೆ ನೀನು ಮತ್ತು ನಾನು ಧರ್ಮದ ಮಕ್ಕಳು, ನಾವೆಲ್ಲರೂ ಒಂದೊಂದು ಧರ್ಮಕ್ಕೆ ಸೇರಿದ್ದವರಾದ್ದರಿಂದ ನಾವು ನಮ್ಮ ಧರ್ಮದ ಪ್ರಕಾರ ಇದ್ದರೇ ಸರಿ. ಪ್ರತಿಯೊಂದು ಧರ್ಮದವರು ಅವರವರ ಆಚಾರ ವಿಚಾರಗಳನ್ನು ಮಾಡಿದರೇ ಸರಿ. ಅದು ಮಾಡದಿದ್ದರೆ ಅಲ್ಲಿ ಆ ಧರ್ಮದಕ್ಕೆ ಇದು ಸಮಸ್ಯೆ ಬರ್ತದೆ. ಒಂದು ಕ್ರೈಸ್ತರಲ್ಲಿ ಇದ್ದು ಕ್ರೈಸ್ತರ ಶಿಕ್ಷಣದ ಬಗ್ಗೆ, ಕ್ರೈಸ್ತರ ಬೋಧನೆ ಬಗ್ಗೆ ಅವರು ಪಾಲಿಸದಿದ್ದರೆ ಆ ಕ್ರೈಸ್ತ ಧರ್ಮದಲ್ಲಿ ಅದು ಸಮಸ್ಯೆ ಆಗಿಬಿಡ್ತದೆ. ಅದೇ ರೀತಿ ನಮ್ಮ ಧರ್ಮದಲ್ಲಿ ನಾನು ಕ್ರೈಸ್ತನಾದರೆ ನನ್ನ ಧರ್ಮದ ಪ್ರಕಾರ ನಡೆದರೇ ಅದು ಸರಿ, ಮುಸ್ಲಿಮರು ಮುಸ್ಲಿಂ ಧರ್ಮದ ಪ್ರಕಾರ ನಡೆದರೇ ಸರಿ, ಹಿಂದೂಗಳು ಹಿಂದೂಗಳ ಧರ್ಮದ ಪ್ರಕಾರ. ಯಾಕೆಂದರೆ ನಾವು ಆ ಧರ್ಮದಲ್ಲಿ ಹುಟ್ಟಿದ್ದೇವೆ, ನಾವೇನು ಆಯ್ಕೆ ಮಾಡಿಲ್ಲ. ಅದು ಗೊಂದಲ ಆಗ್ತದೆ ನಾವು ಅದರ ಪ್ರಕಾರ ನಡೆಯದಿದ್ದರೆ, ಅದರ ಬಗ್ಗೆ ಪ್ರಶ್ನೆ ಕೇಳಿದರೆ. ಅಲ್ಲ. ಮೂರನೇ ವಿಚಾರ, ಭಾರತ ಒಂದು ಬಹು ಸಂಸ್ಕೃತಿಗಳ ಹಾಗೂ ಬಹು ಮತಗಳ ರಾಷ್ಟ್ರ, ಬೇರೆ ಬೇರೆ ಧರ್ಮಗಳ ರಾಷ್ಟ್ರ. ಇಲ್ಲಿ ಇದೊಂದು ವೈವಿಧ್ಯತೆಯ ಹೂತೋಟ. ವಿವಿಧತೆಯಲ್ಲಿ ಏಕತೆ ನಮ್ಮ ಆಸ್ತಿ. ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರಗಳು, ನಮ್ಮ ಉಡುಗೆ ತೊಡುಗೆಗಳು, ನಮ್ಮ ಆಹಾರ ಪದ್ಧತಿಗಳು ಬೇರೆ ಬೇರೆ ಆಗಿದ್ದರೂ ನಾವೆಲ್ಲರೂ ಒಂದು, ಈ ಭಾರತ ಮಾತೆಯ ಮಕ್ಕಳು, ಭಾರತಾಂಬೆಯ ಮಕ್ಕಳು. ಈ ವೈವಿಧ್ಯಮಯ ರಾಷ್ಟ್ರದಲ್ಲಿ ಬದುಕುವ ಸ್ವರ್ಣ ಅವಕಾಶ ನಮಗೆ ಲಭಿಸಿದೆ. ಇತರರೊಂದಿಗೆ ಅನ್ಯೋನ್ಯತೆಯಿಂದ ಬಾಳಿದರೆ ಸ್ವರ್ಗ ಸುಖ, ಇಲ್ಲದಿದ್ದರೆ ನರಕ. ಈ ಸುಂದರ ನಾಡಿನಲ್ಲಿ ನಮ್ಮ ಜೀವನವನ್ನು ಸ್ವರ್ಗವನ್ನಾಗಿ ಮಾಡುವುದು ಅಥವಾ ನರಕವನ್ನಾಗಿ ಮಾಡುವುದು ಅದು ನಮ್ಮ ಕೈಯಲ್ಲಿ ಉಂಟು. ಅದೇ ಬುದ್ಧಿವಂತರ ನಾಡು ಎಂದು ಪ್ರಖ್ಯಾತಿ ಹೊಂದಿದ ನಮ್ಮ ಈ ದಕ್ಷಿಣ ಕನ್ನಡದಲ್ಲಿ ಇಂದು ಕೋಮು ಗಲಭೆ, ಮತೀಯ ಸಂಘರ್ಷ, ಚರ್ಚು ದಾಳಿ, ಪಬ್ಬು ದಾಳಿ ಮುಂತಾದ ದಾಳಿಗಳಿಂದ ನಮ್ಮ ಬುದ್ಧಿವಂತರ ನಾಡು ಈಗ ಬುದ್ಧಿ ಇಲ್ಲದವರ ನಾಡಿಗಿಂತ ಒಂದು ಹೆಸರು ನಮಗೆ ಬಂದಿದೆ. ಇದನ್ನು ಮಾಡುವುದು ಯಾರು? ಇಂಥ ಒಂದು ಕೆಟ್ಟ ಹೆಸರು ತರುವುದು ಯಾರು? ಕೇವಲ 1-2%. ಅವರು ಈ ಹೆಸರು ಇಡೀ ಸಮಾಜಕ್ಕೆ ಕೆಟ್ಟ ಹೆಸರು ತರ್ತಾರೆ. ಇಂದು ಈ ಬಹುಸಂಸ್ಕೃತಿ ಹಾಗೂ ವೈವಿಧ್ಯಮಯ ಜೀವನ ಗೌರವಿಸುವುದರ ಬದಲು ಅದನ್ನು ತುಳಿದು ಒಂದೇ ಸಂಸ್ಕೃತಿಯ ಪ್ರಕಾರ ನಡೆಯಬೇಕು ಎಂಬ ಪ್ರಯತ್ನ ಹಾಗೂ ಬಲವಂತವಾಗಿ ಒಬ್ಬರ ಚಿಂತನೆಯನ್ನು ಇನ್ನೊಬ್ಬರ ಮೇಲೆ ಹೇರುವುದು ಸಂಘರ್ಷಕ್ಕೆ ಕಾರಣವಾಗ್ತದೆ. ಇದು ಸಾಮರಸ್ಯಕ್ಕೆ ಧಕ್ಕೆ ತರುವಂಥದ್ದಾಗಿದೆ. ಇಂದು ನಾವು ಇತರರ ಜೀವನ ರೀತಿ, ಧಾರ್ಮಿಕ ವಿಧಿವಿಧಾನಗಳನ್ನು, ಆಚಾರ ವಿಚಾರಗಳನ್ನು ಗೌರವಿಸಿ ನಡೆದರೆ ನಮ್ಮ ನಾಡು ಸಾಮರಸ್ಯದ ನಾಡು, ಶಾಂತಿಯ ಬೀಡು ಆಗುತ್ತದೆ. ನಾಲ್ಕನೆಯದಾಗಿ, ನಮ್ಮ ನಾಡಿನ ಕಾನೂನನ್ನು
ಜನತೆ ಗೌರವಿಸಬೇಕಾಗಿದೆ. ನಮಗೆ ಕಾನೂನು ಪರಿಪಾಲನೆ ಅಂದರೆ ಪೊಲೀಸರ ಕೈಯಿಂದ ತಪ್ಪಿಸಿರುವುದು ಅಂತ ಒಂದು ಕೂಡ ಉಂಟು ನಮ್ಮಲ್ಲಿ. ಅಂದರೆ ಕಾನೂನು ಪರಿಪಾಲನೆ ಅಂದ್ರೇನು? ಪೊಲೀಸರ ಕೈಗೆ ನಾವು ಸಿಕ್ಕಿ ಬೀಳದಾಗೆ ನೋಡಿಕೊಳ್ಳು. ಇದು ಸರಿಯಾ? ಪೊಲೀಸರು ಇರಲಿ ಇಲ್ಲದಿರಲಿ, ನಾನು ಈ ಕಾನೂನಿನ ಪ್ರಕಾರ ನಡೆಯಬೇಕು, ಇಂಥದ್ದು ಮನೋಭಾವ ಇರಬೇಕು. ಉದಾಹರಣೆಗೆ ನಾನು ಹೇಳಿದೊಂದು ರಸ್ತೆ ನಿಯಮಗಳ ಪರಿಪಾಲನೆಗಿಂತ ಈ ರಸ್ತೆ ನಿಯಮಗಳ ಉಲ್ಲಂಘನೆ ಜಾಸ್ತಿ. ಸಿಗ್ನಲ್ ಹತ್ರ ಪೊಲೀಸ್ ಇಲ್ಲದಿದ್ದರೆ ವಾಹನಗಳಿಗೆ ಕಡಿವಾಣವೇ ಇಲ್ಲ, ನಿಯಂತ್ರಣವೇ ಇಲ್ಲ. ಹೊರ ದೇಶಗಳಲ್ಲಿ ನೋಡಿದರೆ ಟ್ರಾಫಿಕ್ ಸಿಗ್ನಲ್ ಹತ್ರ ಪೊಲೀಸೇ ಇರುವುದಿಲ್ಲ, ಆದರೆ ಸಿಗ್ನಲ್ ಜಂಪ್ ಮಾಡಿ ಯಾರೂ ಹೋಗುವುದಿಲ್ಲ. ನಮ್ಮಲ್ಲಿ ಪ್ರತಿಯೊಂದು ಕಡೆ ಪೊಲೀಸರೇ ಬೇಕಾದರೆ ನಮಗೆ ಜವಾಬ್ದಾರಿ ಇಲ್ಲ, ಹಾಗೂ ನಮಗೆ ಶಿಸ್ತು ಎಂಬುದು ಇಲ್ಲ ಎಂದು ನಾವೇ ಒಪ್ಪಿಕೊಂಡ ಹಾಗೆ ಆಯಿತು. ಎಲ್ಲ ಕಡೆ ನಮಗೆ ಪೊಲೀಸೇ ಬೇಕು ಅಂತ ನಾವು ಹೇಳಿದರೆ ನಮಗೆ ಯಾವ ಜವಾಬ್ದಾರಿ ಉಂಟು? ಮತ್ತು ನಾವು ಯಾಕೆ ಜವಾಬ್ದಾರಿ? ನಾವು ಯಾಕೆ ವಿದ್ಯಾವಂತರು? ನಾವು ಯಾಕೆ ಬುದ್ಧಿಜೀವಿಗಳು? ಸಮಾಜದಲ್ಲಿ ನಿಯಮಗಳು ಹಾಗೂ ಕಾನೂನು ಪರಿಪಾಲನೆ ಸಮಾಜದ ಸಂಘರ್ಷ ಕಡಿಮೆ ಮಾಡುವುದರಲ್ಲಿ ವಿಶೇಷ ಪಾತ್ರ ವಹಿಸುತ್ತದೆ. ಕಾನೂನು ಬಂಜಕರಿಗೆ ಶಿಕ್ಷೆ ಆಗಬೇಕು. ಎಲ್ಲಿಯವರೆಗೆ ಸಮಾಜಘಾತಕ ಶಕ್ತಿಗಳಿಗೆ ಅಂದರೆ ಕೊಲೆ, ಸುಲಿಗೆ, ಮೋಸ, ವಂಚನೆ, ಕಳ್ಳತನ, ದರೋಡೆ, ಅತ್ಯಾಚಾರ ಮಾಡುವವರಿಗೆ ಶಿಕ್ಷೆ ಆಗುವುದಿಲ್ಲ, ಅಲ್ಲಿಯವರೆಗೆ ಸಮಾಜದಲ್ಲಿ ಶಾಂತಿ ಬರುವುದಿಲ್ಲ. ಶಾಂತಿ, ನೆಮ್ಮದಿ, ಸಾಮರಸ್ಯ ಬರುವುದಿಲ್ಲ. ಕಳೆದ ಸಲ ಅಂದರೆ ಏನು ಹೇಳ್ತಾ ಇದ್ದೇನೆ ಅಂದರೆ, ಕಾನೂನು ಉಲ್ಲಂಘನೆ ಮಾಡಿದವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಕ್ಷಮೆ, ಸಹನೆ, ತಾಳ್ಮೆ ಎಲ್ಲ ಉಂಟು, ಆದರೆ ಅದನ್ನು ಎಲ್ಲೇ ಮೀರಿ ನಡೆಯುವವರಿಗೆ ಶಿಕ್ಷೆ ಆಗಬೇಕು. ಕಳೆದ ಸಲ ಅಂದರೆ 2-3 ತಿಂಗಳ ಹಿಂದೆ 8 ವರ್ಷದ ಬಾಲಕಿ ಆಸಿಫಳ ಅತ್ಯಾಚಾರ ಹಾಗೂ ಕೊಲೆ ಆಗಿತ್ತು. ಇಡೀ ಜಗತ್ತನ್ನೇ ಅದು ಈ ಒಂದು ಘಟನೆ ಒಂದು ಎಚ್ಚರಿಸಿದೆ. ಆಗಿತ್ತು. ಆ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದ ಒಂದು ಹೇಳಿಕೆ ಬಂತು, ವಾಟ್ಸಪ್ನಲ್ಲಿ ವೈರಲ್ ಆದದ್ದು. ಅದೇನೆಂದರೆ, ಈ ಅತ್ಯಾಚಾರಿಗಳಿಗೆ, ಕೊಲೆಗಡುಕರಿಗೆ ಇಸ್ಲಾಂ ಕಾನೂನು ಪ್ರಕಾರ ಶಿಕ್ಷೆಯಾಗಲಿ, ನಿಜವಾಗಿಯೂ ಸರಿ, ಕಠಿಣ ಶಿಕ್ಷೆಯಾಗಲಿ ಅಂತ ಒಂದು ಕೂಗು. ಇದರ ಪ್ರಕಾರ ಎಲ್ಲರ ಒಂದು ಆಶಯ ಏನೆಂದರೆ ತಪ್ಪಿದಸ್ಥರಿಗೆ ಶಿಕ್ಷೆ ಆಗಬೇಕು. ಇದು ಕಾನೂನಿನ ಪ್ರಕಾರ ಆಗಬೇಕು. ಕಾನೂನು ಉಲ್ಲಂಘನೆಯಾದಲ್ಲಿ ಅದಕ್ಕೆ ತಕ್ಕ ಕ್ರಮ ನಡೆಯದಿದ್ದರೆ ಶಾಂತಿ ಸಾಮರಸ್ಯದ ಬದಲು ಸಂಘರ್ಷ ಉಂಟಾಗ್ತದೆ. ಕೊನೆಯದಾಗಿ ನಮ್ಮ ಸಾಮಾಜಿಕ ಹೊಣೆಯ ಬಗ್ಗೆ ನಾವು ಜಾಗರೂಕರಾಗಬೇಕು. ನಮ್ಮ ಹಕ್ಕುಗಳ ಬಗ್ಗೆ ಸಾಕಷ್ಟು ಜಾಗೃತರಾಗಿದ್ದೇವೆ ನಾವು, ಆದರೆ ನಮ್ಮ ಹೊಣೆಯ ಬಗ್ಗೆ ನಾವು ನಿರ್ಲಕ್ಷ್ಯ ವಹಿಸ್ತೇವೆ. ಉದಾಹರಣೆಗೆ ಕೆಲವು TV ಚಾನೆಲ್ಗಳು, ಮಾಧ್ಯಮಗಳು ಸಾಮಾಜಿಕ ಹೊಣೆಗಾರಿಕೆ ಮರೆತಂತೆ ವರ್ತಿಸ್ತವೆ. ಕೆಲವು ಚಾನೆಲ್ಗಳ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಸೂಕ್ಷ್ಮ ವಿಷಯಗಳಾದ ಧರ್ಮ, ಜಾತಿ ಇವುಗಳ ಸ್ಫೋಟಕ ಸುದ್ದಿ ಮಾಡಿ ಗಲಭೆ ಸೃಷ್ಟಿಸಿ ಶಾಂತಿ ಕದಡುವಂಥ ಕೆಲಸ ಮಾಡ್ತಾರೆ. ಅಂಥ ಮಾಧ್ಯಮಗಳಿಗೆ ನಾವು ಸಹಕಾರ ನೀಡಿದರೆ ಖಂಡಿತ ನಾವು ಸಾಮಾಜಿಕ ಹೊಣೆಗಾರಿಕೆಯಿಂದ ಜಾರಿಕೊಂಡಾಗೆ ಆಗ್ತದೆ. ಕಳೆದ ಒಂದು ಸಲ ಒಂದು ಶಾಲೆಯ ಶಿಕ್ಷಕಿ, ಒಂದು ಹೈಸ್ಕೂಲು ಟೀಚರ್ ಒಂದು ಹುಡುಗಿಯ ಬಗ್ಗೆ ತಂದೆಗೆ ಕರೆದು ಹೇಳಿದರು, ನೋಡು ನಿನ್ನ ಮಗಳು ಈಗ 9ನೇಯಲ್ಲಿದ್ದಾಳೆ, ಕಲಿಕೆಯಲ್ಲಿ ಹಿಂದೆ ಬಿದ್ದಿದ್ದಾಳೆ. ಯಾಕೆಂದರೆ ಅವಳೀಗ ಹುಡುಗರ ಒಡನಾಟ ಜಾಸ್ತಿ ಮಾಡಿದ್ದಾಳೆ. ಅಂದರೆ 9ನೇ ಕ್ಲಾಸಿಗೆ ಹೋದಾಗ ಬೆಳವಣಿಗೆ ಆಗ್ತದೆ, ಇಮೋಷನಲ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಹುಡುಗರ ಜೊತೆ ಜಾಸ್ತಿ ಒಡನಾಟ ಬೆಳೆಸಿದ್ದಾಳೆ, ಅದಕ್ಕೋಸ್ಕರ ನೀವು ಜಾಗ್ರತೆ ವಹಿಸಿ ಅಂತ ಹೇಳಿ ತಂದೆಗೆ ಹೇಳಿದರು. ನೆಕ್ಸ್ಟ್ ಡೇ ಆ ಹುಡುಗಿಯ ತಾಯಿ ಹೋಗಿ ಇಡೀ ಶಾಲೆಯಲ್ಲಿ ಗದ್ದಲ ಎಬ್ಬಿಸಿ ಎಲ್ಲ ಮಕ್ಕಳ ಮುಂದೆ, ಟೀಚರ್ ಮುಂದೆ ಆ ಟೀಚರಿಗೆ ಬೇಕಾಬಿಟ್ಟು ಬೈದು ಬಿಟ್ಟರು. ಒಂದು ಇಷ್ಟು ಮನಸ್ಸಿಗೆ ನೋವಾಯಿತು, ಇನ್ಸಲ್ಟ್ ಆಯಿತು ಆ ಟೀಚರಿಗೆ. ಟೀಚರ್ ಹೋಗಿ ರೂಮಿಗೆ ಹೋಗಿ ಒಂದು ರಾಜೀನಾಮೆ ಬರೆದು ಪ್ರಿನ್ಸಿಪಾಲ್ಗೆ ಒಪ್ಪಿಸಿದರು. ನಾನು ಈ ವೃತ್ತಿಯಿಂದ ಹೊರ ಹೋಗ್ತೇನೆ, ನನಗೆ ನನ್ನ ರಾಜೀನಾಮೆಯನ್ನು ಸ್ವೀಕರಿಸಿರಿ ಅಂತ. ಈ ಸಂದರ್ಭದಲ್ಲಿ
ಪ್ರಿನ್ಸಿಪಾಲರಿಗೆ ಮತ್ತು ಎಲ್ಲ ಮ್ಯಾನೇಜ್ಮೆಂಟ್ ಕಮಿಟಿಯವರಿಗೆ ಈ ಒಂದು ಸಮಸ್ಯೆಯನ್ನು ಹತೋಟಿಗೆ ತಂದು ಆ ಟೀಚರಿಗೆ ಪುನಃ ಶಾಲೆಯಲ್ಲಿ ಸೇರಿಸ್ಲಿಕ್ಕೆ ತುಂಬ ಕಷ್ಟ ಆಯಿತು. ಈಗ ನೋಡಿ, ನೀವೇ ಒಂದು ಆಲೋಚನೆ ಮಾಡಿ, ಈ ಟೀಚರ್ ಯಾಕೆ ಹೇಳಿದ್ದು? ಆ ಹುಡುಗಿಯ ಬಗ್ಗೆ ಉತ್ತಮ ಫ್ಯೂಚರ್ ಸಿಗಲಿ, ಭವಿಷ್ಯ ಒಳ್ಳೆಯದಾಗಲಿ ಅಂತ ಹೇಳಿದರು. ಆದರೆ ಈಗ ಏನಾಯಿತು? ಸಮಸ್ಯೆ ಆಯಿತು. ಹೀಗೆ ನಮ್ಮ ಹೊಣೆಗಾರಿಕೆ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿ ನಾನು ಇಷ್ಟು ಹೇಳಿ ನನ್ನ ಈ ಭಾಷಣ ಮುಗಿಸ್ತೇನೆ. ಈ ಸಂದರ್ಭದಲ್ಲಿ ನೀವು ತಾಳ್ಮೆಯಿಂದ ನನ್ನ 2 ಮಾತುಗಳನ್ನು ಕೇಳಿದ್ದಕ್ಕಾಗಿ ನಿಮಗೆಲ್ಲರಿಗೂ ನನ್ನ ಹೃದಯಾಂತರದ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಧನ್ಯವಾದ. ಕೆಡುಕುಗಳನ್ನು ಹರಡುವ ಬೆರಳೆಣಿಕೆಯಷ್ಟು ಜನರಿಂದ ಸಮಾಜದ ವಾತಾವರಣ ಹಾಳಾಗ್ತಾ ಇದೆ. ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿರುವ ಸೌಹಾರ್ದ ಪ್ರಿಯರು, ಶಾಂತಿಯ ವಾಹಕರು ಒಗ್ಗಟ್ಟಿನಿಂದ ಕೆಲಸ ಮಾಡಿದರೆ ದುಷ್ಟ ಜನರ ಬೇಳೆ ಬೇಯಲಿಕ್ಕಿಲ್ಲ. ಅದೇ ರೀತಿ ಪರಸ್ಪರರನ್ನು ಅರಿತು ಬಾಳಿದರೆ ನೆಮ್ಮದಿ ಸಾಧ್ಯ ಎಂಬ ಸಂದೇಶವನ್ನು ನಮ್ಮ ಮುಂದಿಟ್ಟ ಗೌರವಾನ್ವಿತ ಫಾದರ್ ಎಲಿಯಾಸ್ ಡಿಸೋಜಾ ಇವರಿಗೆ ಧನ್ಯವಾದಗಳು. ನಮ್ಮೆಲ್ಲರನ್ನು ಪರಿಪಾಲಿಸುತ್ತಿರುವ ನಮ್ಮೆಲ್ಲರ ಸೃಷ್ಟಿಕರ್ತನ ನಾಮದಿಂದ ಸಕಲ ಸ್ತುತಿ ಸ್ತೋತ್ರಗಳು ನಮ್ಮೆಲ್ಲರ ಸೃಷ್ಟಿಕರ್ತನಿಗೆ ಮೀಸಲು. ಅವನ ಅನುಗ್ರಹಗಳು ಜಗತ್ತಿನಲ್ಲಿ ಒಳಿತಿನ ಸಂಸ್ಥಾಪನೆ ಮತ್ತು ಕೆಡುಕಿನ ನಿರ್ಮೂಲನಕ್ಕಾಗಿ ಆಗಮಿಸಿದ ಎಲ್ಲ ಪ್ರವಾದಿಗಳ ಮೇಲೆ, ಮಹಾಪುರುಷರ ಮೇಲೆ, ಸಜ್ಜನರ ಮೇಲೆ ಸದಾ ವರ್ಷಿಸುತ್ತಿರಲಿ. ಇದು ಒಂದು ಈದ್ ಸೌಹಾರ್ದ ಕೂಟ. ಧಾರಾಳ ಧರ್ಮಗಳು, ಧಾರಾಳ ನಂಬಿಕೆಗಳು, ಧಾರಾಳ ವಿಚಾರಧಾರೆಗಳು, ಧಾರಾಳ ಸಿದ್ಧಾಂತಗಳು ಇದೆಲ್ಲವೂ ನಮ್ಮ ಮಧ್ಯೆ ಇದೆ. ಇವೆಲ್ಲವನ್ನು ಮಾನವನ ಒಳಿತಿಗಾಗಿ ವ್ಯಯಿಸಬೇಕು ಅಥವಾ ಇದೆಲ್ಲವೂ ಮಾನವನ ಸರ್ವನಾಶಕ್ಕಾಗಿ ಉಪಯೋಗಿಸಲ್ಪಡಬೇಕು ಎಂಬ ಮೂಲಭೂತವಾದ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳಬೇಕಾದ ಒಂದು ಕಾಲದಲ್ಲಿ ನಾನು ಮತ್ತು ನೀವು ಬದುಕುತ್ತಾ ಇದ್ದೇವೆ. ನಮ್ಮ ಧರ್ಮಗಳು, ನಮ್ಮ ನಂಬಿಕೆಗಳು, ನಮ್ಮ ವಿಚಾರಧಾರೆಗಳು, ನಮ್ಮ ಸಿದ್ಧಾಂತಗಳು ಇದೆಲ್ಲ ಮಾನವ ಕುಲವನ್ನು ಉಳಿಸಬೇಕೋ ಅಲ್ಲ ಇದೆಲ್ಲವೂ ಸೇರಿ ಮಾನವ ಕುಲವನ್ನು ಸರ್ವನಾಶ ಮಾಡಬೇಕು? ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳಬೇಕಾದದ್ದು ಬಹಳ ಅನಿವಾರ್ಯ ಇವತ್ತಿನ ದಿನಗಳಲ್ಲಿ. ಇವೆಲ್ಲವೂ ಮನುಷ್ಯನಿಗೆ ಒಳಿತನ್ನು ಮಾತ್ರ ಕಲಿಸಿಕೊಡುತ್ತದೆ ಅಂತ ನಮಗೆಲ್ಲ ಗೊತ್ತಿದೆ. ಅದು ಅರ್ಥ ಆಗಬೇಕಾದರೆ, ಅದು ತಿಳಿಬೇಕಾದರೆ ಹೀಗೆ ವಿಚಾರಗಳನ್ನು ಹಂಚಿಕೊಳ್ಳುವ, ಆಶಯಗಳನ್ನು, ಆದರ್ಶಗಳನ್ನು ವಿನಿಮಯ ಮಾಡಿಕೊಳ್ಳುವ ಪ್ರಕ್ರಿಯೆಗಳು ಧಾರಾಳ ಈ ಸಮಾಜದಲ್ಲಿ ನಡೆಯಬೇಕಾಗಿದೆ. ನಿಮ್ಮ ಆದರ್ಶಗಳನ್ನು, ಆಶಯಗಳನ್ನು ವಿನಿಮಯ ಮಾಡಿಕೊಳ್ಳಲು ಪಾಸ್ಪೋರ್ಟಿನ ವೀಸಾದ ಅಗತ್ಯ ಖಂಡಿತ ಇಲ್ಲ. ನಮ್ಮ ಚಿಂತನೆಗಳನ್ನು ಹಂಚಿಕೊಳ್ಳಲು, ನಮ್ಮ ವಿಚಾರಧಾರೆಗಳನ್ನು ಹಂಚಿಕೊಳ್ಳಲು ಅದಕ್ಕೆ ಪಾಸ್ಪೋರ್ಟ್ಗಳೋ ವೀಸಾವೋ ಖಂಡಿತ ಅಗತ್ಯ ಇಲ್ಲ. ಬಹಳ ಮುಕ್ತವಾಗಿ, ಬಹಳ ಸರಳವಾಗಿ, ಬಹಳ ಸುಲಭವಾಗಿ ಮತ್ತು ಬಹಳ ನೈಸರ್ಗಿಕವಾಗಿ ನಾವೆಲ್ಲ ನಮ್ಮ ಆಶಯಗಳನ್ನು, ಆದರ್ಶಗಳನ್ನು, ಚಿಂತನೆಗಳನ್ನು, ತತ್ವಗಳನ್ನು ವಿನಿಮಯ ಮಾಡಿಕೊಳ್ಳುವಂತಹ ಒಂದು ಪ್ರಕ್ರಿಯೆ ನಮ್ಮಲ್ಲಿ ಧಾರಾಳ ಇರಬೇಕು. ಅದಕ್ಕೆ ಇಂತಹ ಸೌಹಾರ್ದ ಕೂಟಗಳು ಸಮಾಜದಲ್ಲಿ ಧಾರಾಳ ನಡೀಬೇಕಾದ ಅಗತ್ಯ ಇದೆ. ಅದು ಈದ್ ಸೌಹಾರ್ದ ಕೂಟ ಇರಬಹುದು, ಅದು ದೀಪಾವಳಿ ಸೌಹಾರ್ದ ಕೂಟ ಇರಬಹುದು, ಅದು ಕ್ರಿಸ್ಮಸ್ ಸೌಹಾರ್ದ ಕೂಟ ಇರಬಹುದು. ಹೀಗೆ ಹಬ್ಬಗಳ ಹೆಸರಲ್ಲಿ ಹಬ್ಬಗಳ ಸಂದೇಶಗಳನ್ನು ತಿಳಿಸುವ, ವರ್ಗಾಯಿಸುವ, ಪರಸ್ಪರ ಸಂತೋಷವನ್ನು ಹಂಚಿಕೊಳ್ಳುವ ಈ ಕಾರ್ಯಕ್ರಮಗಳು ಖಂಡಿತವಾಗಿಯೂ ನಾಳೆಯ ದಿನಗಳಲ್ಲಿ ಈ ಸಮಾಜದ ಆರೋಗ್ಯವನ್ನು ಕಾಪಾಡುವಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸಬಹುದು ಎಂದು ಬಲವಾಗಿ ನಂಬುವ ಒಬ್ಬ ವ್ಯಕ್ತಿ ನಾನು. ಸಹೋದರ ಸಹೋದರಿಯರೇ, ರಮಜಾನ್ ತಿಂಗಳಲ್ಲಿ 30 ದಿನಗಳ ಉಪವಾಸ ವ್ರತವನ್ನು ಆಚರಿಸಿದ ಮೇಲೆ ಮುಸ್ಲಿಮರು ಬಹಳ ಸಂತೋಷದಿಂದ, ಬಹಳ ಸಂಭ್ರಮದಿಂದ ಈದ್ ಹಬ್ಬವನ್ನು ಆಚರಿಸ್ತಾರೆ. ಉಪವಾಸ ಅಂದರೆ ಅದು ಒಂದು ಟ್ರೈನಿಂಗ್ ಪೀರಿಯಡ್ ಅಂತ ಹೇಳಲಾಯಿತು. ಬಹಳ ಕಠೋರವಾದದ್ದು, ಸ್ವಲ್ಪ ಕಠಿಣ ಉಪವಾಸ.
ಸುಮಾರು 15 ಗಂಟೆಗಳ ಕಾಲ ಅನ್ನಪಾನೀಯಗಳನ್ನು ತ್ಯಜಿಸಬೇಕು. ನೀರು, ಒಂದು ಗುಟುಕು ನೀರು ಕೂಡ ಕುಡಿಬಾರದು. ಹಾಗೆ 15 ಗಂಟೆಗಳ ಕಾಲ ಅನ್ನಪಾನೀಯ, ನೀರು ಎಲ್ಲವನ್ನು ಬಿಟ್ಟು ಅದರ ಜೊತೆಗೆ ನಿಮ್ಮ ನಾಲಗೆ, ನಿಮ್ಮ ಆಲೋಚನೆ, ನಿಮ್ಮ ಕೈಕಾಲುಗಳು ಇವೆಲ್ಲವೂ ಶುದ್ಧವಾಗಿರಬೇಕು ಎಂಬ ಒಂದು ನಿಯಮ ಇದೆಯಲ್ಲ, ಅದು ಸ್ವಲ್ಪ ಕಠಿಣವಾದದ್ದು. ನಿಮಗೆ ಗೊತ್ತಿದೆ, ಯಾವುದೇ ಒಂದು ಕ್ಷೇತ್ರದಲ್ಲಿ ಟ್ರೈನಿಂಗ್ ಪಿರಿಯಡ್ ಅಂದರೆ ಅದು ಕಠಿಣವಾಗಿರ್ತದೆ, ಅದು ಸುಲಭ ಅಲ್ಲ. ಟ್ರೈನಿಂಗ್ ಪಿರಿಯಡ್ ಎಂಬುದು ಸ್ವಲ್ಪ ಕಷ್ಟ, ಸ್ವಲ್ಪ ಕಠಿಣ. ಅದು ಕಠಿಣವಾದ ಟ್ರೈನಿಂಗಿನ ಮೂಲಕ ಮಾತ್ರ ಸುಧಾರಣೆ ಆಗಲಿಕ್ಕೆ ಸಾಧ್ಯ. ಆದ್ದರಿಂದ ಉಪವಾಸ ಎಂಬುದು ಒಂದು ಟ್ರೈನಿಂಗ್ ಪಿರಿಯಡ್, ಆದ್ದರಿಂದಲೇ ಅದು ಸ್ವಲ್ಪ ಕಠಿಣ ಇರುತ್ತದೆ. ಹಾಗೆ ಸುದೀರ್ಘವಾದ 30 ದಿನಗಳ ಟ್ರೈನಿಂಗಿನ ಮೂಲಕ ಸ್ವಚ್ಛವಾದ ಮನಸ್ಸು, ಆರೋಗ್ಯಪೂರ್ಣ ಶರೀರ, ಇದು ಉಪವಾಸದ ಅಜೆಂಡಾ ಅಂತ ಹೇಳ್ಬೋದು. ಸ್ವಚ್ಛ ಮನಸ್ಸು ಮತ್ತು ಆರೋಗ್ಯಪೂರ್ಣ ಶರೀರ ಅದು ಈ ಜಗತ್ತಿನಲ್ಲಿ ಸಿಗುವ ಅತ್ಯಂತ ದೊಡ್ಡ ಸಂಪತ್ತಾಗಿದೆ. ಅದಕ್ಕಿಂತ ಶ್ರೇಷ್ಠವಾದ ಒಂದು ಸಂಪತ್ತಿಲ್ಲ. ಸ್ವಚ್ಛ ಮನಸ್ಸು ಮತ್ತು ಆರೋಗ್ಯಪೂರ್ಣ ಶರೀರ. ಉಪವಾಸದ ಬಹಳ ಪ್ರಮುಖವಾದ ಅಜೆಂಡಾ ನಿಮ್ಮ ಮನಸ್ಸು ಸ್ವಚ್ಛವಾಗಿರಬೇಕು. ಮನಸ್ಸು ಕೆಟ್ಟು ಹೋದ್ದರಿಂದಲೇ ಈ ಸಮಾಜ ಹಾಳಾಗಿರುವುದು. ಮನಸ್ಸು ಭ್ರಷ್ಟವಾದಾಗ, ಮನಸ್ಸು ಕೆಟ್ಟು ಹೋಗುವಾಗ ಅದರಿಂದಾಗಿ ಇಡೀ ಸಮಾಜ ಹಾಳಾಗ್ತದೆ. ಉಪವಾಸದ ಮೂಲಕ ನೀವು ಸ್ವಚ್ಛ ಮನಸ್ಸು ಗಳಿಸಬೇಕು ಅಂತ ಕಲಿಸಿಕೊಡಲಾಯಿತು. ನೀವು ವೈಯಕ್ತಿಕವಾಗಿ ಹೇಗೆ ಎಂಬುದು ಉಪವಾಸದ ಮೂಲಕ ನೀವು ಕಂಡುಕೊಳ್ಬೇಕು. ಸಾಮಾಜಿಕವಾಗಿ ನಾವೆಲ್ಲ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿರ್ತೇವೆ. ಕೆಲವೊಮ್ಮೆ ಸಾಮಾಜಿಕವಾಗಿ ನಮಗೆಲ್ಲ ದೊಡ್ಡ ದೊಡ್ಡ ಮುಖವಾಡಗಳೆಲ್ಲ ಇರ್ತದೆ. ಆದರೆ ವೈಯಕ್ತಿಕವಾಗಿ ನಾನು ಹೇಗೆ, ಇದು ಬಹಳ ಪ್ರಮುಖವಾದ ವಿಷಯ. ಯಾಕೆಂದರೆ ವೈಯಕ್ತಿಕವಾಗಿ ನೀವು ಪರಿಶುದ್ಧರಲ್ಲ ಎಂದಾದರೆ, ಸಾಮಾಜಿಕವಾಗಿ ನೀವೆಷ್ಟು ದೊಡ್ಡವರಾಗಿರಲಿ, ವೈಯಕ್ತಿಕವಾಗಿ ನೀವು ಕೆಟ್ಟು ಹೋದರೆ ನಿಮ್ಮಿಂದ ಈ ಸಮಾಜಕ್ಕೆ ಯಾವ ಒಳಿತು ಸಿಗುವುದಿಲ್ಲ, ಖಂಡಿತ ಸಿಗುವುದಿಲ್ಲ. ಆದ್ದರಿಂದಲೇ ವೈಯಕ್ತಿಕವಾಗಿ ನೀವು ಪರಿಶುದ್ಧರಾಗಿರಬೇಕು, ವೈಯಕ್ತಿಕವಾಗಿ ನೀವು ಬಹಳ ಸ್ವಚ್ಛವಾಗಿರಬೇಕು. ಉಪವಾಸದ ಮೂಲಕ ಈ ವೈಯಕ್ತಿಕ ಪರಿಶುದ್ಧತೆಯ ಮಾರ್ಗದರ್ಶನವನ್ನು ಕಲಿಸಿಕೊಡಲಾಯಿತು. ನಿಮ್ಮ ವೈಯಕ್ತಿಕ ಬದುಕು ಸುಧಾರಣೆ ಆಗಬೇಕು, ನಿಮ್ಮ ಮನಸ್ಸು ಸ್ವಚ್ಛವಾಗಬೇಕು. ಅದೇ ರೀತಿ ಉಪವಾಸ ಅಂದರೆ ಅದು ಸಹನೆಯ ಪಾಠವನ್ನು ಕಲಿಸಿಕೊಡುತ್ತದೆ. ಸಹನೆ ಇಲ್ಲದಿರುವುದೇ ಈ ಸಮಾಜದ ದೊಡ್ಡ ಪಿಡುಗು ಅಂತ ಹೇಳ್ಬೋದು. ನಮ್ಮನ್ನು ನಾವು ನಿಯಂತ್ರಿಸುವಲ್ಲಿ ಸೋತು ಹೋಗುವುದು, ನಮ್ಮ ಹಿತಾಸಕ್ತಿಗಳನ್ನು, ನಮ್ಮ ಇಚ್ಛೆಗಳಿಗೆ ಕಡಿವಾಣ ಹಾಕಲು ನಾವು ವಿಫಲರಾಗುವುದು ಈ ಸಮಾಜದ ಎಲ್ಲ ಅನಾಹುತಗಳಿಗೆ ಕಾರಣ. ಕೆಲವೊಮ್ಮೆ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿರ್ತೇವೆ ನಾವೆಲ್ಲ, ಧಾರಾಳ ಡಿಗ್ರಿಗಳೆಲ್ಲ ಇರ್ತದೆ ನಮ್ಮ ಜೊತೆ. ಆದರೆ ನಮ್ಮನ್ನು ನಾವು ನಿಯಂತ್ರಿಸುವಲ್ಲಿ, ನಮ್ಮ ಇಚ್ಛೆಗಳಿಗೆ, ಮೋಹಗಳಿಗೆ ಕಡಿವಾಣ ಹಾಕುವಲ್ಲಿ ಸಂಪೂರ್ಣ ನಾವು ಸೋತು ಹೋಗುತ್ತೇವೆ. ಅದರ ಪರಿಣಾಮ ಇವತ್ತು ಜಗತ್ತಿನಾದ್ಯಂತ ನಡೆಯುತ್ತಿರುವ ಎಲ್ಲ ಪ್ರಕ್ರಿಯೆಗಳು, ಎಲ್ಲ ದುರಂತಗಳು ಅದರ ಪರಿಣಾಮ ಆಗಿದೆ. ಆದ್ದರಿಂದ ಉಪವಾಸದ ಮೂಲಕ ಸ್ವಚ್ಛವಾದ ಮನಸ್ಸು ಮತ್ತು ಆರೋಗ್ಯಪೂರ್ಣ ಶರೀರ, ಬಹಳ ಕಡಿಮೆ ತಿನ್ನುವ ಪ್ರಕ್ರಿಯೆ ಉಪವಾಸ ಅಂದರೆ. ನಮ್ಮ ಭಾರತೀಯ ಸಂಸ್ಕೃತಿ ಹೇಗೆಂದರೆ, ನೀವು ದಿನಕ್ಕೆ 1 ಸಲ ತಿನ್ನುವುದಾದರೆ ನೀವು ಯೋಗಿಯಾಗ್ತೀರಿ, ನೀವು 2 ಸಲ ತಿಂದರೆ ನೀವು ಭೋಗಿಯಾಗ್ತೀರಿ, ದಿನಕ್ಕೆ 3 ಸಲ ತಿಂದರೆ ನೀವು ರೋಗಿಗಳಾಗ್ತೀರಿ ಅಂತ. ಇವತ್ತಿನ ಸಮಾಜ ನೋಡಿ, ಕೆಲವರು ತಿನ್ನಲಿಕ್ಕೆ ಇಲ್ಲದ ಸತ್ತು ಹೋಗ್ತಾ ಇದ್ದಾರೆ, ಏನು ತಿನ್ನಲಿಕ್ಕೆ ಗತಿ ಇಲ್ಲದ ಸತ್ತು ಹೋಗ್ತಾ ಇದ್ದಾರೆ. ಇನ್ನು ಕೆಲವರು ತಿಂದು ತಿಂದು ಸತ್ತು ಹೋಗ್ತಾ ಇದ್ದಾರೆ. ತಿಂದು ತಿಂದು ರೋಗಿಗಳಾಗಿ ಒಂದು ಕಡೆ ಜನ ಸಾಯ್ತಾ ಇದ್ದಾರೆ, ಇನ್ನೊಂದು ಕಡೆ ತಿನ್ನಲಿಕ್ಕೆ ಗತಿ ಇಲ್ಲದೆ ಹಸಿವಿನಿಂದ ಜನ ಸಾಯ್ತಾ ಇದ್ದಾರೆ. ಮತ್ತೊಂದು ಕಡೆ ಜಗತ್ತಿನ ಸುಮಾರು 50 ಕೋಟಿ ಮನುಷ್ಯರ ಹಸಿವನ್ನು ನೀಗಿಸಬಹುದಾದಷ್ಟು ಆಹಾರವನ್ನು ಶ್ರೀಮಂತ ದೇಶಗಳು ವೇಸ್ಟ್ ಮಾಡ್ತಾ ಇದ್ದಾರೆ. ಇದೆಲ್ಲ ಈ ಜಗತ್ತಿನ ದುರಂತ. ಇಂತಹ ಒಂದು ಸಮಾಜದ ಮಧ್ಯೆ ಕಡಿಮೆ ತಿನ್ನುವ, ಬಹಳ ಮಿತವಾಗಿ ತಿನ್ನುವಾಗ ಅದು ಧರ್ಮಸಮ್ಮತವೋ ಧರ್ಮ ನಿಷಿದ್ಧವೋ ಎಂಬುದನ್ನು ಆಲೋಚಿಸುವ
ಹೀಗೆ ಆರೋಗ್ಯಪೂರ್ಣ ಶರೀರದ ಪಾಠಗಳು ಕೂಡ ಉಪವಾಸದ ಬಹಳ ದೊಡ್ಡ ಸಂದೇಶವಾಗಿದೆ. ಇನ್ನು ಈದ್ ಹಬ್ಬದ ಬಗ್ಗೆ ಹೇಳುವುದಾದರೆ, ಈದಿನ ದಿನದಂದು ಮುಸ್ಲಿಮರೆಲ್ಲ ಹೇಳುವ ಒಂದು ಘೋಷಣೆ ಇದೆ. ಅದೇನೆಂದರೆ ಅಲ್ಲಾಹು ಅಕ್ಬರ್ ಅಂತ. ಅಲ್ಲಾಹು ಅಕ್ಬರ್ ಅಂದರೆ ದೇವ ದೊಡ್ಡವನು ಅಂತ. ದೇವರು ದೊಡ್ಡವ. ನಿಮ್ಮ ಮೇಲೆ ಒಬ್ಬ ದೇವನಿದ್ದಾನೆ. ನಮ್ಮ ಸಮಸ್ಯೆ ನೋಡಿ, ಕೆಲವೊಮ್ಮೆ ನಮಗೆ ನಾವು ದೊಡ್ಡವರು ಅಂತ ಅನಿಸಿಬಿಡುವುದಿದೆ. ವ್ಯಕ್ತಿಗಳಿಗೆ ನಾವು ದೊಡ್ಡವರು ಅಂತ ಅನಿಸಿಬಿಡುವುದಿದೆ, ಜಾತಿಗಳಿಗೆ ನಾವು ದೊಡ್ಡವರು ಅಂತ ಅನಿಸಿಬಿಡುವುದಿದೆ, ಧರ್ಮಗಳಿಗೆ ನಾವು ದೊಡ್ಡವರು ಅಂತ ಅನಿಸಿಬಿಡುವುದು, ದೇಶಗಳಿಗೆ ನಾವೇ ದೊಡ್ಡವರು ಅಂತ ಅನಿಸಿಬಿಡುವುದು. ಅದರ ಪರಿಣಾಮ ಜಗತ್ತಿನಾದ್ಯಂತ ನಡೆಯುತ್ತಿರುವ ಸಂಘರ್ಷಗಳು, ಯುದ್ಧಗಳು, ರಕ್ತಪಾತ, ನಿರಾಶ್ರಿತರ ಶಿಬಿರಗಳು, ಇದೆಲ್ಲವೂ ನಾವೇ ದೊಡ್ಡವರು ಎಂದು ಅನಿಸಿಬಿಟ್ಟುದರ ಪರಿಣಾಮವಾಗಿದೆ. ಈ ಸಮಾಜದಲ್ಲಿ ಬದುಕುವ ಪ್ರತಿಯೊಬ್ಬರು, ಮುಸ್ಲಿಮರಿರಲಿ, ಹಿಂದೂಗಳಿರಲಿ, ಕ್ರೈಸ್ತರಿರಲಿ, ಅವರು ಯಾರೇ ಇರಲಿ, ನನ್ನ ಮೇಲೆ ಒಬ್ಬ ದೇವನಿದ್ದಾನೆ ಎಂಬ ವಿಶ್ವಾಸ, ನನ್ನ ಮೇಲೆ ಒಬ್ಬ ದೇವನಿದ್ದಾನೆ. ಅಲ್ಲಾಹು ಅಕ್ಬರ್ ಅಂದರೆ ದೇವ ನೀನೇ ದೊಡ್ಡವ ಅಂದರೆ ನಾವು ಚಿಕ್ಕವರು, ಸಣ್ಣವರು. ನಮ್ಮ ಮೇಲೆ ಒಬ್ಬ ದೇವನಿದ್ದಾನೆ, ಅವ ದೊಡ್ಡವ, ಅವ ಈ ಜಗತ್ತನ್ನು ಮುನ್ನಡೆಸ್ತಾ ಇದ್ದಾನೆ. ಜಗತ್ತು ಅವನ ಆದೇಶಕ್ಕೆ ಬದ್ಧವಾಗಿ ನಡೆಯುತ್ತಾ ಇದೆ. ಸೂರ್ಯ ಚಂದ್ರಗಳನ್ನೆಲ್ಲ ಸೃಷ್ಟಿಸಿದವರು ನಾವಲ್ಲಲ್ಲ, ಅದು ಹೇಗೆ ಇರಬೇಕೆಂದು ತೀರ್ಮಾನಿಸಿದವರು ನಾವಲ್ಲ. ನಮ್ಮ ಶರೀರ ಹೇಗೆ ಇರಬೇಕು ಅಂತಲೂ ನಾವು ತೀರ್ಮಾನಿಸಿದ್ದಲ್ಲ. ನಿಮ್ಮ ಹೃದಯದ ಬಡಿತ, ನಿಮ್ಮ ರಕ್ತದ ಚಲನೆ, ನಿಮ್ಮ ಅಂಗಾಂಗಗಳ ಚಟುವಟಿಕೆಗಳು, ಇದೆಲ್ಲ ಹೇಗೆ ಇರಬೇಕು, ಅದೆಲ್ಲಿಯ ತನಕ ನಡೀಬೇಕು, ಅದು ಯಾವಾಗ ಸ್ಟಾಪ್ ಆಗಬೇಕು, ಇದೆಲ್ಲ ನಾವು ಯಾರು ತೀರ್ಮಾನಿಸಿದ್ದಲ್ಲ. ಜಗತ್ತಿನ ಯಾವ ಡಾಕ್ಟರ್ಸ್ಗಳು ತೀರ್ಮಾನಿಸಿದ್ದಲ್ಲ. ಅದೆಲ್ಲ ದೇವ ತೀರ್ಮಾನಿಸಿದಂತೆ ನಡೆಯುತ್ತಾ ಇದೆ. ಬಹಳ ಸಹಕಾರದೊಂದಿಗೆ ಜಗತ್ತು ಮುಂದೆ ಸಾಗುತ್ತಾ ಇದೆ. ಈ ಜಗತ್ತಿನಲ್ಲಿ ಎಲ್ಲೂ ಸಂಘರ್ಷಗಳಿಲ್ಲ ನೋಡಿ. ಪ್ರತಿಯೊಂದು ಒಂದಕ್ಕೆ ಒಂದು ಸಹಕಾರದೊಂದಿಗೆ ಕೆಲಸ ಮಾಡುತ್ತಾ ಇರು. ಸೂರ್ಯ ಮತ್ತು ಚಂದ್ರನ ಮಧ್ಯೆ ಸಂಘರ್ಷ ಇಲ್ಲ. ರಾತ್ರಿ ಮತ್ತು ಹಗಲುಗಳ ಮಧ್ಯೆ ಯಾವ ಅಸಹನೆ, ವಿದ್ವೇಷ, ಹಗೆತನ ಯಾವುದೂ ಇಲ್ಲ. ಒಂದು ಗ್ರಹ ಇನ್ನೊಂದು ಗ್ರಹದ ಶತ್ರುವಲ್ಲ. ಲಶಂಸು ಎಂಬಗೀಲಹ ಅನ್ ತುದ್ರಿಕಲ್ ಖಮರ್ ವಲಲ್ಲೈಲು ಸಾಬಿಕುನ್ ನಹಾರಿ ವಕುಲ್ಲುಂ ಫೀ ಫಲಕಿನ್ ಯಸ್ಬಹೂನ್. ಪವಿತ್ರ ಕುರ್ಆನ್ನಲ್ಲಿ ಹೇಳಲಾಯಿತು, ಸೂರ್ಯ ಮತ್ತು ಚಂದ್ರನ ಮಧ್ಯೆ ಸಂಘರ್ಷ ಇಲ್ಲ, ರಾತ್ರಿ ಮತ್ತು ಹಗಲುಗಳ ಮಧ್ಯೆ ಯಾವ ಸಂಘರ್ಷವೂ ಇಲ್ಲ. ವ್ಯವಸ್ಥಿತವಾಗಿ ಸಹಕಾರದೊಂದಿಗೆ ಇದೆಲ್ಲ ಮುಂದೆ ಸಾಗುತ್ತಾ ಇರೋದು. ಸಹಕಾರ ಈ ಜಗತ್ತಿನ ನಿಯಮ. ನಮ್ಮ ಶರೀರದ ಎಲ್ಲ ಪಾರ್ಟ್ಸ್ಗಳು ಸಹಕಾರದೊಂದಿಗೆ ವರ್ತಿಸ್ತಾ ಇದೆ, ಒಂದನ್ನೊಂದು ವಿರೋಧಿಸುವುದಿಲ್ಲ. ಕಣ್ಣಿಗೆ ಕಿವಿ ಶತ್ರು, ಕಾಲಿಗೆ ಕೈ ಶತ್ರು. ಹಾಗೆಲ್ಲಾದ್ರೆ ಏನಾಗ್ಬೋದು, ನಾವು ಯಾವಾಗಲೂ ಸತ್ತು ಹೋಗ್ತಾ ಇದ್ದೇವೆ, ಬದುಕುತ್ತಾ ಇರಲಿಲ್ಲ. ಇದೆಲ್ಲ ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡುವುದರಿಂದ ಆರಾಮವಾಗಿ ಬದುಕುತ್ತಾ ಇದ್ದೇವೆ. ಜಗತ್ತಿನಲ್ಲಿ ಕೂಡ ಈ ಸಹಕಾರದೊಂದಿಗೆ ನಿಮಗೆ ಬದುಕಲಿಕ್ಕೆ ಸಾಧ್ಯವೋ ನೆಮ್ಮದಿಯಿಂದ ನೀವು ಬದುಕುತ್ತೀರಾ. ಇಲ್ಲ ಅಂದರೆ ಸಂಘರ್ಷ, ಯುದ್ಧ, ರಕ್ತಪಾತ, ನಿರಾಶ್ರಿತರ ಶಿಬಿರಗಳು, ಹಗೆತನ, ವಿದ್ವೇಷ, ಅದರಾಚೆ ನೆಮ್ಮದಿಯಿಂದ ಈ ಭೂಮಿಯಲ್ಲಿ ಬದುಕಲಿಕ್ಕೆ ನಿಮಗೆ ಸಾಧ್ಯವೇ ಇಲ್ಲ. ಆದ್ದರಿಂದಲೇ ಸಹಕಾರ ಎಂಬುದು ಬಹಳ ಮುಖ್ಯ. ವಿಭಜನೆಗಳಿಲ್ಲದ ಸಮಾಜವನ್ನು ನಿರ್ಮಿಸಬೇಕು. ನಮ್ಮ ಸಮಾಜ ವಿಭಜಿಸಲ್ಪಟ್ಟ ಸಮಾಜ. ಎಲ್ಲಿಯ ತನಕ ವಿಭಜನೆ ಅಂದರೆ ಮನುಷ್ಯರನ್ನು ಮಾತ್ರ ಅಲ್ಲ, ದೇವರುಗಳನ್ನು ಕೂಡ ವಿಭಜಿಸಿಬಿಟ್ಟಿದ್ದೇವೆ ನಾವು. ಎಷ್ಟು ಕ್ರೂರಿಗಳು ನಾವೆಲ್ಲ. ದೇವರುಗಳನ್ನು ಕೂಡ ವಿಭಜಿಸಿಬಿಟ್ಟವರು. ಹಿಂದೂಗಳಿಗೆ ಬೇರೆ ದೇವರು, ಮುಸ್ಲಿಮರಿಗೆ ಬೇರೆ ದೇವರು, ಕ್ರೈಸ್ತರಿಗೆ ಬೇರೆ ದೇವರು. ಅಲ್ಲ, ನನಗೆ ಗೊತ್ತಿದೆ, ನನ್ನ ಕಾಮನ್ ಸೆನ್ಸ್ ಹೇಳ್ತಾ ಇದೆ, ಯಾವ ದೇವ ನನ್ನನ್ನು ಸೃಷ್ಟಿಸಿದ್ದಾನೋ ಗೌರವಾನ್ವಿತ ಸ್ವಾಮೀಜಿ ಅವರನ್ನು ಅದೇ ದೇವ ಸೃಷ್ಟಿಸಿದ್ದಾನೆ, ಬೇರೊಬ್ಬ ದೇವ ಇಲ್ಲ. ಯಾವ ದೇವ ನನ್ನನ್ನು ಸೃಷ್ಟಿಸಿದ್ದಾನೋ ಪ್ರಸಾದ್ ರೈಯವರನ್ನು ಅದೇ ದೇವ ಸೃಷ್ಟಿಸಿದ್ದು, ಬೇರೆ ದೇವರು ಇಲ್ಲಲ್ಲ, ಇರಲಿಕ್ಕೆ ಸಾಧ್ಯವೂ ಇಲ್ಲಲ್ಲ. ಯಾವ ದೇವ ನನ್ನನ್ನು ಸೃಷ್ಟಿಸಿದ್ದಾನೋ ನಮ್ಮ ಕ್ರೈಸ್ತ ಧರ್ಮಗುಳುಗಳು ಅದೇ ದೇವ ಸೃಷ್ಟಿಸಿದ್ದು. ಇನ್ನು ದೇವರೇ ಇಲ್ಲ ಅಂತ ಹೇಳುವವರನ್ನು ಅದೇ ದೇವ ಸೃಷ್ಟಿಸಿದ್ದಾನೆ. ಇದೆಲ್ಲ ಕಾಮನ್ ಸೆನ್ಸ್. ಇದೇನು ನೀವು ತಿಳಿಲಿಕ್ಕೆ ಎಲ್ಲಿಯೋ ಡಿಗ್ರಿ ಪಡಿಬೇಕಾದ ಅಗತ್ಯ ಯಾವುದೂ ಇಲ್ಲ. ಒಂದಕ್ಕಿಂತ ಹೆಚ್ಚು ದೇವರುಗಳಿರ್ತದೆ. ಲೌಕಾನ ಫೀಹಿಮಾ ಆಲಿಹತುನ್ ಇಲ್ಲಲ್ಲಾಹು ಲಫಸದತ. ಒಂದಕ್ಕಿಂತ ಹೆಚ್ಚು ದೇವರುಗಳಿರುತ್ತಿದ್ದರೆ ಈ ಜಗತ್ತು ಸರ್ವನಾಶ ಆಗ್ತಾ ಇತ್ತು ಅಂತ ಕುರ್ಆನ್ ಹೇಳುವುದು. ಒಂದು ಬಸ್ಸನ್ನು ಏಕಕಾಲಕ್ಕೆ ಇಬ್ಬರು ಡ್ರೈವರ್ಸ್ಗಳು ಡ್ರೈವಿಂಗ್ ಮಾಡಿದರೆ ಏನಾಗ್ಬೋದು? ಆಕ್ಸಿಡೆಂಟ್ ಆಗಿ ನೀವೆಲ್ಲ ಸತ್ತು ಹೋಗಬೇಕಾಗ್ತದೆ. ಈ ಜಗತ್ತಿಗೆ ಒಂದಕ್ಕಿಂತ ಹೆಚ್ಚು ದೇವರುಗಳಿರುತ್ತಿದ್ದರೆ ಈ ಜಗತ್ತು ಎಂದೋ ಸರ್ವನಾಶ ಆಗ್ತಾ ಇತ್ತು. ಇದೆಲ್ಲ ನಮಗೆ ಗೊತ್ತಿದೆ.
ಇದೆಲ್ಲ ಗೊತ್ತಿದ್ದುಕೊಂಡು ಕೂಡ ಹಿಂದೂಗಳಿಗೆ ಬೇರೆ ದೇವರು, ಮುಸ್ಲಿಮರ ದೇವರು ಬೇರೆ, ಕ್ರೈಸ್ತರ ದೇವರು ಬೇರೆ, ದೇವರುಗಳನ್ನು ಕೂಡ ವಿಭಜಿಸಿ ಬಿಟ್ಟಂತಹ ಕ್ರೂರಿಗಳು ನಾವೆಲ್ಲ. ವಿಭಜನೆಯ ಎಲ್ಲ ಸಿದ್ಧಾಂತಗಳನ್ನು ಸೋಲಿಸಬೇಕಾಗಿದೆ. ಅನ್ಯರು ಅಂತ ಯಾರೂ ಇಲ್ಲ ಅಂತ ನಮಗೆ ಗೊತ್ತಿರಬೇಕು. ಅನ್ಯರು 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 ಅಂತ ಎಷ್ಟು ಸಲ ನಾವು ಹೇಳ್ತಾ ಇರ್ತೇವೆ. ಅನ್ಯರು 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 ಇಲ್ಲ. ನನ್ನ ನೆರೆಮನೆಯಲ್ಲಿರುವವ, ನನ್ನ ಜೊತೆ ಕಲ್ತವ, ನನ್ನ ಸಹೋದ್ಯೋಗಿ, ಅವನ ಎಲ್ಲ ಕಷ್ಟ ಸುಖ ಸಂತೋಷ ನೋವು ಇದೆಲ್ಲವೂ ನನಗೆ ಗೊತ್ತಿದೆ. ಇದೆಲ್ಲ ಗೊತ್ತಿರುವಾಗ ಕೂಡ ಅವನ ಧರ್ಮ ಬೇರೆ ಎಂಬ ಕಾರಣಕ್ಕೆ ಅವ ಅನ್ಯನಾಗುವುದಂದರೇನು ಸಹೋದರರೇ? ಅವ ಅನ್ಯನಾಗುವುದಂದರೇನು? ಅನ್ಯರಿಲ್ಲದ ಸಮಾಜವನ್ನು ನಾವು ಸೃಷ್ಟಿಸಬೇಕಾಗಿದೆ. ಈ ಜಗತ್ತಿಗೆ ಧರ್ಮಗಳು ಕಲಿಸಿಕೊಟ್ಟ ಪಾಠ ಅದು. ಅನ್ಯರು ಅಂತ ಇಲ್ಲ. ಜಗತ್ತಿನಲ್ಲಿ ಯಾವ ಧರ್ಮಗಳು ಅನ್ಯರು ಅನ್ಯರು ಅಂತ ಕಲಿಸಿಕೊಡ್ಲಿಲ್ಲ. ಜಗತ್ತಿಗೆ ಧರ್ಮಗಳು ಕರುಣೆಯ ಪಾಠ ಕಲಿಸಿಕೊಟ್ಟಿದೆ. ಜಗತ್ತಿಗೆ ಧರ್ಮಗಳು ಮಂದಹಾಸದ ಪಾಠ ಕಲಿಸಿಕೊಟ್ಟಿದೆ. ಜಗತ್ತಿಗೆ ಧರ್ಮಗಳು ಸೌಮ್ಯತೆಯ ಪಾಠ ಕಲಿಸಿಕೊಟ್ಟಿದೆ. ಇವತ್ತು ಧರ್ಮದ ಬಗ್ಗೆ ಭಾಷಣ ಮಾಡುವಾಗಲೇ ಕೆಲವರು ಕೋಪದಿಂದ ಮಾತಾಡುವುದು, ಧರ್ಮದ ಬಗ್ಗೆ ಮಾತಾಡುವಾಗಲೇ ಕೆಲವರು ಭಯಂಕರ ಕೋಪದಲ್ಲಿ ಮಾತಾಡ್ತಾರೆ. ಜಗತ್ತಿಗೆ ಪ್ರವಾದಿಗಳು, ಋಷಿ ಮುನಿಗಳು, ಸಾಧು ಸಂತರು ನೀವು ಸ್ಟಡಿ ಮಾಡಿ, ಯಾರಾದರೂ ಕೋಪದಿಂದ ಒಂದು ಧರ್ಮ ಕಲಿಸಿಕೊಟ್ಟಿದ್ದಾರೆ ಅಂತ ಸಾಬೀತುಪಡಿಸಲಿಕ್ಕೆ ನಿಮಗೆ ಸಾಧ್ಯವೇ? ಜಗತ್ತಿನಲ್ಲಿ ಎಲ್ಲರೂ ಧರ್ಮವನ್ನು ಕಲಿಸಿಕೊಟ್ಟದ್ದು ಪ್ರೀತಿಯ ಮೂಲಕ ಮಾತ್ರ. ಯಾರು ಕೋಪ ಮಾಡಿ ಧರ್ಮ ಕಲಿಸಿಕೊಡ್ಲಿಲ್ಲ. ಅಂತ ಒಂದು ಧರ್ಮವನ್ನು ಸಾಧು ಸಂತರು, ಋಷಿ ಮುನಿಗಳು, ಪ್ರವಾದಿಗಳು ಯಾರೂ ಜಗತ್ತಿಗೆ ಕಲಿಸಿಕೊಡ್ಲಿಲ್ಲ. ಆದ್ದರಿಂದ ಯಾರಾದರೂ ಧರ್ಮದ ಹೆಸರಲ್ಲಿ ಅವರಿಗೆ ಕೋಪ ಬರುವುದಾದರೆ ನಿಮಗೆ ಗೊತ್ತಿರಬೇಕು, ಅವ ಎಷ್ಟು ದೊಡ್ಡ ವ್ಯಕ್ತಿಯಾಗಿರಲಿ, ಅವ ಹೇಳುತ್ತಾ ಇರುವುದು ಧರ್ಮ ಅಲ್ಲ, ಅದು ಅಧರ್ಮ ಅಂತ ಗೊತ್ತಿರಬೇಕು. ಅದೆಂದೂ ಧರ್ಮ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಜಗತ್ತಿಗೆ ಧರ್ಮಗಳು ಮಂದಹಾಸ ಕಲಿಸಿಕೊಟ್ಟಿದೆ. ಪ್ರವಾದಿಯವರ ಬಳಿ ಬಂದು ಕೆಲವರು ಹೇಳಿದರು, ಪ್ರವಾದಿಯವರೇ ಶ್ರೀಮಂತರು ಧಾರಾಳ ದಾನ ಮಾಡಿ ಪುಣ್ಯ ಗಳಿಸ್ತಾ ಇದ್ದಾರೆ, ನಾವು ಬಡವರು, ನಮ್ಮಲ್ಲಿ ಏನೂ ಇಲ್ಲ, ನಾವೇನು ಮಾಡಬೇಕು? ಪ್ರವಾದಿಯವರು ಹೇಳಿದರು, ನೀವು ಜನರೊಂದಿಗೆ ಒಳ್ಳೆಯ ಮಾತುಗಳನ್ನಾಡಿ ಅದು ಧರ್ಮವಾಗಿದೆ, ಅದು ದಾನವಾಗಿದೆ. ಜನರಿಗೆ ನೀವು ಅವರ ಕಟ್ಟುಗಳನ್ನೆಲ್ಲ ಹೊರುವುದಕ್ಕೆ ಅವರಿಗೆ ಸಹಾಯ ಮಾಡಿ ಅದು ದಾನವಾಗಿದೆ. ಜನರನ್ನು ನೀವು ಜನರ ಮುಖ ನೋಡಿ ಮುಗುಳು ನಗೆಬೀರಿ ಅದು ಶ್ರೇಷ್ಠವಾದ ದಾನವಾಗಿದೆ ಅಂತ ಕಲಿಸಿಕೊಡ್ತಾರೆ ಪ್ರವಾದಿಯವರು. ನಾನು ಹೇಳುತ್ತಿರುವುದು, ಈ ಜಗತ್ತಿಗೆ ಎಲ್ಲ ಧರ್ಮಗಳು ಕಲಿಸಿಕೊಟ್ಟದ್ದು ಕರುಣೆಯ, ಸೌಮ್ಯತೆಯ, ಮಂದಹಾಸದ ಚಿಂತನೆಗಳನ್ನು ಜಗತ್ತಿಗೆ ಧರ್ಮಗಳು ಕಲಿಸಿಕೊಟ್ಟಿದೆ. ಪ್ರೀತಿಯ ಸಮಾಜವನ್ನು ಕಟ್ಟಲಿಕ್ಕೆ ನಾವೆಲ್ಲ ಧಾರಾಳ ಪ್ರಯತ್ನ ಪಡಬೇಕಾಗಿದೆ. ಯಾಕೆಂದರೆ ಪ್ರೀತಿ ಬಹಳ ಅದ್ಭುತವಾದುದು. ನಾವೆಲ್ಲ ತಾಯಿಯನ್ನು ಬಹಳ ಪ್ರೀತಿಸ್ತೇವೆ. ಅಮ್ಮ ಎಂಬುದು ನಮ್ಮ ಬಹಳ ದೊಡ್ಡ ಭಾವನೆ. ಅದು ತಾಯಿಯನ್ನು ನಾವು ಅಗಾಧವಾಗಿ ಪ್ರೀತಿಸ್ತೇವೆ. ಯಾರೋ ಒಬ್ಬ ಎಲ್ಲೋ ಜಾರ್ಖಂಡಿನಲ್ಲಿ ತನ್ನ ವೃದ್ಧೆಯಾದ ಅಮ್ಮನನ್ನು 5 ಫ್ಲೋರ್ ಕಟ್ಟಡದ ಮೇಲೆ ಕೊಂಡು ಹೋಗಿ 5ನೆಯ ಫ್ಲೋರ್ನಿಂದ ದೂಡಿ ಹಾಕಿ ಕೊಂದು ಬಿಟ್ಟ ಎಂಬ ವಾರ್ತೆಯನ್ನು ಓದುವಾಗ ನಮ್ಮ ಕಣ್ಣಿನಲ್ಲಿ ಕಣ್ಣೀರು ಬರುತ್ತದೆ. ಬಹಳ ದುಃಖ ಆಗ್ತದೆ ನಮಗೆಲ್ಲ. ನಾವು ಅದನ್ನು ನಮ್ಮ ಪತ್ನಿ ಮಕ್ಕಳೊಂದಿಗೆ ಚರ್ಚೆ ಮಾಡ್ತೇವೆ ಬಹಳ ನೋವಿನಿಂದ. ಯಾಕೆ? ಅದು ಆ ಕೊಂದವ ನಮ್ಮ ಸಂಬಂಧಿಕ ಅಲ್ಲ, ಆ ಸತ್ತು ಹೋದ ಮಹಿಳೆ ಅವಳು ನಮ್ಮ ಸಂಬಂಧಿಕ, ಅವರು ನಮ್ಮ ಸಂಬಂಧಿಕರಲ್ಲ. ಅವರು ಯಾರು ಅಂತಲೂ ನಮಗೆ ಪರಿಚಯ ಇಲ್ಲ, ಅವರು ಯಾವ ಧರ್ಮದವರು ಅಂತಲೂ ನಮಗೆ ಗೊತ್ತಿಲ್ಲ. ಮತ್ತೆ ಯಾಕೆ ಒಬ್ಬ ತನ್ನ ತಾಯಿಯನ್ನು 5ನೆಯ ಫ್ಲೋರ್ನಿಂದ ದೂಡಿ ಹಾಕಿ ಕೊಂದು ಬಿಟ್ಟ ಅಂತ ಹೇಳುವಾಗ ನಮ್ಮ ಮನಸ್ಸು ನೊಂದು ಹೋಗುತ್ತದೆ, ದುಃಖ ಬರುತ್ತದೆ, ಕಣ್ಣೀರು ಬರುತ್ತದೆ. ಯಾಕೆಂದರೆ ಅಮ್ಮನನ್ನು ನಾವು ಪ್ರೀತಿಸ್ತೇವೆ, ಅಮ್ಮನನ್ನು ಪ್ರೀತಿಸ್ತೇವೆ. ಅಮ್ಮ ಎಂಬುದು ಪ್ರೀತಿಯ ಸಂಕೇತ, ಅಮ್ಮ ಎಂಬುದು ಪ್ರೀತಿಯ ಸಾಕಾರ ಮೂರ್ತಿ. ಪ್ರೀತಿ ಎಲ್ಲವನ್ನು ಜಯಿಸ್ತದೆ, ಪ್ರೀತಿ ಎಲ್ಲವನ್ನು ಸಹಿಸ್ತದೆ, ಪ್ರೀತಿ ಎಲ್ಲವನ್ನು ಸೋಲಿಸ್ತದೆ ಖಂಡಿತವಾಗಿ. ಆದ್ದರಿಂದಲೇ ಈ ಸಮಾಜದಲ್ಲಿ ವಿಭಜನೆಯ ಸಿದ್ಧಾಂತಗಳನ್ನು ಸೋಲಿಸಿ ಸದ್ಭಾವನೆಯ, ಪ್ರೀತಿಯ ವಾತಾವರಣವನ್ನು ಬೆಳೆಸಲು ನಾವು ಮಾಡುವ ಸಣ್ಣ ಸಣ್ಣ ಪ್ರಯತ್ನಗಳು ಕೂಡ ನಾಳೆ ಅದು ಈ ಸಮಾಜದಲ್ಲಿ ಅತ್ಯಂತ ದೊಡ್ಡ ಪರಿಣಾಮವನ್ನು ಬೀರುತ್ತದೆ ಎಂಬ ವಿಶ್ವಾಸದೊಂದಿಗೆ ಕೆಲಸ ಮಾಡುವುದಾದರೆ ಖಂಡಿತ ನಾಳೆಯ ದಿನಗಳು ಒಳ್ಳೆಯ ದಿನಗಳಾಗಬಹುದು. ಅದಕ್ಕೆ ಇಂತಹ ಸೌಹಾರ್ದ ಕೂಟಗಳು ಈ ಸಮಾಜದಲ್ಲಿ ಧಾರಾಳ ನಡೆಯಲಿ.
ಈ ಸಮಾಜವನ್ನು ಬದಲಾಯಿಸುವಲ್ಲಿ ಈ ಸೌಹಾರ್ದ ಕೂಟಗಳು ಒಳ್ಳೆಯ ಶಕ್ತಿಯನ್ನು ಕೊಡಲಿ ಎಂಬ ಹಾರೈಕೆಯೊಂದಿಗೆ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ. ಗುರುಭ್ಯೋ ನಮಃ. ಮೂಕಾಂಬಿಕಾ ಕೃಪಾ ಲೋಕಾತ್ ಆಕಾಂಕ್ಷಿಕ ಫಲಪ್ರದ ಮೂಕಾನ್ ಕೃತಮೇ ಶತ್ರುಂ ಏಕಾಂತಿಕ ಜನಪ್ರಿಯ. ಮಸ್ತ್ ಪುರ್ತಾಂಡು ಯಾನಂತೆ ಬನ್ನಕ ತಡ ಆದುತ್ತಂಡು ಬೋಡುಂದತ್ತು ಮತ್ತೆ ಮಾತಕಡೆಟ ಬ್ಲಾಕ್ ಎತ್ತಂಡು ಮಲ್ಲ ಗುಂಡಿಲ್ ಪುರ ನಮ್ಮ ಮದ್ಯೋಡು ಧರ್ಮದ ಮದ್ಯೋಡು ಜನಕ್ಕಲ್ನ ಮದ್ಯೋಡು ತಿನ್ನ ಲೆಕ್ಕನೆ ಮಲ್ಲ ಗುಂಡಿಲ್ ಆತಂಡೆ ಅಂಚೆ ಬನ್ನಗಂತೆ ತಡ ಆತಂಡು ಮತ್ತು ಅರ್ಜೆಂಟ್ದ ಪೊರ್ತು ಪ್ರತಿ ಊರಿಲ ಒಂಜಿ ಬ್ಯುಸಿ ಶೆಡ್ಯೂಲ್ಡ್ ಉಲ್ಲೇರು ಒರಿಯಾಗಲ ಪುರ್ಸೋತುಜ್ಜಿ ಅಂಚಿನ ಪೊರ್ತುಡು ಇಲ್ಲ ನಮ್ಮ ಒಂಜಿ ಕಡೆ ಇಟ್ಟು ಒಂಜಿ ಪೊಡ್ಜು ಡಾಕ್ನ ಕೈ ತಲುಪೋಯಲ್ಲಿಗೆ ಮರ್ದಿಗೆ ತೊಂಡಲೆ ಕನನ್ಯಾಗ ಹುಷಾರಿಜ್ಜಿ ಇಂದು ಡಾಕ್ಟರ್ ಮರ್ದು ಕೊರಿಯರು ಚೀಲ ಹೊಡ್ಬಾಡಿ ಅಲ್ಲಿ ಕುಡಂಜಿ ವೆಟರ್ನರಿ ಡಾಕ್ಟರ್ನ ಕೈ ತಲುಪೋದು ನಾಯಿಗೆ ಹುಷಾರಿಜ್ಜಿಂದ ಮರ್ದಿಗೆ ತೊಂಡ ಅಲ್ಲಿಗೆ ಅವೆನ್ನೆ ಚೀಲ ಹೊಡ್ಬಾಡಿ ಅಲ್ಲಿ ಇಲ್ಲಡೆ ಪೋಯಿ ಬೊಕ್ಕ ನಾಯಿದ ಮರ್ದು ಕನನೆನ ಮರ್ದು ಒಂದು ಗೊತ್ತಾಜಿ ಪಾರ್ವತ್ತಲ್ಗೆ ಡಾಕ್ಟರ್ನ ಕೈ ತಲ್ ಡಾಕ್ಟ್ರೇ ಕನನೆಗ್ಲ ಮರ್ದಿಗೆ ತೊಂಡೆ ನಾಯಿಗ್ಲ ಮರ್ದಿಗೆ ತೊಂಡೆ ಅರ್ಜೆಂಟ್ ಚೀಲೋಡ್ ಪಾಡ್ದೆ ನಾಯಿದ ಮರ್ದು ಕನನೆ ಮರ್ದು ಒಂದು ಗೊತ್ತಾಪುಜಿ ಓಲಾಂಡಲ ಕನನೆನ ಮರ್ದನ ನಾಯಿ ಕೊಡ್ದು ನಾಯಿ ಸೈತನಂದ ಬಾರಿ ಮಲ್ಲ ಮಂಡೆ ವೆಚ್ಚ ಅಂಡೆ ಮೊಲ್ಲ ಕನನೆ ಸೈತನ ಮಂಡೆ ವೆಚ್ಚ ನಾಯಿ ಸೈತನ ಮಲ್ಲ ಮಂಡೆ ವೆಚ್ಚ ಅನ್ನಲ್ಲಿ ಎಂಚಿತ್ತಿನ ಅರ್ಜೆಂಟ್ದ ಒಂಜಿ ಯುಗೊಟ್ಟು ನಮ್ಮ ಬದುಕೊಂದಿಲ್ಲ ಪುರ್ಸೊತ್ತು ಜೋರಿಗೆ ಅರ್ಜೆಂಟ್ ದಾದ ಮಲ್ಪುಣದು ಗೊತ್ತಾಪುಜಿ ಒರಿಯಾಗ ಫೋನ್ ಬರ್ತನಿಗೆ ಫ್ಲ್ಯಾಟಡು ಸೀದ ಪೋಯೆಗೆ ಮಿತ್ತು ಮಾಳಿಗೆ ಪೋಯೆಗೆ ದಾನಿ ತಾಗುಜಿ ಪಂದು ಬೊಬ್ಬೆ ದೀನಾಗ ಮಗೆ ಬತ್ತಂಡೆಗೆ ಅಮ್ಮೇರ ಈ ಫೋನ್ ಕೊಂತೀನಿ ಅತ್ತ ಟಿವಿದ ರಿಮೋಟ್ ಬತ್ತೊಂದು ಓದ್ತೀನಿ ಮಂಡೆಗೆ ಪುರ್ಸೊತ್ತು ಜೋರಿಯಾಗಿ ಬುಡದಿನ ಮೊಬೈಲ್ಗೆ ರಿಂಗ್ ಬಂದಾಗ ಬುಡದಿ ಒಂದು ಬುಡದಿ ತಿರ್ತು ಉತ್ತದು ಅಲ್ಲಿ ಟಿವಿ ಸ್ಟಾರ್ಟ್ ಮಲ್ಪನಾಗ ಮೊಬೈಲ್ ಒತ್ತೊಂದಿಲ್ಲ ಅರ್ಜೆಂಟ್ ದಾದಂದು ಗೊತ್ತಾಗ್ತದೆ ನಮಗೆ ನಮಗೆ ಅರ್ಜೆಂಟ್ದ ಪ್ರಪಂಚ ನಮ್ಮ ಬದುಕೊಂದಿಲ್ಲ ದಾಯ್ದಂದು ಬಂದು ಪುರ್ಸೊತ್ತು ಜೋರಿಯಾಗಲ್ಲ ಒಂಜಿ ಕಾಲ ಇತ್ತಂತಲೇ ಒಂದೇ ಒಂಜಿ ಸಮಾಜ ಎಂಚ ಇತ್ತಂಡು ನಮ್ಮ ಹಿರಿಯರ್ನ ಕೊಲ್ ಪೂರರ್ಲ ಎಂಚ ಬದುಕೊಂದುತ್ತೇರು ಏತ್ ಪ್ರೀತಿಡು ಬದುಕೊಂತೇರು ಒಂಜಿ ಇಲ್ಲಾಡು ಹಳ್ಳಿದ ಇಲ್ಲಾಡು ಒಂಜಿ ಪೆತ್ತ ಮಿನಿ ಕೈ ಪೆತ್ತಾಗ ಒಂಜಿ ಹುಷಾರಿಜ್ಜಿ ನಾನು ನಂಡ ಆ ಕೇರಿದ ಜನಕ್ಲೆ ನಿದ್ರೆ ಎತ್ತಿಜಿ ಮಾತಿರ್ಲ ಬತ್ತದು ನಿಗಲ್ಲ ಪೆತ್ತಾಗ ದಾದಾಂಡು ನಿಗಲ್ಲ ಇಲ್ಲಾಡು ದಾದಾಂಡು ಕೇನೊಂದು ತಿನ್ನ ಪ್ರಪಂಚೋಡು ನಮ್ಮ ಬದುಕೊಂದಿತ್ತ ಇನಿ ರೋಡ್ ಓಲಾಂಡಲ ಪೋಣಗ ಆಕ್ಸಿಡೆಂಟ್ ಆದ ಗೂರ್ದು ಜೋಕುಲು ಸೈತಾನ್ ನಂಡ ನೀರು ಕೊರ್ಪಿನ ಬುಡಿ ನಮ್ಮ ತೂದು ಹಂಚಿ ಪೋಪ ಕೆಲವೇರು ಮೆಲ್ಲ ಅವೇ ವಿಡಿಯೋ ತೆತ್ತದು ಒಂಜಿ GB ಫ್ರೀ ಉಂಡತೆ ಕಥ ವಾಟ್ಸಪ್ ಮಾಡ್ನ ಹಂಚಿತ್ತಿನ ಒಂಜಿ ಪ್ರಪಂಚವನ್ನು ನಮ್ಮ ಬದುಕೊಂದಿಲ್ಲ ಮಾನವೀಯ ಸಂಬಂಧಗಳು ದೂರ ಆವೊಂದಿಲ್ಲ ಏನು ಕರಿಸತ್ತೆ ಒಂಜಿ ಪಾತ್ರೆ ಬಂದುತ್ತೆ ದರ ಬಂದರೆ ಪಂತಿನ ಹಂಚಿತ್ತಿನ ಪಾತ್ರೆ ಅಂಕ ನೆನಪಾಪುಂಡು ಹಚ್ಚುವುದಾದರೆ ದೀಪವನ್ನು ಹಚ್ಚು ಬೆಂಕಿಯನ್ನಲ್ಲ ಆರಿಸುವುದಾದರೆ ನೋವನ್ನು ಆರಿಸು ಸಂತೋಷವನ್ನಲ್ಲ ನಮಕ್ ಪೊತ್ತಾರ ದೀಪನ್ ಪೊತ್ತಾವಡಿಗೆ ದಯನ್ನಗ ಅವು ಒಂಜಿ ಆತು ಬೊಲ್ಪು ಕೊರ್ಪುಂಡು ಬೆಂಕಿ ತೂ ನಮ್ಮನ್ನು ಪೊತ್ತಾವಡು ನಮಕ್ ತೆಕ್ಕಾವಡು ನನ್ನ ಒರಿಯನ ಬೇನೆಯನ್ನು ತೆಕ್ಕಾವಡುಗೆ ಒರಿಯನ ಸಂತೋಷವನ್ನು ತೆಕ್ಕಾವನತ್ತು ಪನ್ಪಿನ ಪಾತಿರವನ್ನು ಪನ್ಪೇರು ಸೌಹಾರ್ದದ ಬಗ್ಗೆ ಏನು ಧರ್ಮದ ಬಗ್ಗೆ ಪಾತೆರೇನೆ ಹೋಗುಜಿ ದಯವನ್ನಗ ಧರ್ಮದಾದನ್ ಮಣ್ಣದು ತೂವರೆ ಬಾರಿ ಅವು ವಿಸ್ತಾರವಾಯಿ ನಂಚಿತ್ತಿ ನಾವು ಒಂಜಿ ಧರ್ಮ ಮನ್ಪುಡು ಒಂದು ಮಲ್ಪುಲ ಅನ್ಪುಣು ಬೊಕ್ಕೊಂದು ಧರ್ಮ ನಾವು ಮಲ್ಪೊಡ್ಚಿ ಅನ್ಪುಣು ಒಂಜಿ ಧರ್ಮ ಅನ್ಪುಡು ನಾನ್ ವೆಜ್ ತಿನ್ನೋಡ್ಚಿ ಅನ್ಪುಣು ಬೊಕ್ಕೊಂಜಿ ಧರ್ಮ ಅನ್ಪುಡು ನಾನ್ ವೆಜ್ ತಿನ್ನಲ್ಲ ಅನ್ಪುಣು ಅದು ಒವ್ವೊಂದು ಅನ್ಪಿಡಿಂದು ಗೊತ್ತಾಗ್ಚಿ ಧರ್ಮ ಬಂಪಿ ನಾವು ಕೇವಲ ಆಚರಣೆ ಎತ್ತು ಧರ್ಮ ಬಂಪಿ ನಾವು ಕೇವಲ ಸಂಪ್ರದಾಯ ಎತ್ತು ಧರ್ಮ ಬಂಪಿ ನಾವು ಆಚರಣೆ ಬೊಕ್ಕ ಸಂಪ್ರದಾಯ ಮಿತ್ತತ್ತಿ ನಾವು ಧರ್ಮ
ಐಕೊಂದು ವಿಶಾಲವಾಯಿನಂಚಿತ್ತಿನ ಚಿಂತನೆ ಬೋಡು ನೀವು ಧರ್ಮದ ಬಗ್ಗೆ ಸಹೋದರತ್ವದ ಬಗ್ಗೆ ಪಾತಿರ ಮಸ್ತ್ ವೇದಿಕೆ ಅನ್ ಪಂಪೆ ಒಂದೇನೆ ನಾನು ಪೂರ ವೇದಿಕೆ ನೀವು ಕೇಂದುಪ್ಪಾರು ಏನು ಮಸ್ತ್ ವೇದಿಕೆ ಪಂತೆ ಒಂಜಿ 2-3 ವರ್ಷ ದುಂಬು ಏನು ಒಂದು ಇಂಚೆನೆ ಒಂದು ಕಾರ್ಯಕ್ರಮ ಪೋದತೆ ಆಶೀರ್ವಚನ ದೂರ ಎಂಕ್ ದುಮ್ನಾನೆ ಮಧ್ಯಾಹ್ನಗ್ ಒರ್ತಿ ಪ್ರಾಯದ ಅಪ್ಪೆ ಫೋನ್ ಮಂತೇರು ಒಂಜಿ 75-80 ವರ್ಷ ಪ್ರಾಯ ಅವರಿ ಒಂಜಿ ಅಜ್ಜಿ ಫೋನ್ ಮಂತೇರು ಸ್ವಾಮಿಲೆ ಎಂಕಲ್ಲ ಊರು ಬರೋಂದಿಲ್ಲರಿಗೆ ಇರೆಲ್ಲ ಅಂದು ಈರು ಆತು ದೂರದ್ದು ಬರ್ಪಾರ ಮಧ್ಯಾಹ್ನದ ಪೊರ್ತುಗು ಈರು ಖಾಲಿ ಪೋಪಿನ ಸಮತ್ ಏನೊಂಜಿ ಒಣಸಗದಾದನ್ನೆಲ್ಲ ಅರೇಂಜ್ಮೆಂಟ್ ಮನ್ಪೆ ಖಾಲಿ ನುಪ್ಪುಲ ಸಾರ್ಲ ಇರು ಒಣಸು ಮಂತ್ ಪೋಡುಂದು ಎಂಕಲು ಕೃಷಿಕೇರ್ನಾಗಲು ಬಡವೇರನ್ನು ತುಲೆಂಜಿ ಕೃಷಿಕೇರ್ನ ಒಂಜಿ ಚಿಂತನೆ ಬನ್ಯ ಸಾಲೆ ಪೋತಿನಾರತ್ತು ಯಾನ್ ಕಾರ್ಯಕ್ರಮ ಮುಗೀತದ ಇಲ್ಲಾಗ ಪೋಯೆ ಇಲ್ಲಾಗ ಹೋದಾನಾಗ ಆರ್ ಅಜ್ಜಿ ಎನ್ನ ಕೈ ಬುರದೆ ಕೈರು ಸ್ವಾಮೀಜಿ ಒನಸು ಮಲ್ಪೇನು ಹಿರೇಪಾಡಿಯರು ತುಲೆ ಇಂಚಿನ ಚಿಂತನೆ ತುಲೆ ಹಿರೇಪಾಡ್ದು ಸ್ವಾಮಿಲೆ ಒಂದು ಹಿರೆ ಗೊತ್ತಾಣತ್ತೆ ಒಂದು ಹಿರೆ ದಾದೆ ಗೊತ್ತುಂಡೆ ಒಂದು ಪಚ್ಚೆ ಕಲರ್ ಅವೇ ಒಂದು ಏನು ಗೊತ್ತುಂಡೆ ನಮ್ಮ ರಾಷ್ಟ್ರಧ್ವಜದ ಪಚ್ಚೆದ ಸಂಕೇತ ಕಂಡಿರು ಆಯ್ಕೆ ಮಧ್ಯ ಬೊಳಂತೆ ನುಪ್ಪು ಮಾಡಿಯರು ಸ್ವಾಮಿಲೆ ಒಂದು ಬೊಲ್ದು ನುಪ್ಪು ಆವೆ ಬೊಲ್ದಾವೆ ಒಂದು ದಾದೆ ಗೊತ್ತುಂಡೆ ನಮ್ಮ ರಾಷ್ಟ್ರಧ್ವಜದ ಬೊಲ್ದುದ ಸಂಕೇತ ಆವೆ ಕಂಡಿರು ಮಧ್ಯ ಸಾರು ಮಾಯ್ತು ಸಾಂಬಾರು ಮಾಯ್ತದ ಬಂದಿರು ತೂಲೆ ಸ್ವಾಮಿಲೆ ಒಂದು ಕೇಸರಿ ಒಂದು ನಮ್ಮ ರಾಷ್ಟ್ರಧ್ವಜದ ಕೇಸರಿದ ಸಂಕೇತ ಬಂದಿರು ಒಂಜಿ ಉನ್ಪಿನ ನುಪ್ಪುಡ್ಲ ರಾಷ್ಟ್ರದ ಪರಿಕಲ್ಪನೆ ಮಲ್ಪನಂಚಿತಿನ ಅಪ್ಪೆ ಒಂಜಿ ಉನ್ಪಿನ ನುಪ್ಪುಡ್ಲ ಸಹೋದರತ್ವದ ಪರಿಕಲ್ಪನೆ ಅಪ್ಪೆ ಒಂಜಿ ಉನ್ಪಿನ ನುಪ್ಪುಡ್ಲ ಇರೆ ಪನ್ನಗ ಒಂಜಿ ಪಚ್ಚೆ ಮುಸ್ಲಿಂ ಸಮಾಜಕ್ಕೂ ಸೇರಿದಂಡ ಬೊಲ್ದು ಕ್ರಿಶ್ಚಿಯನ್ ಸಮಾಜಕ್ಕೂ ಸೇರಿದಂಡ ಕೇಸರಿ ಹಿಂದೂ ಸಮಾಜಕ್ಕೂ ಸೇರಿನ ಪಂಪಿನ ಉನ್ಪಿನ ನುಪ್ಪುಡೆ ಸಹೋದರತ ಪರಿಕಲ್ಪನೆ ಮಲ್ಪನಂಚಿತ್ತಿನ ಅಪ್ಪೆ ಇಂಚಿತ್ತಿನ ಚಿಂತನೆ ಬರೋಡು ಯಾನ್ ತಮಾಷೆ ಕೇಂಡೆ ಅರ್ಧ ಅಕ್ಕೆ ಅಶೋಕ ಚಕ್ರ ಓಲುಂಡು ಕೇಂಡೆ ಮಧ್ಯ ಕೊಂಚ ಅಪ್ಪಲದ ಇದು ಬಂಡೇರು ಒಣಸಾಲ್ಪಿನ ಅಂತ ಎಲ್ಲ ಅಶೋಕ ಚಕ್ರ ಬಂಡೇರು ಇಂಚಿನ ಪರಿಕಲ್ಪನೆ ದೇವನ ಮೂಜಿ ಒಟ್ಟಾಂಡ ಮಾತ್ರ ಆ ಚಕ್ರ ದುಂಪುವರೆ ಸಾಧ್ಯತೆ ಉಂಡು ಇಜ್ಜಿಂದ ದುಂಪುವರೆ ಸಾಧ್ಯತೆ ಇಜ್ಜಿ ಪಂಪಿನಂಚಿತ್ತಿನ ಒಂಜಿ ಅಪ್ಪನ ಪರಿಕಲ್ಪನೆ ಎಂಚಿನ ಒಂಜಿ ನೆಕ್ದದ ಡಿಗ್ರಿ ಬೋಡ ನಂಕ ಇತ್ಯಾತೆ ನೆಕ್ಕು ಗಿಡಕ್ಕೂ ನೀರು ಮೈತೇರು ಎನ್ ಪ್ರತಿಯೊಂದು ಕಾರ್ಯಕ್ರಮ ಬಂಪೆ ನಮ್ಮ ಮಾತೇರ್ಲ ಕೃಷಿನು ಅಳವಡಿಸ ಓಡು ಬಂದು ನಮ್ಮ ಒಂಜಿ ಕಾಲ ಇತ್ತಂತುಲೆ ನಮ್ಮನ್ನ ಇಲ್ಲಾಗಿ ಏತ್ತು ಬೋಡ ದವಸ ಧಾನ್ಯಲೇನು ಅರಿ ತಾರೈನು ನಮ್ಮ ಹಿರಿಯರ್ ನಗಲು ಬುಲೆಪ ಹೊಂದುತ್ತೇರು ನಮ್ಮ ಒಂಜಿ ಮಾರ್ಕೆಟ್ ಅವಲಂಬಿತ ಜೀವನ ಪದ್ಧತಿ ಇತ್ತುಜ ಇನಿ ನಮ್ಮ ಮಾರ್ಕೆಟ್ ಅವಲಂಬಿತವಾನೆಂಚಿನ ಜೀವನ ಪದ್ಧತಿಡುಲ್ಲ ಇನಿ ಮಾರ್ಕೆಟ್ ಬಂದಾಂಡ ನಂಗೆ ನುಪ್ಪುಜ್ಜಿ ನಂಗೆ ತರಕಾರಿ ಇಜ್ಜಿ ಏನು ಏಪಲ ಪನಂದುಪ್ಪೆ ಆಯ್ನಾತು ಕನಿಷ್ಠ ನಮ್ಮ ಕೃಷಿ ಉತ್ಪನ್ನಲೆ ನಮ್ಮ ಬುಲೆಪಾವನಂಚಿತ್ತಿನ ಪ್ರಯತ್ನ ಮಲ್ಪೋಡು ಎಂಗೊಂಜಿ ಪಾತ್ರ ನೆನಪ ಹಾಕೊಂಡು ಸರ್ದಾರ್ ವಲ್ಲಭಾಯ್ ಪಟೇಲ್ಡ ಬ್ರಿಟಿಷ್ ಅಧಿಕಾರಿ ಇವರಿಗೆ ಕೇಂದ್ರಿಗೆ ವಾಟ್ ಈಸ್ ಯುವರ್ ಕಲ್ಚರ್ ಅಂತ ಕೇಂದ್ರಿಗೆ ಆಯ್ಕೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಪಂಡೇರಿಗೆ ಅವರ್ ಕಲ್ಚರ್ ಈಸ್ ಅಗ್ರಿಕಲ್ಚರ್ ಪಂಡೇರಿಗೆ ಅಗ್ರಿಕಲ್ಚರ್ ನಮ್ಮ ಸಂಸ್ಕೃತಿ ಅವಳು ಕೃಷಿ ನಮ್ಮ ಸಂಸ್ಕೃತಿ ಅವಳು ಒಂಜಿ ಕೃಷಿ ಪ್ರಧಾನವಾಗಿ ನಂಚಿತ್ತಿನ ಹೊಸ ಪರಿಕಲ್ಪನೆಯನ್ನು ಮಲ್ಪನಂಚಿತ್ತಿನ ವ್ಯವಸ್ಥೆಗೆ ನಮ್ಮ ಬರ್ಪಿನಂಚಿತ್ತಿನ ಮಲ್ಲ ಚಿಂತನೆಯನ್ನು ಮನ್ಪೋಡು ನಮ್ಮನ್ನ ಜೋಕ್ಲಿಗೆ ಪೂರ ಒಂಜಿ ಎಡ್ಡೆ ಸಂಸ್ಕಾರ ಸಂಸ್ಕೃತಿನ ಕೊರ್ಲೆ ಏನೊಂದು 20 ವರ್ಷ ದುಮ್ಮೊಂಜಿ ಕತೆ ಪನಂತೆ ಅವೇನೆ ಅನ್ ಕೂಡ ಪಿರಮೂಲ್ ಪನ್ಕ ಅಂತ ಪನ್ಪಿನ ಆಪುಣ ದೇವ ಪನ್ನಾಗ ಎನ್ನ ಕತೆಕ್ಲಿಂಗ್ ಕೂಡ ಎನ್ನ ವೇದಿಕೆಡೆ ಕೆಲವೇರು ಪನ್ಪೇರು ಹಿಂಗೆ ಬಾರಿ ಬೇಜಾರಾಪುಣ ಅವೇನು ಪನ್ನಾಗ ಅವೇನು ಸರಿ ಬಂಡೆದ ಅಲ್ಲತ್ತೆ ಸರಿ ದಾಂತೆ ಪನ್ಪೇರು ಕೆಲವೇರು ಒಂಜಿ ದುಮ್ಮ ಏನು ಕತೆ ಪನಂತೆ ಒಂಜಿ ಊರುಡು ಜನಕ್ಕುಲು ಪೂರ ಒಟ್ಟುಗಾದ ಒಂಜಿ ಗುವೆಲ್ ಸಾರ್ವಜನಿಕ ಬಾವಿ ಗುವೆಲ್ ತೋಡಿಯರಿಗೆ ಆ ಗೂಳೆಲ್ಲ ಒಂಜಿ ಮಲ್ಲ ಸ್ವಾಮಿಲ್ಡ ಉದ್ಘಾಟನೆ ಮಲ್ಪೋಡು ಒಂದು ಕಾಕಜಿ ಪ್ರಿಂಟ್ ಮಲ್ತೇರು ಸ್ವಾಮಿಲೆಗೆ ಹೇಳಿಕೆ ಪೋಂಡು ಆರು ಡೇಟ್ ಕೊರಿಯರು ಕಾಕಜಿ ಪ್ರಿಂಟ್ ಆಂಡು ಊರು ಪೂರ ಲೆಪ್ಪು ಪೋಂಡು ಉದ್ಘಾಟನೆದ ಒಂಜಿ 2 ದಿನ ದುಂಬು 2 ನಾಯಿಲು ಗಲಾಟೆ ಮಲ್ತೊಂದು ಗೂವೆದವಲ ಗುರಿಯಗೆ ಕಂಪೌಂಡ್ ಮಂದಿತ್ತೇರು ಸ್ವಾಮಿಲ್ಲ ಕೆಂಡೂರಿಗೆ ಈರು ಉದ್ಘಾಟನೆ ಮಲ್ಪುನಂಚಿತ್ತಿನ ಗೂವೆಲ್ಗೆ ನಾಯಿಲು 3 ಸೈದ ದಾದ ಮಲ್ಪುನು ನೀರು ಖಾಲಿ ಮಲ್ಪಲೆ ಬರ್ಪೆ ಅಲ್ಲ ಬಂಡೇರು ದಿನ ಬತ್ತಲು ಸ್ವಾಮಿಲ್ ಬತ್ತೇರು ಆ ಊರ್ದಾಗಲು ಒಂಜಿ ಹೊಸ ಅರೇಂಜ್ಮೆಂಟ್ ಮಲ್ದೇರಿಗೆ ಎಂಚ ಉದ್ಘಾಟನೆ ಮಲ್ಪುನು ಬಂದಾಗ ಸ್ವಾಮಿಲ್ಲ ಕೈಟೇ ರಾಟೆ ಕೊಡ್ದು ಸ್ವಾಮಿಲ್ಲ ಕೈಟೇ ಬಲ್ಲು ಕೊಡ್ದು ಸ್ವಾಮಿಲ್ಲ ಕೈಟೇ ಒಂಜಿ ಕೊಡಪ್ಪನ ನೀರು ಹೋಯ್ತದೆ ಸುರುತ್ತ ಒಂಜಿ ಮುಕ್ಕಲು ನೀರು ಸ್ವಾಮಿಲೆಗೆ ಬಲ್ಪೋಡು ಬಂದ ನಿರ್ಣಯ ದೇರಿಗೆ ಅವರು
ಸ್ವಾಮೀಜಿ ನೀರು ದೆಪ್ಪುನಾಗ ದೆತ್ತನು ವೇರು ನೀರು ವಾಸನೆ ಬರ್ಕೊಂಡು ಮೊಗಲ್ ಕೆಂಡರಿಗೆ ನೀರು ಖಾಲಿ ಮಲ್ದ ಜರ ಕೆಂಡರಿಗೆ ಸ್ವಾಮಿಲು ಮೊಗಲ್ದ ಅಂದ್ ಖಾಲಿ ಮಲ್ದ ಪೂರ 2-3 ಸತಿ ಖಾಲಿ ಮಲ್ದ ಆಂಡಲ ವಾಸನೆ ಪೋತು ಜೀವಂಡರಿಗೆ ಆತನಗ ಸ್ವಾಮಿಲು ಮೆಲ್ಲ ನಿಲ್ಕಿನಾಗ ಆ ಗುವೆದ ಉಲಾಯಿ ರಡ್ ನಾಯಿದ ಸೈದಿನ ಪುನೊಕ್ಕುಲೈತ ಉಲಾಯಿ ಉಲ್ಲಾಗೆ 6 ಬಂಡರಿಗೆ ಎಂದ ಏಪ ಮುಟ್ಟೆ ಈ ರಡ್ಡು ಕುರಿದಿನ ನಾಯಿದ ಪುನೊಕ್ಕುಲ್ ನೀರ್ದಲ ಇಲ್ಲನ ಏತ್ ನೀರು ಖಾಲಿ ಮಲ್ತನ ನೀರು ಖಾಲಿ ಹಾಪುನು ಹೊರತು ವಾಸನೆ ಖಾಲಿ ಆಪುಜಿ ಸುರುವ ನಾಯಿದ ಪುನೊಕ್ಕಲಿನ ದೆಪ್ಪುಲೆ ಬಂಡರಿಗೆ ಅಂಚ ರಡ್ಡು ನಾಯಿದ ಪುನ ದೆತ್ತದು ಬೊಕ್ಕ ನೀರು ಖಾಲಿ ಆಯಿ ಬೊಕ್ಕ ದೆತ್ತಿನ ನೀರು ಪರಿಮಳಯುಕ್ತವಾದ ಬತ್ತನಿಗೆ ಅಂಚ ಈ ನಮ್ಮ ದೇಹ ಪನ್ಪಿನಂಚಿತ್ತಿನ ಗುವೆಲ್ದ ಉಲಾಯಿ ಏಪ ರಾಗ ದ್ವೇಷ ಪನ್ಪಿನಂಚಿತ್ತಿನ ರಡ್ಡು ನಾಯಿಲುಲ್ಲನ ಅದ ಮುಟ್ಟ ನಮ್ಮನ ಸಮಾಜ ಹತ್ರ ನಮ್ಮನ ಜೀವನ ಎಡ್ಡವರ ಸಾಧ್ಯಜ್ಜಿ ಪನ್ಪಿನಂಚಿತ್ತಿನ ಪಾತೆರೋನು ಒರಿ ಸ್ವಾಮೀಜಿ ಪನ್ಪೇರು ಉದೇ ನಮ್ಮ ಜೋಕ್ಲೆ ಕಲ್ಪವನ ನಮ್ಮೈತೆ ಟಿ ವಿದ ಬಗ್ಗೆ ಇರ ಪಂಡೇರು ನಮ್ಮನ ಇನಿ ಮದ್ಯಪಾನದ ಬಗ್ಗೆ ಪಂಡೇರು ಫಾದರ್ ಇನಿ ನಮ್ಮ ಸಮಾಜ ಹಾಳವರ ಮುಖ್ಯ ರಡ್ಡು ವಸ್ತುಲು ಇನಿ ಅರ್ಜೋ ಹಾಳಾತೆರಡ ಮದ್ಯಪಾನೋರ್ದ ಹತ್ರ ಕಾಂಡೆಯನ್ ತೂಪೆ ಕೊಲ್ಲೂರು ಪೋನಾಗ ಅರ್ಧ ಚಡ್ಡಿ ಪಾಡೊಂದು ಜಾಗಿಂಗ್ ಮಲ್ತೊಂದು ಉಪ್ಪೇರು ಮಾತ ರೋಡುಡು ಪಿರ ಬಣ್ಣಗೆ 10-11 ಗಂಟೆ ಲೇಟ್ ಆನಾಗ ತೂಪೆ ಅತಿ ಹೆಚ್ಚಿನ ಭಾರತ ಎದುರು ಚಡ್ಡಿ ಪಾಡೊಂದು ಬೂರೊಂದು ಇಪ್ಪು ಆಯ್ತು ಒಂದು ಅವಸ್ಥೆ ತುಂಬೊಂದು ಓಪಿನ ಕಾಂಡೆ ಜಾಗಿಂಗ್ ಓಪಿನಿ ಬಯ್ಯನಗ ತುಂಬೊಂದು ಓಪಿನ ಅಂಚಿತ್ತಿನ ವ್ಯವಸ್ಥೆ ಪೊಂಜವಾಲ ತೆರಡ ಟಿವಿ ಸೀರಿಯಲ್ ಈ ಟಿವಿ ಸೀರಿಯಲ್ ಇನಿ ನಮ್ಮನ ಸಮಾಜನು ಹಾಳು ಮಲ್ಪನಂಚಿತ್ತಿನ ಸ್ಥಿತಿಗೆ ಬೈದ ಆ ಸೀರಿಯಲ್ ತೂಲೆ ಆಲೋಚನೆ ಮಲ್ಪಲೆ ಒಡೆ ಮುಟ್ಟ ಒಂಜಿ ಎಡಿಕ್ಷನ್ ಮನ್ಪೆರಾಯ್ತು ಒಡೆ ಮುಟ್ಟ ಆತನು ಬಂದಾಗ ಒಂಜಿ ಇಲ್ಲಲು ಕಲ್ವೇರು ಬೊಗ್ಗಿಯರಿಗೆ ಪೊಲೀಸ್ ಸ್ಟೇಷನ್ ಹೋಯ್ರಿಗೆ ಕಲ್ವೇರು ಬೊಗ್ಗಿಯರು ಬಂಡದೆ ಪೊಲೀಸ್ ಸ್ಟೇಷನ್ ಪೋನಾಗ ಪೊಲೀಸ್ ಮಾಜಾರ್ ಮಲ್ಪನ ಕೇಂದ್ರಿಗೆ ಏತು ಪೊರ್ತುಗು ಟಿವಿ ನಿಗಲ್ನ ಇಲ್ಲಾಗ ಕಲ್ವೇರು ಬತ್ತೀನಿ ದಾದ ಮಾತಕ್ಕೊನು ಏನು ಪೂರ ಮಾಜಾರ್ ಮಲ್ಪ ನಿಗಲೆಗೆ ಎದಾಗ ಗೊತ್ತಾಯಿನಿ ಪನ್ನಾಗ ಇಂಬಲ್ ಪಂಡಾಲಿಗೆ ಎಂಕಲೆಗೆ ಆ ಎದಾಗ ಬೈದೆ ಎಂದು ಗೊತ್ತುಜ್ಜಿ ಎಂಕಲೆ ಕಂಡಿನಿ ಎದಾಗ ಅಂದು ಗೊತ್ತಾಯಿನಿ ಪನ್ನಾಗ ಆ ಟಿವಿನ ಪತ್ತೊಂದು ಪೋನಾಗ ಸೀರಿಯಲ್ ತೂನಾಗ ಎಂಕಲೆ ಗೊತ್ತಾಯಿನಿ ಅಂಡಲ್ಗೆ ಅಡೆ ಮುಟ್ಟದ ಒಂಜಿ ಪರಿಸ್ಥಿತಿ ನಾವು ಇನ್ನು ಬದುಕೊಂದಿಲ್ಲ ಗೋಲು ಇಲ್ಲ ನಮ್ಮನ ಸಂಸ್ಕೃತಿ ಆಲೋಚನೆ ಮನ್ಪಲೆ ಕಡೆತೇನು ಪಾತ್ರೆ ಹೆಚ್ಚು ಪೊತ್ತನ ಪಾತ್ರೆನ ಪೊರ್ತದೆ ಅವನ ಮಸ್ತ್ ಪೊರ್ತಾತಂದು ಅಂಡ ಕಡೆತ ಒಂಜಿ ಪಾತ್ರೆ ಪನ್ಪೇನು ಜಾರ್ಜ್ ಬರ್ನಾರ್ಡ್ ಶಾ ಒಂಜಿ ಕಥೆನ್ ಪನ್ಪೇರು ಜಾರ್ಜ್ ಬರ್ನಾರ್ಡ್ ಶಾ ಹುಷಾರ್ದ ಅಂತ ತೆಪ್ಪುನು ಜಾರ್ಜ್ ಬರ್ನಾರ್ಡ್ ಶಾಗ್ ಹುಷಾರ್ದ ಅಂತ ತೆಪ್ಪುನಾಗ ಡಾಕ್ಟ್ರೇ ಫೋನ್ ಮಲ್ಪೋಯ್ರು ಡಾಕ್ಟರ್ ಪನ್ಪೇರು ಹಿಂಗೆ ಬರ್ರೆ ಆಪು ಇಜ್ಜಿ ಬರೋಡೆ ಹಿಂಗೆ ತಿಗಲೆ ಬೇನೆ ಒಂದು ಅರ್ಜೆಂಟ್ ಬರೋಡು ಪನ್ಪೇರು ಜಾರ್ಜ್ ಬರ್ನಾರ್ಡ್ ಶಾ ತೂವರೆ ಪರೀಕ್ಷೆ ಮಲ್ಪರೆ ಡಾಕ್ಟ್ರ್ ದೂರೋಡ್ದು ಬರ್ಪೇರು ಬರ್ನಾರ್ಡ್ ಶಾನ ಮೂಜಿನ ನಲೈನು ಮಾಲಿಗೆ ಮಿತ್ತಾರ್ನ ಇಲ್ಲಿಪ್ಪುಡು ಡಾಕ್ಟ್ರ್ ನಡ್ತೊಂದೆ ಲಿಫ್ಟ್ ಇತ್ತಿಗೆ ಮಿತ್ತು ಪೋದು ಬನ್ನಾಗ ಅರೆಗೆ ಆಯಾಸ ಅದು ತಿಗಲೆ ಬೇನೆ ಅವರ ಶುರುವಪ್ಪುಂಡು ಡಾಕ್ಟ್ರ್ ಬರ್ನಾರ್ಡ್ ಶಾರ್ದಲ ಪ್ರಾಯದಾರ ಮೇರು ಪೋದು ಅವಳು ಪೋದು ಸೋಫದ ಕೈತಾಲ್ಕುದೊಂದು ಮಿತ್ತು ತಿರ್ತು ಉಸುಲ್ ಪೋದು ಎಂಕೆ ತಿಗಲೆ ಬೇನೆ ಹಾಪುಂಡು ಬಂದು ಬೊಬ್ಬೆ ಬಾಡ್ನಾಗ ಜೈದಿನಂಚಿತ್ತಿನ ಬರ್ನಾರ್ಡ್ ಶಾ ಪಾರ್ಬತ್ದು ಅರೆಗು ಚಾ ಮಲ್ತು ಕೊಡ್ದು ಸರ್ಬತ್ ಕೊಡ್ದು ಪೂರ ಟ್ರೀಟ್ಮೆಂಟ್ ಮಲ್ತು ಕೊಡ್ಪೇರು ಲಕ್ಕೊಂದು ಇತ್ತು ಜೇರು ಡಾಕ್ಟ್ರ ಬಂತೇರು ಸುರುಟ್ಟು ಎಂಗ್ ಲಕ್ಕರ್ ತೀರುಜಿ ಎಂಗ್ ನಡಪರೆ ಆಪುಜಿ ಒನಸ್ಲ ಮಲ್ದುಜಿ ಅನ್ಪೇರು ಬರ್ನಾರ್ಡ್ ಶಾಗ ಬರ್ನಾರ್ಡ್ ಶಾ ಪೂರ ಡಾಕ್ಟ್ರೇ ಮಲ್ತು ಕೊಡ್ದು ಡಾಕ್ಟ್ರೇ ಅನ್ನು ಬರ್ಪೆ ಏನ ಬಿಲ್ ಕೊರು ಚೀಟ್ ಕೊರಿಯರು ಮೇರ್ಕೆಂಡು ರೇಗಿ ಯಾನೇ ಉಪಚಾರ ಮಲ್ದಿನಿ ಯಾನು ಇರೇ ಬಿಲ್ ಎಂಚಿನ ಕಿರೇಗಿ ಒಂಡೆ ಈ ಎಂಜಿನ ಹೆಂಗೆ ಫೋನ್ ಮಲ್ ಬಂದ ಲಕ್ಕರ್ದಿ ರುಜಿ ಬಂತ ದಾಲ ಜತೊಂಡ್ರೆ ಆಪುಜಿ ಬಂದ ಇತ್ತೆ ತುಲಟ್ ಹೆಂಗೆ ಚಾ ಮಲ್ತು ಕೊರಿಯ ಹೆಂಗೆ ಸರ್ಬತ್ ಮಲ್ತು ಕೊರಿಯ ಲಕ್ಕದ ಅರ್ಧ ಗಂಟೆ ಉಂತೊಂಡ ಪೂರ ನಿನ್ನ ಕಾಯಿಲೆ ಗುಣಾಡತ ಬಿಲ್ ಕೊರ್ಲ ಒಂಡೆ ನೇತ ಅರ್ಥದಾದ ಬನ್ನಗ ಬರ್ನಾರ್ಡ್ ಶಾ ಪನ್ಪೇರು ನಮ್ಮ ಬೊಕ್ಕೊರಿಯಾಗ ಉಪಕಾರ ಮಲ್ಪರೆ ಪೋಯಡ ಬೊಕ್ಕೊರಿಯ ಕಾಳಜಿ ಮಲ್ಪರೆ ಪೋಯಡ ನಮ್ಮ ಕಾಯಿಲೆ ಗುಣ ಆಪುಂಡು ನಮ್ಮ ಮಾನಸಿಕ ಕ್ಲೇಶಲು ಗುಣ ಆಪುಂಡು ಪನ್ಪಿನ ಚಿತ್ತಿನ ಸಂದೇಶನು ಬರ್ನಾರ್ಡ್ ಶಾ ಪನ್ಪೇರು ಭಗವಾನ್ ಬುದ್ಧ ದೇವರು ಒಂಜಿ ಕರೆಕ್ಟ್ ಪನ್ಪೇರು ದಾದ ಪನ್ನಾಗ ಭಗವಾನ್ ಬುದ್ಧಡವರಿಕೇನ್ವೇರು ಏರು ಎಡ್ಡೆಂತಿನಗುಲು ಏರು ಹಾಳು ಜನಕ್ಕುಲು ಕೇನ್ನಾಗ ಭಗವಾನ್ ಬುದ್ಧ ಪನ್ಪೇರು ಎಡ್ಡೆ ಜನಕ್ಕುಲು ಏರು ಪನ್ನಾಗ ಬೊಕ್ಕೊರಿಯನ ಬಗ್ಗೆ ಅಕ್ಕರೆ ಎತ್ತಿನಾಗಲು ಪ್ರೀತಿ ಪ್ರೇಮ ಎತ್ತಿನಾಗಲು ಆಗಲು ಎಡ್ಡೆ ಜನಕ್ಕುಲು ಬೊಕ್ಕೊರಿಯನ ಬಗ್ಗೆ ಅಕ್ಕರೆ ದಾಂತಿನೇ ಆಯ ಹಾಳು ಜನ ಪನ್ಪಿನಂಚಿತ್ತಿನ ಒಂಜಿ ವಿಚಾರನು ಭಗವಾನ್ ಬುದ್ಧ ದೇವರು ಪನ್ಪೇರು ಅಂಚಿನ ಪಾತೆರನು ಪಂಡದು ಏನು ಜೋಕ್ಲಿಗೆ ಒಂದು ಎಡ್ಡೆ ಸಂಸ್ಕಾರ ಕಲ್ಪಲೆ ನಮ್ಮ ಮಾತಿರ್ಲ ಕಷ್ಟೊಡಿಪ್ಪುವ ಇನಿ ಮಸ್ತ್ ಬಂಗೋಡುಲ್ಲ ಇತ್ಯಾತಿ ಪಂಡೇರು ಫುಡ್ ಬಗ್ಗೆ ಪಂಡೇರು ಎತೋ ಜನಕ್ಕೆ ಇನಿ ಆಹಾರ ಇಜ್ಜಿ ಕಷ್ಟ ಇಪ್ಪುಂಡು ಆಂಡ ಆ ಕಷ್ಟದಾಲ ಮಸ್ತ್ ಮನಸ್ಸಿಗೆ ಹಚ್ಚೆ ಉಂಟು ದೇಪನ್ನಾಗ ಈ ಜೀವನನೇ ಒಂದು ಕಷ್ಟಮಯವಾಯಿನ ಜೀವನ ಮಾತೆರೆಗಳ ಇಂಜಿನ ಬಣ್ಣ ಎಂಕಲಿಗೆ ದೇವರು ಕಷ್ಟ ಕೊಡ್ತೀನಿ ಇನ್ನು ಬಂದು ನಮ್ಮ ಎನ್ನೊನ್ನು
ಈ ಒಂದು ಸರ್ತಿ ಒರಿ ಭಾರಿ ಗಲಾಟೆ ಮಲ್ತೆಗೆ ಈ ದೇವರ ಹಿಂಗೆ ಬೆರಿಕ್ ಕಷ್ಟ ಕೊಡ್ತೀನಿ ದಾದ ಅಂತ ಲಾಸ್ಟ್ಗೆ ದೇವರಂಗೆ ಪಂಡೇರಿಗೆ ಈ ಒಂಜಿ ಬೇಲೆ ಮಲ್ಪಲ ಏನೊಂಜಿ ಬಾರಿ ಮಲ್ಲ ಕಷ್ಟದ ಎಕ್ಸ್ಚೇಂಜ್ ಮೇಲ ಮಲ್ಪುಗ ಅವಂಡರಿಗೆ ಮಾತ ಜನಕ್ಕುಲ್ಲ ಪನೊಂದುಲ್ಲೇರು ಕಷ್ಟ ಬಂಡದೆ ನಿನ್ನ ಕಷ್ಟವನ್ನು ಪೂರ ಗೋಣಿಡಿ ಚೀಟಿದಿಂದ ಹೋದ ಬಲ ಆನಿ ಒಂಜಿ ದಿನ ಹಾಲಿಡ್ ಮಾತೆರ್ಲ ದೀಕಾನಿ ಎಕ್ಸ್ಚೇಂಜ್ ಮಲ್ಪುಗ ಅನ್ಮಾಡದು ಮಾತೆರ್ಲ 11 ಬತ್ತೆರಿಗೆ ಊರ್ದಾಗುಲು ಪೂರ ಕಷ್ಟ ಆಗ್ಲು ಬರೆಯೋದು ಗೋಣಿಡು ದಿಂಜಾದು ಕೆಲವ್ರನ್ನ ಚೀಲಾವಡು ಕೆಲವ್ರನ್ನ ಗೋಣಿಡು 11 ಬತ್ತೆರಿಗೆ ಒರಿ ಕಾಲಿಗೆ ಇಟ್ಟು ಬರೋನ್ನುತ್ತೆಗೆ ಬೇಕೇಂಡೆಗೆ ಬಹುಶಃ ಬೇಗ ಕಷ್ಟನೇ ಇಜ್ಜಿ ತೋಜುನು ಒಂದು ಮಾಡೋದು ಕೇನ್ನಾಗ ಬಂದು ಇಜ್ಜಿಯನ್ನು ಲಾರಿಡ್ ಬರೋದೊಂದು ಪಿರಾವ್ರದ್ದು ಬಂಡೆಗೆ ಅಂಚ ಮಾತಾಂಡು ಒಟ್ಟಿಗೂ ಹಾಲಿಡು ಬಾಡಿಯರಿಗೆ ಮಾತೆರ್ನ ಕಷ್ಟ ದೇವರ ಬಂಡೇರಿಗೆ ತುಲ ಯಾನೊಂಜಿ 2-3 ಮಿನಿಟ್ 40 ನಿಮಿಷದ ಪೊರ್ತುಗು ಕರೆಂಟ್ ಆಫ್ ಮಲ್ಪೆ ನಿಗುಲು ಕಷ್ಟವನ್ನು ಎಕ್ಸ್ಚೇಂಜ್ ಮಲ್ಪೋಲಿ ಆಯನ ನಿಕ್ ಉಮೇನ ನಿಕ್ ಓಲ ಎಕ್ಸ್ಚೇಂಜ್ ಮಲ್ಪೋಲಿ ಪಕ್ಕ ನಿಗುಲು ಆಯನ ಕಷ್ಟ ನಿಕ್ ಬರ್ಪು ನಿನ್ನ ಕಷ್ಟ ಆಗಿ ಬೋಪುನು ಬಂದ ಬಂಡೆಗೆ ಬೇ ಪೋತಿನಿ ಕರೆಂಟ್ ದೆಪ್ಪುನಾಗ ಇಮೇನೇ ಪತ್ತೊಂದು ಕುದೊಂದಿಗೆ ದಟ್ ಕೇಂಡರಿಗೆ ದೇವರು ಇದಾಗಿ ಎಕ್ಸ್ಚೇಂಜ್ ಮಲ್ಪಿಗೆ ಅಂದು ಎನ್ನಾಂಡಲ ಗೊತ್ತುತ್ತಿನ ಕಷ್ಟ ಮಾರ್ಯಾರ ಆಗಲ್ಲ ಎಂಚಿನ ಕಷ್ಟನ ಏರೆ ಗೊತ್ತಿ ಎಂಕ ಅವು ಓಡ್ತಾ ಇರಿ ಎನ್ನನೇ ಅವು ಉಲ್ವಂಡೆಗೆ ಅಂಚ ಏನ ಮನ್ನಾಗ ನಮ ಎನ್ನು ನಂಕ ನಮನ ಕಷ್ಟನೇ ನಾವು ಮಲ್ಲನ್ ಎನ್ನುವ ನಮನ ಕಷ್ಟ ಪ್ರಪಂಚವು ನನ್ನಲ ಮಸ್ತ್ ಕಷ್ಟದಾಗಲುಲ್ಲೇರು ಏತೋ ಜನ ಬಂಜಿಗಿದ ಅಂತೆ ಏತೋ ಜನ ವಿದ್ಯಾಭ್ಯಾಸದ ಅಂತೆ ಮಸ್ತ್ ಜನ ಉಳ್ಳೇರು ಅಗಲಿಗೆ ನಮ್ಮ ಒಂಜಿ ಧ್ವನಿ ಹಾಕ ಅಗಲಿಗೆ ಸಾಯ ಮನ್ಪುನ ಮೆಲ್ಲ ಕೆಲಸ ಮನ್ಪುಗ ಈ ಸೌಹಾರ್ದ ವೇದಿಕೆ ಯಾನ್ ಎಕಡೆ ಪನ್ನೆ ಲೆಕ್ಕನೆ ಒಂಜಿ ಕೃಷಿ ಚಿಂತನೆ ಎಕಡೆ ಪಂಡತುಲು ಒಂಜಿ ಅಪ್ಪೆ ಎಜುಕೇಶನ್ ದಾಂತಿನ ವಿದ್ಯೆ ದಾಂತಿನ ಅಪ್ಪೆಲ ರಾಷ್ಟ್ರದ ಚಿಂತನೆ ಸಹೋದರತ ಚಿಂತನೆ ಮಲ್ತು ಅಂತನ ಅಂಚನೆಯ ಸೌಹಾರ್ದತೆ ನಮ್ಮನ ಉಲ ಇಪ್ಪಡು ಪನ್ಪಿನ ಪಾತಿರನು ಪಣದೆಯನ್ನ ಪಾತಿರನು ದೇವರಿಗೆ ಸಮರ್ಪಣ ಅಲ್ಪ ಕೃಷ್ಣ ಅರ್ಪಣ ವಸ್ತು. ಸನ್ಮಾನ್ಯ ನಗರಾಭಿವೃದ್ಧಿ ಮತ್ತು ವಸತಿ ಸಚಿವರಾದ ಕರ್ನಾಟಕ ಸರ್ಕಾರ ಅದರ ಸಚಿವರಾದ ಜನಾಬ್ ಯು ಟಿ ಖಾದರ್ ಅವರು ಈ ಸಮಾರಂಭಕ್ಕೆ ಆಗಮಿಸಬೇಕಾಗಿತ್ತು. ಅವರನ್ನು ವಿಶೇಷ ಆಹ್ವಾನಿತರಾಗಿದ್ದರು. ಕಾರಣಾಂತರದಿಂದ ಅನಿವಾರ್ಯ ಕಾರಣಗಳಿಂದ ಅವರಿಗೆ ಇಲ್ಲಿಗೆ ಆಗಮಿಸಲು ಸಾಧ್ಯವಾಗಲಿಲ್ಲ. ಅವರನ್ನು ಸಂದೇಶವನ್ನು ಬರೆದು ಕಳಿಸಿಕೊಟ್ಟಿದ್ದಾರೆ. ಅದನ್ನು ನಾನು ನಿಮ್ಮ ಮುಂದೆ ಓದಲು ಬಯಸುತ್ತೇನೆ. ಇಂದಿನ ವಿಶ್ವವು ವೈಜ್ಞಾನಿಕ ಮತ್ತು ತಂತ್ರಜ್ಞಾನದಲ್ಲಿ ಪ್ರಗತಿಯ ಉತ್ತುಂಗವನ್ನು ತಲುಪಿದೆ. ಆ ನಿಟ್ಟಿನಲ್ಲಿ ನಮ್ಮ ದೇಶವು ಅದರಲ್ಲಿ ಹಿಂದೆ ಬಿದ್ದಿಲ್ಲ. ಆದರೆ ಮನುಷ್ಯನು ತನ್ನ ಸೌಕರ್ಯಕ್ಕಾಗಿ ಎಲ್ಲವನ್ನೂ ದಕ್ಕಿಸಿಕೊಂಡು ತನ್ನ ಕೈಗಡಗುವಂತೆ ಮಾಡಿದ್ದಾನೆ. ಆದರೂ ದುರಾದೃಷ್ಟವಶಾತ್ ಮಾನವರಲ್ಲಿರುವ ಸಂಕುಚಿತ ಚಿಂತನೆಗಳು ಸ್ವಯಂ ಮಾನವರನ್ನೇ ದೌರ್ಬಲ್ಯದತ್ತ ಕೊಂಡೊಯ್ಯುತ್ತಿರುವುದು ದುರಾದೃಷ್ಟಕರ. ಈ ಸಂದರ್ಭದಲ್ಲಿ ಮನುಷ್ಯನು ತನ್ನ ಬದುಕಿನ ವಾಸ್ತವಿಕತೆಗಳನ್ನು ಅರಿತುಕೊಂಡು ಶಾಂತಿ ನೆಮ್ಮದಿಯ ಸಮಾಜವನ್ನು ಕಟ್ಟಿ ಬೆಳೆಸಬೇಕಾದದ್ದು ಇಂದಿನ ಅತ್ಯವಶ್ಯಕವಾಗಿದೆ. ಉಲ್ಲಾರ ಸದ್ಭಾವನಾ ವೇದಿಕೆಯು ಹಮ್ಮಿಕೊಂಡಿರುವಂತಹ ಈ ಸೌಹಾರ್ದ ಕೂಟವು ಈ ಪ್ರದೇಶದ ಎಲ್ಲ ಜನರನ್ನು ಒಟ್ಟಿಗೂಡಿಸಿ ಸದ್ಭಾವನೆಯಿಂದ ಸೌಹಾರ್ದದಿಂದ ಹೋಗುವಂಥ ಈ ಸಮಾರಂಭವು ಶಾಂತಿ ಸೌಹಾರ್ದಕ್ಕೆ ಒಂದು ಮಾದರಿಯಾಗಿದೆ. ಈ ಸನ್ಮಾನ್ಯ ನಗರಾಭಿವೃದ್ಧಿ ಮತ್ತು ವಸತಿ ಸಚಿವರಾದ ಯು ಟಿ ಖಾದರ್ ತನ್ನ ಸಂದೇಶದಲ್ಲಿ ಈ ಮೂಲಕ ತಿಳಿಸಿದ್ದಾರೆ. ಸದ್ಭಾವನಾ ವೇದಿಕೆ ಉಳ್ಳಾಲ ಇದರ ವತಿಯಿಂದ ಹಮ್ಮಿಕೊಂಡಿರುವಂತಹ ಸೌಹಾರ್ದ ಕೂಟದಲ್ಲಿ ಈವರೆಗೆ ಎಲ್ಲ ಧರ್ಮದ ಗೌರವಾನ್ವಿತರು ಬಹಳ ಉತ್ತಮವಾದ ಸಂದೇಶಗಳನ್ನು ನಮಗೆ ನೀಡಿದ್ದಾರೆ. ಈಗಾಗಲೇ ವೇಳೆ ಮೀರುತ್ತಾ ಇದೆ. ನಾನು ಹೆಚ್ಚು ಏನು ಹೇಳಲಿಕ್ಕೆ ಇಷ್ಟಪಡದೆ, ಸದ್ಭಾವನಾ ವೇದಿಕೆ ಸಾಮಾಜಿಕ ಸಾಮರಸ್ಯದಲ್ಲಿ ನಾವೆಲ್ಲ ಭಾಗಿಯಾಗಬೇಕು. ಬದುಕಿರುವಷ್ಟು ದಿನ ನಾವೆಲ್ಲರೂ ಸೌಹಾರ್ದತೆಯಿಂದ ಬಹಳ ಪ್ರೀತಿಯಿಂದ ಬದುಕಬೇಕು ಅನ್ನತಕ್ಕಂತಹ ಬಹಳ ಮಹದಾಶೆಯನ್ನಿಟ್ಟುಕೊಂಡು ಕಳೆದ ಸುಮಾರು 3 ವರ್ಷದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಈದ್ ಸೌಹಾರ್ದ ಕೂಟ, ದೀಪಾವಳಿ, ಕ್ರಿಸ್ಮಸ್ ಇದನ್ನೆಲ್ಲ ನಾವು ಆಚರಿಸ್ತಾ ಬಂದಿದ್ದೇವೆ. ನಾವೆಲ್ಲ ಒಟ್ಟಾಗಿ ಸೇರಿ ನಮ್ಮ ಹಬ್ಬಗಳನ್ನು ಆಚರಿಸಿದಾಗ ಅನ್ಯ ಧರ್ಮೀಯರಿಗೂ ನಮ್ಮ ಧರ್ಮದ ಬಗ್ಗೆ ಅನುಭವಗಳು, ಆಸಕ್ತಿಗಳು ಮೂಡ್ತಾರೆ.
ಇದೆಲ್ಲವನ್ನು ತಿಳ್ಕೊಂಡಾಗ ನಮಗೆ ಅನಿಸುವುದು ಒಂದೇ, ಎಲ್ಲ ಧರ್ಮಕ್ಕಿಂತ ಶ್ರೇಷ್ಠವಾದ ಧರ್ಮ ಒಂದಿದ್ದರೆ ಅದು ಖಂಡಿತವಾಗಿಯೂ ಮಾನವ ಧರ್ಮ. ಹೀಗಿರುವಾಗ ಎಲ್ಲ ಧರ್ಮದ ಸಾರಗಳು ಹೀಗಿರುವಾಗ ನಾವೆಲ್ಲ ನಮ್ಮಲ್ಲಿ ಯಾಕೆ ಕಚ್ಚಾಡಬೇಕು? ಬಂಧುಗಳೇ, ನಾವೆಲ್ಲ ನಮ್ಮ ಧರ್ಮವನ್ನು ಪೂಜಿಸೋಣ, ಪರಧರ್ಮವನ್ನು ಗೌರವಿಸೋಣ. ದೇವರು ಕೊಟ್ಟಂತಹ ಈ ಪವಿತ್ರವಾದ ಜನ್ಮವನ್ನು ಕೆಟ್ಟ ಕೆಲಸಗಳಿಗೆ ತೊಡಗಿಸದೆ ಸತ್ಕಾರ್ಯಗಳನ್ನು ಮಾಡೋಣ. ಸಾಧ್ಯವಾದರೆ ಉಪಕಾರ ಮಾಡೋಣ. ಉಪದ್ರ ಕೊಡದೆ ಇರಲು ಶ್ರಮಿಸೋಣ. ಅತಿ ಆಸೆ ನಮಗೆ ಬೇಡ. ಇದ್ದುದರಲ್ಲಿ ನಾವೆಲ್ಲ ತೃಪ್ತಿಯನ್ನು ಪಡೋಣ. ಕೋಪ ಯಾವತ್ತಿಗೂ ಒಳ್ಳೆಯದಲ್ಲ. ನಾವೆಲ್ಲ ಹಸನ್ಮುಖದಿಂದ ಇರೋಣ. ನಮ್ಮ ಮುಂದಿನ ಪೀಳಿಗೆಗೆ ಒಂದು ಭಯಮುಕ್ತ, ಶಾಂತಿ, ಸೌಹಾರ್ದತೆಯ, ಸಾಮರಸ್ಯದ ಸಮಾಜವನ್ನು ಕಟ್ಟಿಕೊಡಲು ನಾವೆಲ್ಲ ಮನಪೂರ್ವಕವಾಗಿ ಶ್ರಮಿಸೋಣ. ಇದಕ್ಕೆ ನೀವು ಎಲ್ಲ ಸೇರಿ ಈ ಸಮಾಜದ ಏಳಿಗೆಗೋಸ್ಕರ ನಾವೆಲ್ಲ ಸೇರಿ ದುಡಿಯೋಣ ಅನ್ನತಕ್ಕಂತಹ ಮಾತುಗಳನ್ನು ಹೇಳುತ್ತಾ, ನಮ್ಮ ಸಂದೇಶ, ನಮ್ಮ ಧರ್ಮ ನಮ್ಮೊಂದಿಗೆ ಇರಲಿ, ನಮ್ಮ ಸ್ನೇಹ ಎಲ್ಲರೊಂದಿಗೆ ಇರಲಿ ಎಂದು ಹೇಳುತ್ತಾ, ಒಳಿತು ಮಾಡು ಮನುಷ್ಯ ನೀ ಇರೋದು 3 ದಿವಸ ಅನ್ನತಕ್ಕಂಥ ಮಾತನ್ನು ಮತ್ತೊಮ್ಮೆ ನೆನಪಿಸುತ್ತಾ ನಿಮ್ಮೆಲ್ಲರಿಗೂ ಗೌರವದ ವಂದನೆಗಳನ್ನು ವಂದಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸದ್ಭಾವನಾ ವೇದಿಕೆಯ ಈ ಸೌಹಾರ್ದ ಕೂಟವನ್ನು ಅತ್ಯಂತ ಸುಸೂತ್ರವಾಗಿ ಮತ್ತು ಯಶಸ್ವಿಯಾಗಿ ನೆರವೇರಿಸಲು ಅನುಗ್ರಹಿಸಿದ ಸರ್ವಶಕ್ತನಾದ ನಮ್ಮೆಲ್ಲ ಸೃಷ್ಟಿಕರ್ತನಾದ ದೇವನಿಗೆ ಅನಂತ ಕೃತಜ್ಞತೆಯನ್ನು ಸಮರ್ಪಿಸುತ್ತೇನೆ. ಅದೇ ರೀತಿ ನಮ್ಮ ಕರೆಗೆ ಹೋಗೊಟ್ಟು ತಮ್ಮ ಅಮೂಲ್ಯ ಸಮಯವನ್ನು ನಮಗಾಗಿ ವಿನಿಯೋಗಿಸಿದ ಮತ್ತು ತುಳು ನುಡಿಮುತ್ತುಗಳಿಂದ ನಮ್ಮ ಮನೋರಂಜನೆ ಮಾಡಿದಂತಹ ಆದರಣೀಯ ಶ್ರೀ 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 ಈಶ ವಿಠಲ ಸ್ವಾಮೀಜಿ, ಸಾಂದೀಪನಿ ಸಾಧನಾಶ್ರಮ ಶ್ರೀ ಕ್ಷೇತ್ರ ಕೇಮಾರು ಅವರಿಗೂ ಸದ್ಭಾವನಾ ವೇದಿಕೆಯ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ. ನಮ್ಮ ಊರಿನ ಪ್ರಸಿದ್ಧ ನಿತ್ಯಾಧಾರ ಚರ್ಚಿನ ಧರ್ಮಗುರುಗಳಾದ ಮತ್ತು ನಮ್ಮ ಊರಿನ ಮಾರ್ಗದರ್ಶಕರು ಆದ ರೆವರೆಂಡ್ ಫಾದರ್ ಇಲಿಯಾಸ್ ಡಿಸೋಜರಿಗೂ ಹೃತ್ಪೂರ್ವಕವಾದ ಧನ್ಯವಾದ ಅರ್ಪಿಸುತ್ತಿದ್ದೇನೆ. ಅದೇ ರೀತಿ ನಮ್ಮ ಸ್ಥಳೀಯ ಮಸ್ಜಿದುಲ್ ಹುದಾ ಇದರ ಹತೀಬರಾದ ಹಾಗೂ ಸಾಧಾರಣವಾಗಿ ಎಲ್ಲ ಸಮಾರಂಭಗಳಲ್ಲಿ ಉತ್ತಮವಾದ ಮಾತಿನಿಂದ ಉಪದೇಶ ನೀಡುವಂತಹ ಕಿರಿಯರಾದ ಜನಾಬ್ ಮೊಹಮ್ಮದ್ ಕುನ್ನಿಯವರಿಗೂ ಹೃತ್ಪೂರ್ವಕವಾದವನ್ನು ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಸಮಾರಂಭಕ್ಕೆ ಆಕರ್ಷಕ ಮೆರುಗನ್ನು ನೀಡಿದ ನಾಳೆ ಪತ್ರಿಕೆಗಳಲ್ಲಿ ಸಮಾರಂಭದ ಆಕರ್ಷಕ ವರದಿಯನ್ನು ನೀಡಿರುವಂತಹ ಪತ್ರಕರ್ತರು ಇಲ್ಲಿದ್ದರೆ ಅವರೆಲ್ಲರಿಗೂ ವರದಿಗಾರರಿಗೂ ನಾನು ಸದ್ಭಾವನಾ ವೇದಿಕೆ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಅತಿಥಿಗಳನ್ನು ಸಭಿಕರನ್ನು ಸ್ವಾಗತಿಸಿದ ವೇದಿಕೆಯ ಉಪಾಧ್ಯಕ್ಷರಾದ ಶ್ರೀ ಜಾಸ್ಲಿನ್ ಡಿಸೋಜರ್ ಅವರಿಗೂ ಪ್ರಾಸ್ತಾವಿಕ ನುಡಿಗಳನ್ನು ನುಡಿದ ವೇದಿಕೆ ಸದಸ್ಯರಾದ ಹಾಗೂ ಹೊಸಗುರಲ್ ಬಲಗದ ನಿರ್ದೇಶಕರಾದಂತಹ ಶ್ರೀ ವಿದ್ಯಾಧರ ಶೆಟ್ಟಿ ಅವರಿಗೂ ಕೃತಜ್ಞತೆ ಅರ್ಪಿಸುತ್ತಿದ್ದೇನೆ. ಈ ಸಮಾಗಮವನ್ನು ವಿದ್ಯುತ್ ಸಹಿತ ನಮಗೆ ಒದಗಿಸಿದ ಗಟ್ಟಿ ಸಮಾಜದ ಎಲ್ಲ ವ್ಯವಸ್ಥಾಪಕರಿಗೂ ಪದಾಧಿಕಾರಿಗಳು ಸದಸ್ಯರಿಗೂ ನಾನು ಸದ್ಭಾವನಾ ವೇದಿಕೆ ಪರವಾಗಿ ಕೃತಜ್ಞತೆ ಅರ್ಪಿಸುತ್ತೇನೆ. ಅದೇ ರೀತಿ ಲಘುಪಹಾರ ವಿತರಿಸಿದ ಶ್ರೀ HK ಕ್ಯಾಟ್ರರ್ ಅವರಿಗೂ ನಾನು ನನ್ನ ಹೃದಯಾಂತರದ ಧನ್ಯವಾದ ಅರ್ಪಿಸುತ್ತೇನೆ. ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿದ ಎಲ್ಲ ಸಭಿಕರಿಗೂ ಎಲ್ಲ ಮಹಿಳೆಯರಿಗೂ ಈ ಸದ್ಭಾವನಾ ವೇದಿಕೆ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದ ಅರ್ಪಿಸುತ್ತೇನೆ. ಇಲ್ಲಿ ವೇದಿಕೆಯಲ್ಲಿ ಬಂದ ಎಲ್ಲ ಗಣ್ಯರಿಗೂ ಮತ್ತು ಇಲ್ಲಿ ಸಹಕರಿಸಿದ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ನಾನು ಕೊನೆಯದಾಗಿ ಧನ್ಯವಾದ ಅರ್ಪಿಸಿ ಈ ಸಮಾರಂಭದ ಮುಕ್ತಾಯವನ್ನು ಕೋರುತ್ತೇನೆ. ಜೈ ಹಿಂದ್.